ಬೇಕಾದಷ್ಟು ಕುಡಿದೆ. ಎದ್ದು ನೋಡ್ತೇನೆ, ವಿಶೇಷ 20 ತಲೆ 40 ಕರಗಳನ್ನು ಹೊಂದಿದವನಾಗಿದ್ದೇನೆ. ಆದರೂ ಹೊಟ್ಟೆ ಕೇಳುವುದಿಲ್ಲವಲ್ಲ. ತಡಿಲಿಕ್ಕೆ ಅಸಾಧ್ಯವಾದಷ್ಟು ಹಸಿವೆ ನನ್ನನ್ನು ಬಾಧಿಸ್ತಾ ಇದೆ. ಕೂಗಿ ಹೇಳಿದ್ರೆ ತಂದು ಕೊಡುವವರು ಯಾರು ಇಲ್ಲ. ಹತ್ತಿರ ಏನು ಕಾಣುವುದಿಲ್ಲ. ತಿನ್ನುವುದಕ್ಕೆ ಬೇಕಾಗಿ ಹಾಗೆ ದೂರಕ್ಕೆ ನೋಡಿದಾಗ ಅದೆಷ್ಟೋ ಮಂದಿ ಆ ಕಡೆ ಈ ಕಡೆ ಹೋಗುತ್ತಾ ಇದ್ದಾರೆ. ಹಾಗಿದ್ರೆ ಹಸಿವೆಯನ್ನು ತಣಿಸಿಕೊಳ್ಳಬೇಕು ಅಂತಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅವರನ್ನು ಹಿಡಿದು ನುಂಗಿದ್ರೆ ಹಸಿವೆ ಹೋಗ್ತದೆ. ಹಾಗಾಗಿ ಆ ಕಡೆಗೆ ಹೋಗ್ತದೆ. ತಂದು ನಾನು ಸಾಕುತ್ತಾ ಇದ್ದೇನೆ. ಆವಾಗ 3 ತಿಂಗಳ ಗರ್ಭಿಣಿ ಆಗಿದ್ದಳು. ಈಗ ಮಗ ಹುಟ್ಟಿದ್ದಾನೆ, ಬೆಳೆದು ನಿಂತಿದ್ದಾನೆ. ಸಿಕ್ಕವನ್ನು ತಿನ್ನುವುದಕ್ಕಾಗಿ ಮುಂದುವರಿತಾ ಇದ್ದಾನೆ. ಹೀಗೆ ಇವ ಮುಂದುವರಿದರೆ ಏನಾದರೂ ಸಂಕಷ್ಟ ಎಂಬುದಾಗಿ ಸಂಭವಿಸುತ್ತದೆ. ಹಾಗಾಗ ಕೂಡದು. ಅದಕ್ಕಂತ ವ್ಯವಸ್ಥೆ ಆಗ್ಲೇಬೇಕಲ್ಲ. ಕೂಡಂತ ನಮೋ ನಮಃ. ನೋಡಿದ್ದೀಯ, ಇಂದ್ರಜಿತ್ತಿನ ಮಗ ಈಗ ಹುಟ್ಟಿ ಬೆಳೆದಿದ್ದಾನೆ. ಕಂಡರು ತಿನ್ನುವುದಕ್ಕಾಗಿ ಮುಂದುವರಿತಾ ಇದ್ದಾನೆ. ಏನಾದ್ರೂ ಒಂದು ವ್ಯವಸ್ಥೆ ಆಗ್ಲೇಬೇಕಲ್ಲ. ಇದಕ್ಕೆ ಚಿಂತಿಸಬೇಡ. ಮಂತ್ರಿಸಿದಂತ ಮಾತ್ರೆ ಉಂಟು, ಆತನ ಬಾಯಿಗೆ ಹಾಕುತ್ತೇನೆ. ಸಮಾಧಾನ ಆಯ್ತಲ್ಲ? ಹಸಿವೆ ಕಡಿಮೆ ಆಯ್ತು ಮಗು. ಕಡಿಮೆ ಆಯ್ತು, ಹಸಿವೆ ಕಡಿಮೆ ಆಯ್ತು. ಹಸಿವೆಯಲ್ಲಿ ಬಳಲುತ್ತಿದ್ದಂತಹ ನನಗೆ ಏನನ್ನು ಕೊಟ್ಟದ್ದು? ಅದು ಮಾತ್ರೆ. ಮಂತ್ರಿಸಿದಂತ ಮಾತ್ರೆ. ಅದರಿಂದ ಹೀಗೆಲ್ಲ. ಹೌದು. ಹಬ್ಬ, ಸಮಾಧಾನ ಆಯ್ತು, ಸಂತೋಷವಾಯಿತು. ಹೊಟ್ಟೆ ಚುರುಗುಟ್ಟುತ್ತಾ ಇದ್ದು ಅದು ನಿಂತಿದೆ. ಇನ್ನೇನು ಮುಂದೆ? ಇವನು ರಾವಣ ಕುಂಭಕರ್ಣ ದೇವರ ಸತ್ವವ ಕೊಂಡು ಜನಿಸಿದ. ಇವನು ಮೂಲೋಗಳ ನಾಳು ಇವನೀಗ ಹೆದರು ಕರೆ ಶಿರಯಿಂದ ಹೆದರು ಕರೆ ಶಿರನು ಎಂದ ದುರರುಳ್ ಅತಿ ಶ್ರೇಷ್ಠ ನೀತನು ವಸನೆ ಚೌಷಷ್ಠಿ ವಿದ್ಯವ ವಶವಗೊಳಿಸುವಿಯೇ. ಇವನು ರಾವಣ ಕುಂಭಕರ್ಣಾದ್ಯರ
ಇವನಿಗೊಂದು ಹೆಸರಾಗಬೇಕಲ್ಲ. ಅದು ಆಗ್ಲೇಬೇಕಲ್ಲ ಅಗತ್ಯವಾಗಿ. ನೋಡಂತ ಇವನ ತಲೆ 20 ತಲೆಯನ್ನು ಹೊಂದಿದ್ದಾನೆ. ಆದ್ದರಿಂದ ಇವನಿಗೆ ದ್ವಿದಶಾಶಿರ ಅಂತ ಹೆಸರನ್ನು ಇಡುವ. ಏನು ದ್ವಿದಶಾಶಿರ? ದ್ವಿದಶಾಶಿರ? ನಾನು ದ್ವಿದಶಾಶಿರ? ಸಂತೋಷವಾಯಿತು, ಸಂತೋಷವಾಯಿತು. ಇನ್ನು ಸಣ್ಣವನಿದ್ದಾನೆ, ಇವನಿಗೆ ವಿದ್ಯೆ ಕಲಿಬೇಕಲ್ಲ. ಕಲಿಬೇಕು. ನಾನೇ ಕಲಿಸಿಕೊಡ್ತೀನಿ. ನನಗೆ ಯಾವುದು ಗೊತ್ತಿಲ್ಲ. ಹೌದಲ್ಲ? ಇಲ್ಲಿ ಇದ್ದೇನೆ ಒಂದು ಗೊತ್ತುಂಟು, ನಿಮ್ಮನ್ನು ಕಾಣುತ್ತಾ ಇದ್ದೇನೆ ಒಂದು ಗೊತ್ತುಂಟು, ಮತ್ತೆ ಹೊರಗಿನ ಪ್ರಪಂಚದ್ದು ಯಾವುದು ಗೊತ್ತಿಲ್ಲ. ಎಲ್ಲ ನಾನು ಕಲಿಸಿಕೊಡ್ತೇನೆ ನಿನಗೆ. ಆಯಿತು, ಇಲ್ಲೇ ಇಲ್ಲಲ್ಲ ಮಗು, ಗುರು ಮಠಕ್ಕೆ ಮಠಕ್ಕೆ ಹೋಗ್ಬೇಕು. ಹೋಗ್ಬೇಕು. ಇಲ್ಲಿ ಇದ್ರೆ ನಿನಗೆ ವಿದ್ಯೆ ಬರುದಿಲ್ಲ. ಯಾಕೆ ನನ್ನ ಹತ್ತಿರ ಇರುದು, ನಾನು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಾ ಇರುದು, ಆವಾಗ ನಿನಗೆ ವಿದ್ಯೆ ಮರೆತು ಹೋಗುದು. ಹಾಗಾಗಬಾರದು. ಮುಂದಕ್ಕೆ ನೀನು ಸಾಧನೆ ಪಥವನ್ನು ಏರ್ಬೇಕಾದ್ರೆ ವಿದ್ಯೆಯನ್ನು ಕಲಿಯಲೇಬೇಕು. ಸರಿಯಂತ ಗುರುಗಳಿದ್ದಾರೆ. ಇದು ಗುರುಗಳು ಶುಕ್ರಾಚಾರ್ಯ. ಒಳ್ಳೆದಾಗ್ಲಿ, ಒಳ್ಳೆದಾಗ್ಲಿ. ಹಸುರ ಗುರುಗಳು ಶುಕ್ರಾಚಾರ್ಯ. ಹೌದು, ನಮೋ ನಮಃ. ಆದೀತ ಆದೀತ. ನಿಮ್ಮ ಜೊತೆಗೆ ಗುರುಗಳೇ, ನಿಮಗೆ ಯಾವುದೆಲ್ಲ ವಿದ್ಯೆ ಗೊತ್ತುಂಟ? ಅಲ್ಲ, ನಿಮ್ಗೆ ಬೇಕಾದಷ್ಟು ಗೊತ್ತುಂಟು. ಎಲ್ಲ ಗೊತ್ತುಂಟು ನನಗೆ. ಬೃಹಸ್ಪತಿ ಆಚಾರ್ಯಗಿಂತಲೂ ನೀವು ಮಿಗಿಲಾದವರು. ಹೌದಲ್ಲ? ಅದಕ್ಕೆ ಅಲ್ವಾ ನೀವೆಲ್ಲ ನಮ್ಮನ್ನು ಗುರುಗಳೇ ಅಂತ ಕರೆಯುವುದು. ಯಾವುದೇ ಸಮಸ್ಯೆ ಬಂದ್ರು ನನ್ನಲ್ಲಿ ಹೇಳುವುದು. ಅಸುರ ಗುರುಗಳೇ, ಇವನಿಗೆ ಬೇಕಂತ ವಿದ್ಯೆನೆಲ್ಲ ಹೇಳಿಕೊಟ್ಟು ಪ್ರಬುದ್ಧನಾಗಿ ಮಾಡ್ಬೇಕು, ಇಷ್ಟೇ ನನ್ನ ಬೇಡಿಕೆ. ಆದೀತಲ್ಲ? ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಬಾ. ನನ್ನವರಿಗೆ ಹೇಳಬೇಕು. ಯಾರಿದ್ದಾರೆ ಎನ್ನುವುದು ಗೊತ್ತಾ ಇಲ್ಲ. ಯಾರು ಯಾಕಾಗಿ ಹುಟ್ಟಿದೆ, ಯಾರಿಂದ ಹುಟ್ಟಿದೆ, ಯಾವುದೂ ಗೊತ್ತಿಲ್ಲ. ಹೇಳಬೇಕು ಎಲ್ಲ. ನುಂಗುವೆ
ಇದ್ದಂತಹ ಎಲ್ಲರನ್ನು ಕೊನೆಗೆ ನಿನ್ನನ್ನು ನುಂಗಿಯೇನು ನುಂಗುವೆ. ತರಳ ಮಾತಾಲಿ ಜನ್ನ ಅಂದನೋ ಪಗಿಬಿಡಿದು ಶ್ರೀರಾಮನು ಪಗಿಬಿಡಿದು ಶ್ರೀರಾಮನು ಅವನನು ಜಮಗಸುದೇಸುತನಾದನು ಮಿಗಿಬೆರೆದು ದುರ್ಜನನು ಮಿಗಿಬರಿದು ದುರ್ಜನನು ಮೇಲೈದು ಎರದಿ ಬಂದಿದು ತಲವನು ತರಳ ಮಾತಾಲಿ ಜನ್ನ ಕಂದ, ನಿನ್ನ ಹಿರಿಯವರೆಲ್ಲ ಏನಾಗಿದ್ದಾರೆ ಎಂಬುದಾಗಿ ನಿನಗೆ ಗೊತ್ತಿಲ್ಲ. ಏನಾಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ, ಇದ್ದಾರೋ ಇಲ್ಲವೋ ಕಾಣುವುದಿಲ್ಲವಲ್ಲ. ನಿನ್ನ ದೊಡ್ಡಪ್ಪ ರಾವಣ ಎಂಬವ ಇದ್ದ. ಓಹೋ, 10 ತಲೆ ಇತ್ತು ಅವನು. ಅವನ ಹೆಸರನ್ನು ಕೇಳಿದಾಗ ಎಲ್ಲರೂ ಗಡಗಡನೆ ನಡುಗುತ್ತಾ ಇತ್ತು. ಪರಾಕ್ರಮಿ. ಆದ್ರೆ ಏನು ಮಾಡುದು ಹೇಳು ಮಗನೇ? ಏನಾಯ್ತು? ಸೀತೆಯನ್ನು ಅಪಹರಿಸಿಕೊಂಡು ಇಲ್ಲಿಗೆ ತಂದ. ತದನಂತರ ರಾಮ ಕಪಿ ಸೇನೆಯನ್ನು ಕೂಡಿಕೊಂಡು ಲಂಕೆಯ ಮೇಲೆ ದಾಳಿ ಮಾಡಿದರು. ಲಂಕೆಯಲ್ಲಿ ನಿನ್ನ ಅಪ್ಪ ಇದ್ದ ಇಂದ್ರಜಿತ್ತು. ಏನು ಪರಾಕ್ರಮ ಸಂಪನ್ನ. ಒಂದು ಕಾಲಕ್ಕೆ ನಿನ್ನ ಆ ರಾವಣನನ್ನು ದಾಳಿ ಮಾಡಿದ ದೇವಲೋಕಕ್ಕೆ. ಆ ಸಂದರ್ಭದಲ್ಲಿ ದೇವೇಂದ್ರನ ಸೆರೆಯಲ್ಲಿ ನಿನ್ನ ದೊಡ್ಡಪ್ಪ ಇದ್ದ. ಆ ಸಮಯದಲ್ಲಿ ಇಂದ್ರಜಿತುವೇ ಹೋಗಿ ಸೆರೆಯನ್ನು ಬಿಡಿಸಿದ. ಆ ದೇವೇಂದ್ರನ ಯುದ್ಧದಲ್ಲಿ ಸೋಲಿಸಿ ಇಂದ್ರಾರಿಯಂ ಅಂತ ಬಿರುದನ್ನು ಪಡೆದ. ಇಂದ್ರಜಿತ್ ಅವನ ಮಗ ನೀನು. ಧನ್ಯ ನಾನು. ಎಷ್ಟು ಪರಾಕ್ರಮ ಇದ್ದರೆ ಏನು ಪ್ರಯೋಜನ ಮಗನೇ? ಪ್ರಯೋಜನ ಇಲ್ಲದಂತ ಆಯ್ತಲ್ಲ. ಎಲ್ಲಿದ್ದಾರೆ ಪಿತಾಮಹ ಅವರು? ಅವರು ಇಲ್ಲ. ಯಾಕೆ ಇಲ್ಲ? ಯಾಕೆ? ಇಲ್ಲಿ ಈಗ ಅರಸನಾಗಿ ಮೆರೀತಾ ಇದ್ದಾನಲ್ಲ ವಿಭೀಷಣ, ಅವ ಎಲ್ಲ ಹೇಳಿದ ಮಾತನ್ನು ಕೇಳಿ ಆ ಲಕ್ಷ್ಮಣನಿಂದಾಗಿ ಇಂದ್ರಜಿತವನ್ನು ಲಕ್ಷ್ಮಣ ಕೊಂದು ಬಿಟ್ಟ. ನಂತರ ರಾಮ ನಿನ್ನ ದೊಡ್ಡಪ್ಪನಂತ ದಶಕಂಠನನ್ನು ಕೊಂದು ಬಿಟ್ಟ. ಈಗ ಯಾರು ಇಲ್ಲ ಮಗನೇ, ಯಾರು ಇಲ್ಲವರಿಲ್ಲ. ಯಾಕಂದ್ರೆ ಆದಂತಹ ಗಾಯಕ್ಕೆ ಕಾದ ಸೂಲವನ್ನು ಮತ್ತೊಮ್ಮೆ ಹಾಕಿದ ನೋವಾಗುತ್ತಾ ಇದೆ, ನೋವಾಗುತ್ತಾ ಇದೆ. ಅಜ್ಜನ ವಿಷಯನೆಲ್ಲ ಕೇಳಿದಾಗ ನಿನ್ಗೆ ದುಃಖ ಆಗ್ಲೇಬೇಕಲ್ಲ? ಹೌದು. ನಮ್ಮ ಅಜ್ಜ, ಸಣ್ಣ ಅಜ್ಜ ವಿಭೀಷಣನಿಂದಾಗಿ ಎಲ್ಲರೂ ಹತರಾಗಿ ಹೋಗಿದ್ದಾರೆ. ಹೌದೇ? ಹಾಗಿದ್ರೆ ನಾನು ಯಾರು, ಏನು ಎನ್ನುವುದು ಅವರಿಗೆ ಗೊತ್ತಾಗಬೇಕು. ಏನು ಮಾಡ್ತೇನೆ ಗೊತ್ತಾ?
ಅವನ ಪಕ್ಷದಿಂದ ಬಂದಂತಹ ಆ ಮಾನವರು ಏನು ಅನ್ನುವುದನ್ನು ನಾನು ನೋಡ್ತೇನೆ, ಹೋಗುತ್ತೇನೆ. ಎಲ್ಲಿದ್ದಾನೆ? ಶಾರದೆಯ ರಸನಾಗ ಶಾರದೆಯ ರಸನ ತಪವನ್ನು ಮಾಡಿದು ಮೂರು ವರವ ಕೇಳು ತೋರುವ ಮೂಜಗ ಗೆಲುವಂದನು ತೋರುವ ಮೂಜಗ ಗೆಲುವಂದನು ನೀರಿದು ಮತ್ತೊಂದು ಯೋನಿಯೊಳ್ಳು ದುಡಿದ ಇದುವರೆ ಜಿಲ್ಲೆಯೊಳ್ಳು ಕಾಣುವ ಜೀವಿತದ ಪ್ರಾಣಿಗಳಿಂದಲೇ ಸಾಯದ ವರವನ್ನು ಗುರುರನ್ನೇ ಪಡೆದು ಶಾರದೆಯ ರಸನ ತಪವನ್ನು ಮಾಡಿದು ಕಂದ ಮಗನೇ. ಕಡಿತಾರೆ, ಬದುಕಿ ಉಳಿಯಬಾರದವರು, ಅನ್ಯಾಯಗಾರರು, ಆಸಾನಿಗಳು, ನಯ ವಂಚಕರು. ದ್ವಿದಶಶಿರ ಯಾಕೆ ತಡೆದದ್ದು? ಅವಸರ ಸಲ್ಲದು ಮಗನೇ. ಯಾಕೆ? ಅವಸರವೇ ಅನರ್ಥಕ್ಕೆ ಕಾರಣವಾದೀತು. ಅದಾಗುದಿಲ್ಲ. ತಡ ಮಾಡಿದೆವು ಅಂತಾದ್ರೆ ಮರೆತು ಹೋಗುತ್ತದೆ. ಯಾವಾಗ ನೆನಪಾಗುತ್ತದೋ ಆವಾಗಲೇ ಪ್ರತೀಕಾರ ತೀರಿಸಿಯೇ ಸಿದ್ಧ. ನಿನ್ನ ಹಿರಿಯರು ಕೂಡ ಹೀಗೆ ವರ್ತಿಸಿ ಹೀಗೆ ಮರಣ ಹೊಂದಿದ್ರು ಮಗನೇ. ಅವರ ಹಾಗೆ ಆಗ್ಬಾರ್ದು ನೀನು. ಖಂಡಿತ ಆಗುದಿಲ್ಲ ಕಂದ. ನೀನು ವೀರತ್ವದ ಮಾತನ್ನು ಕೇಳಿದಾಗ ಹೃದಯ ತುಂಬಿ ಬಂತು, ನನಗೆ ಹೃದಯ ತುಂಬಿ ಬಂತು. ಧನ್ಯನಾದಿ. ನಿನ್ನ ಅಪ್ಪನಿಗೆ ನಿನ್ನ ಅಜ್ಜನಿಗೆ ಯಾರಿಂದೆಲ್ಲ ಅನ್ಯಾಯವಾಗಿದೆಯೋ ಅವ್ರಿಗೆ ಸರಿಯಂತ ಬುದ್ಧಿಯನ್ನು ನಾನು ಕಲಿಸ್ತೀನಿ ಎಂಬುದಾಗಿ ಹೇಳಿದ್ಯಲ್ಲ. ಕಲಿಸ್ತೇನೆ. ಇದಕ್ಕಾಗಿ ನಾನು ಇಂದ್ರ ಜೊತೆಗೆ ಮಗನಾಗಿ ಹುಟ್ಟಿ ಏನು ಪ್ರಯೋಜನ ಹೇಳಿ? ಪ್ರಯೋಜನವಿಲ್ಲ. ಕರ್ಮಪುತ್ರ ಭುಜಬಲ ನಿನ್ನಲ್ಲಿ ಬೇಕಾದಷ್ಟು ಉಂಟು ಮಗ. ಇಲ್ಲಿ ಇದೆಲ್ಲ ಇದ್ದರೆ ಏನು ಪ್ರಯೋಜನವೇ ಇಲ್ಲ. ದೈವ ಫಲವನ್ನು ಪಡೆದುಕೊಳ್ಬೇಕು. ದೈವ ಬಲವು ಹೇಗೆ? ದಟ್ಟವಂತ ಕಾಡನ್ನು ಸೇರಬೇಕು. ಕಾಡು? ಕಾಡು ಯಾಕೆ? ಇಲ್ಲಿ ಆಗುದಿಲ್ಲ. ಇಲ್ಲಿ ಹೌದು, ಇಲ್ಲಿ ತಪಸ್ಸನ್ನು ಆಚರಿಸಿದ್ರೆ ಏಕಾಗ್ರತೆ ಸಿಗುವುದಕ್ಕೆ ಸಾಧ್ಯ. ಏಕಾಗ್ರತೆಗೆ ಮಣ್ಣು ಬಿತ್ತು ಇಲ್ಲಿ ಕುಳಿತವಂತಾದ್ರೆ ಆವಾಗ ತಂದು ಕೊಡುವುದಕ್ಕೆ, ಯಾವುದು ಕುಡಿಯುವುದಕ್ಕೆ, ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥಿತವಾಗಿ ತಪಸ್ಸನ್ನು ಆಚರಿಸುವುದು ತಿನ್ನುವುದು, ತಪಸ್ಸನ್ನು ಆಚರಿಸುವುದು ತಿನ್ನುವುದು ನಿರಂತರ ನಡೀತಾ ಅದೇ ಕೆಲಸ ಆಗ್ತದೆ. ಹೌದು, ತಿನ್ನುವುದು ಕುಳಿತುಕೊಳ್ಳುವುದು. ದೇವರ ಧ್ಯಾನದಲ್ಲಿ ಇರುವಾಗ ಅದು ಇಲ್ಲ, ಅದರಲ್ಲಿ ಇರುವಾಗ ದೇವರ ಧ್ಯಾನ ಇಲ್ಲ. ನೋಡು, ಇದೆಲ್ಲ ಇಲ್ಲಿ ತರ ಏಕಾಗ್ರತೆ ಸಿಗುವುದಿಲ್ಲ. ಮತ್ತು ಆಹಾರಾದಿಗಳನ್ನೆಲ್ಲ ತ್ಯಜಿಸಬೇಕು. ಏಕಾಗ್ರತೆ ಅಂದ್ರೆ ಗುರುಗಳು ಹೇಳಿದ್ರು ನೆನಪಾಗಿ, ಯಾರ ನೆನಪು ಯಾವ ನೆನಪು ಬರಬಾರ್ದು. ಒಂದು ವಾಯು ಭಕ್ಷಕನಾಗಿ ಇದ್ದುಕೊಳ್ಬೇಕು, ತಪವನ್ನು ಮಾಡಬೇಕು. ಆಗ ಅಂತ ಒಲಿತಾರೆ, ಬೇಗ ಒಲಿತಾರೆ. ಯಾರ ಕುರಿತಾಗಿ ಅಂತ ಹೇಳಿ ಇಲ್ಲ, ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಬ್ರಹ್ಮದೇವ ಅದ್ಯಾಕೆ ಹಾಗೆ? ಯಾಕೆಂದ್ರೆ ಅಸುರರಿಗೆಲ್ಲ ವರವನ್ನು ಕೊಡುವವನೇ ಬ್ರಹ್ಮ. ಮುತ್ತಜ್ಜ ಒಂದು ಉಪಾಯ ಮಾಡುವ, ನಾನು ಹೋಗಿ ತಪವನ್ನು ಮಾಡ್ತೀನಿ. ಯಾವ ದೇವರು ಬೇಗ ಬರ್ತಾರೋ ಅವರಿಂದ ಪಡ್ಕೊಂಡು ಬೇಗ ಮನೆಗೆ ಬರ್ತೀನಿ. ಯಾವ ದೇವರು? ಯಾವ ದೇವರಾದಿತ್ತು ಬೇಗ ಯಾರು ಬರ್ತಾರೆ? ನಮಗೆ ಬ್ರಹ್ಮವೇ ಆಗ್ಬೇಕು. ಬ್ರಹ್ಮನೇ ಆಗಬೇಕು. ಆಯ್ತಾಯ್ತು. ಒಲಿದು ಬಂತ ಬ್ರಹ್ಮನಲ್ಲಿ 3 ವರವನ್ನು ಕೇಳಬೇಕು. ಒಂದನೇದಾಗಿ ಸುರ, ನರ, ಉರಗ 3 ಲೋಕದವರಿಂದಲೂ ಮರಣ ಬರಬಾರದಂತ ವರ. ಸರಿ. ಮತ್ತೊಂದು ಯೋನಿಜರಿಂದಲೇ ಮರಣ ಬಾರದಂತ ವರವನ್ನು ಕೇಳಬೇಕು. ಮತ್ತೊಂದು ಶ್ರೀಹರಿ
ಕಪಟ ನಾಟಕದ ಸೂತ್ರಧಾರಿಯವ, ಅಸುರರನ್ನೆಲ್ಲ ವಧಿಸಿದವ. ಗುರುಗಳು ಮೊದಲು ಹೇಳಿಕೊಟ್ಟದ್ದು ಅದುವೆ. ಅವ ಎಲ್ಲಿಯಾದ್ರೂ ಕಂಡ್ರೆ ಬಿಡಬೇಡ, ಮೊದಲು ಅವನನ್ನು ತೆಗಿಬೇಕು. ಎಲ್ಲ ನಾಟಕ ಮಾಡುದವ ಅಂತ. ಅವ ಯಾವ ಅವತಾರವನ್ನು ತಾಳಿ ಬರ್ಲಿ, ಅವನ ಯಾವ ಅವತಾರದಿಂದ ನಿಮಗೆ ಮರಣ ಬರೋ ಅಂತ ವರವನ್ನು ಪಡೆದುಕೊಳ್ಬೇಕು. ಆದೀತು ಆದೀತು ಆದೀತು. ಹೋಗ್ತಿಲ್ಲ? ಹೋಗಿ ಬರ್ತೀನಿ. ಆದಷ್ಟು ಬೇಗ ಹೋಗಿ ಈ ಶುಭ ವಾರ್ತೆಯನ್ನು ಆದಷ್ಟು ಬೇಗ ಹೊತ್ತು ಪಾದದಲ್ಲಿ ತರ್ತೇನೆ. ಶುಭ ಭಕ್ತ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಕ್ಷೇತ್ರವನ್ನೇ ಸೇರಿದ್ದೀರಿ. ಕಾಣುತ್ತಿರುವಂತಹ ನದಿಯಲ್ಲೇ ಮಿಂದ ಹಾಗಾಯಿತು. ಮೈಯನ್ನು ಶುಚಿರ್ವೃತನನ್ನಾಗಿ ಮಾಡಿಕೊಂಡೆ. ಇದೇ ಸ್ಥಳ ಬ್ರಹ್ಮದೇವರನ್ನು ಕಾಣುವುದಕ್ಕೆ ಬೇಕಾಗಿ ತಪವನ್ನು ಆಚರಿಸ್ತೇನೆ. ಶಾರದಾ ರಮಣ ತೋರೋ ದರುಶನ ವಾಣಿ ರಮಣ. ಶಾರದಾ ರಮಣ ಸೇರಿದ ಚರಣ ತೋರೋ ದರುಶನ ವಾಣಿ ರಮಣ. ಜಯ ಜಯ ಶಾರದಾ ರಮಣ, ವಾಣಿ ರಮಣ, ನಿನ್ನನ್ನೇ ಕಾಣುವುದಕ್ಕೆ ಬೇಕಾಗಿ ಕಾಡನ್ನು ಸೇರಿ ತಪವನ್ನು ಮಾಡುತ್ತಾ ಇದ್ದೇನೆ. ನಿಮ್ಮ ಭಕ್ತರನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಆದಷ್ಟು ಬೇಗ ಒಲಿದು ಬಾ ತಂದೆ, ಒಲಿದು ಬಾ. ಒಂದೊಂದು ಶಿರ ಕನ್ನಡಿ ಅಗ್ನಿ ಅಗ್ನಿಯಲ್ಲಿ ಆಕಾಶವನ್ನು ಕಾಣುವುದಕ್ಕೆ ಬೇಕಾಗಿ ಸ್ಥಳವನ್ನು ಸೇರಿ ಅದೆಷ್ಟು ವರ್ಷಗಳ ಕಾಲ ತಪವನ್ನು ಆಚರಿಸಿದೆ. ಅವನ ನಾಮವನ್ನೇ ಭಜಿಸ್ತಾ ಇದ್ದೇನೆ. ಕೊನೆಗೂ ನನ್ನನ್ನು ಉದ್ದೇಶಿಸುವುದಕ್ಕೆ ಬೇಕಾಗಿ ವರವನ್ನು ಕೊಡುವುದಕ್ಕೆ ಬೇಕಾಗಿ ಒಲಿದು ಬರಲಿಲ್ಲ. ಬ್ರಹ್ಮದೇವ ಕಾಣುವುದಿಲ್ಲ. ಹಾಗಾಗಿ ಏನು ಮಾಡ್ತೇನೆ ಗೊತ್ತೇ? 20 ಶಿರವಿದೆಯಲ್ಲ, ಒಂದೊಂದೇ ಶಿರವನ್ನು ಕಿತ್ತು ಅಗ್ನಿಕುಂಡಕ್ಕೆ ಹಾಕ್ತೇನೆ. ಓಡಿ ಬಂದು ಹೋಗಿ ಬಾಯಿ ಮಾಡಿ ಕರವನ್ನು, ಓಡಿ ಬಂದ ಹೋಗಿ ಬಾಯಿ ಮಾಡಿ ಕರವನ್ನು ಬಿಡಿದು ಬೇಡು ಮನದಿಟ್ಟಿಗೂ ನೀಡುವೆ ಎಂದ. ಓಡಿ ಬಂದವಗೆ ದಶಶಿರ ಜನಿಸುವಾಗ 20 ತಲೆಗಳನ್ನು ಹೊಂದಿದವ ನೀನು. ಹೌದು. ಈಗ ಒಂದೇ ಉಳಿದಿ. ಹೌದು. ಉಳಿದ 19 ಶಿರಗಳಿಗೆ ಎಲ್ಲವೂ ಬೇಕು ಅಂತಾದ್ರೆ ಪಡೆಯಬೇಕು. ಪಡೆಯದೆ ಅದು ನಮಗೆ ದಕ್ಕುವುದಿಲ್ಲ ಅಂತ ಆದ್ರೆ ಉಳಿದಂತಹ ಒಂದು ಶಿರವನ್ನು ಇರಿಸಿಕೊಂಡು ನಾನು ಏನು ಸಾಧಿಸಲಿ ಹೇಳಿ ಬಂದವರು ಯಾರು? ಬ್ರಹ್ಮದೇವ. ನಮೋ 20ನೇ ಶಿರವನ್ನು ಚಿವುಟುತ್ತೆ ಅಂತ ಹೇಳುವಾಗ ಓಡಿ ಬಂದು ತಡೆದರು ನಾನು. ಗೊತ್ತಾಯ್ತು. ಆವಾಗ ನೀವು ಬಾರದೆ ಇರ್ತಿದ್ರೆ ದ್ವಿಧದ ಶಿರ ಇಲ್ಲಿಲ್ಲ ಎಂತೂ ಆಗ್ತಾ. ಯೋಚಿಸಬೇಡ, ಕಳೆದುಕೊಂಡ 19 ಶಿರಗಳನ್ನು ಮತ್ತೆ ನಿನಗೆ ಅನುಗ್ರಹಿಸಿದ್ದೇನೆ. ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಮನದ ಅಭಿಲಾಷೆ ಏನು ಅಂತ ಹೇಳು, ಅನುಗ್ರಹಿಸಿ. ಖಂಡಿತ.
ವಿದಸಸಿರ ಭಾಗ್ಯಶಾಲಿ ಅನ್ನುವುದರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ? 3 ಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮದೇವ ನನ್ನ ತಪಸ್ಸಿಗೆ ಒಲಿದು ಬಂದಿದ್ದಾರೆ. ಹೌದು. ವರವನ್ನು ಕೊಡುವುದಕ್ಕೆ ಎಂದು ಭಾವಿಸಿದವ ನಾನು ವರ ಕೊಡುವುದು ಖಂಡಿತ ತಾನ ಕರುಣಿಸ್ತೇನೆ. ಹೌದು, ಕೇಳಿಕೊಳ್ಳಲಿಕ್ಕೆ ಸಿದ್ಧನಾಗಿದ್ದೇನೆ. ಕೇಳಿಕೋ. ಕೇಳಬಹುದೇ? ಹೇಳು. ದೇವರ ತುಂಬಾ ವರ ಬೇಡ, ಗಂಟುಗಟ್ಟಲೆ ಬೇಡ, ಇಷ್ಟ ಬೇಡ. ನನಗೆ ಬೇಕಾದುದು. ಹಾಗಿದ್ರೆ ನಿನ್ನ ಮಾತಿನ ಮರೆಯಲ್ಲಿ ಅಡಗಿರುವ ಧ್ವನಿಯಲ್ಲಿ ಇಷ್ಟು ವರಗಳನ್ನು ಕೇಳ್ತೇನೆ ಅನ್ನುವ ಸಂಕಲ್ಪ ಇದೆ ಅಂತ. 3 ವರವನ್ನು ಕರುಣಿಸಿದ್ದೀರಿ ಅಂದಾದ್ರೆ ನನ್ನ ಜನ್ಮ 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 ಸಾರ್ಥಕವಾದೀತು ಎನ್ನುವ ಹಾಗೆ ನಾನು ತಿಳಿದುಕೊಂಡವ. ಯಾವುದೆಲ್ಲ? ಬೇರೆ ಏನೂ ಅಲ್ಲ. ಉರ ನರ ದೇವತೆಗಳು ಎಲ್ಲರೂ ಬಂದು ನನ್ನಲ್ಲಿ ಹೋರಾಟ ಮಾಡಿದ್ರು. ಅವರಿಗೆ ಸೋಲಾಗಬೇಕು, ನನಗೆ ಜಯ ಆಗಬೇಕು. ತಥಾಸ್ತು. ದರೆ ಯೋನಿಜರಿಂದ ನನಗೆ ಮರಣ ಬರಬಾರದು. ತಥಾಸ್ತು. ಹಾಗಲ್ಲ, ಇನ್ನೂ ಇದೆ. 3 ಮೂರ್ತಿಗಳಂತಹ ನೀವು ಕೂಡ ಕಾಳಗಕ್ಕೆ ಬಂದು ನಿತ್ಯ ಎಂದಾದ್ರೆ ನನಗೆ ಜಯವೇ ಬರಬೇಕು, ಮರಣ ಬರಬಾರದು. ತಥಾಸ್ತು. ಎಲ್ಲವನ್ನು ಪಡ್ಕೊಂಡಿದ್ದೀನಿ. ಆದ್ರೆ ಇನ್ನು ಉಳಿದಿರುವುದು ಮುಖ್ಯವಾದಂತಹ ಒಂದೇ ಒಂದು ವರ. ಯಾವುದದು? ಕಪಟ ನಾಟಕ, ಸೂತ್ರಧಾರಿ, ನಾರಾಯಣ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ನಾನು ಹುಟ್ಟಿದ ಆ ದಿನದಿಂದ ಅವನ ಬಗ್ಗೆ ಮಾತನಾಡುವವರು ಕೆಲವು ಮಂದಿ ಇದ್ದಾರೆ. ಒಳ್ಳೆಯವನಲ್ಲ ಎನ್ನುವ ಹಾಗೆ ಏನಾದ್ರೂ ಮಾಡಿ ನಮ್ಮವರನ್ನು ಹಾಳುಗಡೆ ಹೋಗ್ತಾನೆ, ಕೊಲೆ ಮಾಡಿಸ್ತಾನೆ ಎನ್ನುವ ಹಾಗೆ ತಿಳಿದಿದ್ದೇನೆ. ಜ್ಞಾನವಂತಕ ಅನ್ನುವ ಬಿರುದು. ಹೌದೌದೌದು. ಆದರೆ ಅವನೇ ತಿಳಿದದ್ದು ಅನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಈಗ ನಾನು ಹುಟ್ಟಿ ನಾನು ಅವನಿಗಿಂತ ಹೆಚ್ಚು ತಿಳಿದುಕೊಂಡು ಬಂದಿದ್ದೇನೆ. ಅವತಾರ ಪುರುಷ ನಾರಾಯಣ ಎನ್ನುವ ಹಾಗೆ ಹೇಳ್ತಾರೆ. ಕೆಲವು ಅವತಾರಗಳನ್ನು ಎತ್ತಿದ್ದಾನಂತೆ ದುಷ್ಟರ ಮತನವನ್ನು ಮಾಡುವುದಕ್ಕೆ. ಯಾವುದಕ್ಕೆ ಆಗಲಿ. ಹಾಗಾದ್ರೆ ಕೆಲವು ಅವತಾರವನ್ನು ಎತ್ತಿದ್ದಾನೆ ಹಿಂದೆ. ಹಾಗಿದ್ರೆ ಅವನ ಉದ್ದೇಶ ಮುಂದೆ ಎತ್ತುವುದಕ್ಕೆ ಇದೆಯಾ ಇಲ್ಲವೋ ಅದು ಗೊತ್ತಿಲ್ಲ. ಆದ್ರೂ ಹಿಂದೆಯಾಗಲಿ ಮುಂದೆಯಾಗಲಿ ಅವತಾರಿಯಾಗಿ ಹುಟ್ಟಿಕೊಂಡಾಗ ನಾನು ಇದರಾದ್ರೆ ಒಂದು ವೇಳೆ ಅವ ನನ್ನಲ್ಲಿಗೆ ಬಂದ್ರೆ ನಾನು ಅವನಲ್ಲಿಗೆ ಹೋದ್ರೆ ಯುದ್ಧವನ್ನು ಮಾಡಿದ್ರೆ ಆ ಕಾಲಕ್ಕೂ ಅವನಿಗೆ ಸೋಲಾಗಬೇಕು, ನನಗೆ ಗೆಲುವಾಗಬೇಕು. ಜಯ ಜಯ ಕರುಣಿಸು ಕರುಣಿಸು. ಒಂದೆರಡು ಮಾತು ಉಂಟಪ್ಪ ಮೇಲೆ ಹೇಳಿದ್ದೇವ್ರೆ. ನೀನು ಇಂದ್ರಜಿತುವಿನ ಕುಮಾರ, ಸುರಪಜಿತುವಿನ ಕುಮಾರ. ಅವನಿಗೆ ಅದು ಅನ್ವರ್ತನ ನಿನ್ನ ಅಪ್ಪನಿಗೆ. ಜನಿಸುವಾಗ ಮೇಘಗಳ ಶಬ್ದ ಆ ರೀತಿ ಗರ್ಜಿಸಿದ ಕಾರಣ ಮೇಘನಾದ ಅನ್ನುವ ಹೆಸರಿತ್ತು ಅವನಿಗೆ. ಹೇಳುವುದು ಕೇಳಿ. ಯಾಕೆ ಇಂದ್ರಜಿತು ಎನ್ನುವ ಹೆಸರು ಬಂತು? ಅನೇಕ ಮಂದಿ ರಾಕ್ಷಸರು ದೇವತೆಗಳನ್ನು ಸೋಲಿಸಿದ್ರು. ಆದ್ರೂ ಯಾವ ರಾಕ್ಷಸರಿಗೂ ಇಂದ್ರಜಿತು ಇಂದ್ರಾರಿ ಎನ್ನುವ ಬಿರುದು ಪ್ರಾಪ್ತವಾಗಲಿಲ್ಲ. ಯಾಕೆಂದ್ರೆ ಅವರು ವರಬಲದಿಂದ ದೇವತೆಗಳನ್ನು ಸೋಲಿಸಿದ್ರು. ಹೌದು. ನಿನ್ನ ಅಪ್ಪ ಹಾಗಲ್ಲ, ಸ್ವಂತ ಬಲದಿಂದ ದೇವೇಂದ್ರನನ್ನು ಗೆದ್ದ ಕಾರಣ ಇಂದ್ರಜಿತು ಎನ್ನುವ ಬಿರುದು ಅವನಿಗಾಯಿತು. ಹುಟ್ಟುವಾಗಲೇ ಎಲ್ಲವನ್ನು ಪಡ್ಕೊಂಡು ಬಂದಿದ್ದಾರೆ. ಮತ್ತೊಬ್ಬನದು ಅವರಿಗೆ ಅಗತ್ಯ ಇಲ್ಲ. ಸರಿಯಪ್ಪ, ಒಳ್ಳೇದು. ಎಲ್ಲಾ ವರಗಳನ್ನು ಅನುಗ್ರಹಿಸಿದ್ದೇನೆ. ನಿನಗೆ ಶುಭವಾಗಲಿ. ಕೀರ್ತಿ. ಬೇಕಾದಂತಹ ವರವನ್ನು ಕೇಳಿದೆ. ನನ್ನ ವರವನ್ನು ದಯಪಾಲಿಸಿದವನಿದ್ದಾನೆ. ಮುತ್ತಯ್ಯನಿಗೆ ಹೇಳಬೇಕು, ಆ ಕಡೆಗೆ ಹೋಗ್ತಾರೆ.
ಸಂತಸದ ಸುದಿನ. ಸಂತೋಷ ಸಂತೋಷವಾಗುತ್ತಾ ಇದೆ. ಯಾಕೆ ಮಗು? ವರವನ್ನು ಪಡೆಯಬೇಕು ಎನ್ನುವ ಹಾಗೆ ಹಾ ನಿಮ್ಮ ನೇತೃತ್ವದಲ್ಲಿ ಹಾ ನೀವು ಹೇಳಿದಾಗೆ ಮುಂದೆ ಹೋದೆ. ಕಳುಹಿಸಿಕೊಟ್ಟೆ. ನದಿಯಲ್ಲಿ ಮಿಂದು ಹಾ ಶುಚಿರ್ಭೂತನಾಗಿ ಹಾ ತಪವನ್ನು ಮಾಡಿದೆ. ಒಲಿದ ಬ್ರಹ್ಮದೇವ ಒಲಿದು ಬಂದ. ನೀವು ಹೇಳಿದಂತಹ ವರವನ್ನು ಹಾ. ಎಲ್ಲವನ್ನು ಕೇಳಿದ್ದೇನೆ. ಹಾ ತಥಾಸ್ತು ಹೊಂದಿದ್ದಾರೆ. ಹಾ ಎಲ್ಲವನ್ನು ಪಡಕೊಂಡಂತಹ ಸಂತೋಷ ಹಾ. ಶರೀರದಲ್ಲಿ ಹುಕ್ಕುತ್ತಾ ಇದೆ ಶಕ್ತಿ. ಹಾಗಾಗಿ ಹಿಂದಿನ ಸೇಡು ತೀರಿಸಬೇಕು. ಮಗನೇ ಶಾಬಾಸುನ ಮೆಚ್ಚಿದೆ ನಿನ್ನ ಅಡಗುದ ಹಸಗಿನ ಹೆಚ್ಚಿದೆ ಮೊಗದಿ ಹುರಿಮೀದೆ ಕಪ್ಪಾಯಿತು ಮೊಗದಿ ಹುರಿಮೀದೆ ಕಪ್ಪಾಯಿತು ಮನಸ್ಸಿಗೆ ತಂದ ಕರಗದೆ ಹೋಯಿತು ಮಗನೇ ಶಾಬಾದು ಶಾಬಾದುನ ಮೆಚ್ಚಿದೆ ಮಗನೇ ತಡಿಬೇಡ. ದ್ವಿದಶಶಿರ. ಏನು ಏನು ತಡೀತಾ ಇದೆ? ಶಾಬಾಸ್ ಕಂದ ಶಾಬಾಸ್. ಇದು ಎರಡನೇ ಬಾರಿ ತಡೀತಾ ಇದ್ದೀರಿ. ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ. ಆ, ನಿನ್ನ ಅಜ್ಜನನ್ನು ಹ. ನಿನ್ನ ಅಪ್ಪನನ್ನು ಹ. ಕೊಂದವರ ಮೇಲೆ ಹ. ಹಾಗೇನು ತೀರಿಸಕ್ಕಾಗಿ ಹ. ಬೇಕಂತ ಶಕ್ತಿ ಎಲ್ಲವೂ ನಿನ್ನಲ್ಲಿ ತುಂಬಿಕೊಂಡಿ. ದೊಡ್ಡಪ್ಪ ಆ. ಉತ್ತಜ್ಜ ಆ. ನಾನು ಇಷ್ಟರವರೆಗೆ ನನಗೆ ಇಷ್ಟು ಮುಗಿಬೇಕು ಅಂತ ಉಂಟು. ಆ. ಅಷ್ಟರವರೆಗೆ ಎಲ್ಲ ಕೊಲೆಯನ್ನು ಮಾಡಿ ಆ. ಅಲ್ಲಿ ಅಧಿಕಾರ ನನ್ನದಾಗಬೇಕು. ನನ್ನ ಕನಸಿನ ಕೂಸು ಮಗು ನೀನು ಆ, ಕಂದ. ಹಾಗಾದ್ರೆ ಹೋಗಲೇ ಹೋಗುದಲ್ಲ, ಮತ್ತೆ ಮೊದಲಾಗಿ ನೀನು ಪಟ್ಟ ಇರಬೇಕು. ಪಟ್ಟ ಯಾರು? ಆ ಪಟ್ಟ ಇರಬೇಕಾದ್ರೆ ಹ, ಅರ್ಧಾಂಗಿ ಬೇಕು, ಪಟ್ಟದರಸಿ. ಹ. ನಿನಗೆ ಪಟ್ಟದರಸಿ ಯಾರು? ಪಟ್ಟಧರಿಸಿ ಯಾರು? ಆ ನೀವು ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಆ. ಯಾವುದು ಏನು ಅಂತ ನನಗೆ ಗೊತ್ತಿಲ್ಲ. ನಿನ್ಗೆ ಪಟ್ಟ ಅಂದ್ರೆ ಅದೊಂದು ಕಾಣ್ತದೆ ಕಾಣ್ತದೆ. ಅಷ್ಟೇ. ಪಟ್ಟದರಸಿ ಬೇಕು. ಆ. ಯಾರೆಂಬುದಾಗಿ ನಾನು ನೋಡಿ ಪಟ್ಟವನ್ನು ಒಯ್ಯುವ ಕುಮಾರಗೆ ಪಟ್ಟವನ್ನು ಬಯಸುವ ಕುಮಾರಗೆ ಪಟ್ಟದ ರಸಿಯು ಎಡದೊಳಿರದಿರೇ ಕಟ್ಟಳೆಯ ಪದ್ಧತಿಗೆ ಹಾನಿಯಾದ ಕಾರಣದಿ ಪಟ್ಟಳೆಯ ಪದ್ಧತಿಗೆ ಹಾನಿಯದಾದ ಕಾರಣದಿ ಬಟ್ಟ ಕುಜೇಳ ಹುಡುಗಿ ಬಾಜಿಗೆ ಕಟ್ಟುವೆನು ಕಡೆಗೆ ಇದಿ ಲಂಕೆಯ ಪಟ್ಟವನು ಕೇಳುವರೆ ಶಮನಿದು ಎಂದ ಬೀಳ್ಕೊಂಡು ಪಟ್ಟವನು ಬಯಸುವ ಕುಮಾರಗೆ ಆ ಆ ಶಿವ, ಇಷ್ಟರವರೆಗೆ ನಾನು ಹೇಳಿದ ಹಾಗೆ ನೀನು ಕೇಳುತ್ತಾ ಇದ್ದಿ, ಮುಂದುವರಿಯುತ್ತಾ ಇದ್ದಿ. ಹ, ಕೀರ್ತಿವಂತನಾಗಿ ಬಾಳಿ ಬದುಕಬೇಕಂತ ಆಸೆ ನನಗೆ ಕೂಡ ಉಂಟು. ಹೌದು. ಬರ ಇಷ್ಟಿದ್ದರೆ ಸಾಕಾಗುದಿಲ್ಲ. ನೀನು ಪಟ್ಟವನ್ನು ಏರ್ಬೇಕು. ಹ. ಪಟ್ಟವನ್ನು ಏರ್ಬೇಕಾದ್ರೆ ಪಟ್ಟದರಸಿ ಮುಖ್ಯವಾಗಿ ಬೇಕು. ಮುತ್ತಜ್ಜ ಹಾ. ಒಂದು ಮಾತು ಹೇಳ್ತೇನೆ. ಏನು? ಏನು ಗೊತ್ತಿಲ್ಲ ಅನ್ನೋ ಹಾಗೆ ಭಾವಿಸಿ ಹಾ ನಾನು ಬೆಳೆದು ನಿಂತಿದ್ದೇನೆ, ಹೊರವನ್ನು ಪಡೆದಿದ್ದೇನೆ, ಹಾ. ಎಲ್ಲವೂ ಗೊತ್ತಾಗಿ ಹೋಗಿದೆ. ಹಾ. ಈಗ ನಮಗೆ ಆಗಬೇಕಾದದ್ದು ವೈರಿಗಳ ನಿಗ್ರಹ. ಹೌದು. ಅವರನ್ನು ತಲೆ ಕಡೆದು ಬಂದು ಹಾ. ಮತ್ತೆ ಆ ಸಂತೋಷದಲ್ಲಿ ಒಂದು ಔತಣ ಕೂಟವನ್ನು ಇಟ್ಟು ವಿಜೃಂಭಣೆಯಿಂದ ಮದುವೆಯಾದ್ರೆ ಆಗದೆ. ಇಲ್ಲ ಮಗು, ಹಾ? ಮದುವೆ ಮೊದಲೇ ಆಗ್ಲಿ. ಹಾಗಾದ್ರೆ ಆ ನೋವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮದುವೆಯಾಗುವುದೇ? ಮದುವೆ ಆಗ್ಲೇಬೇಕು. ಹ. ಯಾಕೆಂದ್ರೆ ನೀನು ಯಾರು, ಹಾ. ಎತ್ತವ ಎಂಬುದಾಗಿ ಗೊತ್ತಾಗಬೇಕು. ನೀನು ಪಟ್ಟದಲ್ಲಿ ಕುಳಿತುಕೊಳ್ಬೇಕು, ಸರಿ ಸರಿ ಸರಿ. ಅರಸನಾಗ್ಬೇಕು. ನಿಮ್ಮ ಮಾತು ವೇದವಾಕ್ಯ ನನಗೆ. ಆ ಪಟ್ಟದರಸಿ ಬೇಕಲ್ಲ. ಹೌದು. ಯಾರು ಎಂಬುದಾಗಿ ಯೋಚನೆ ಮಾಡುವಾಗ ಆ ಹೊಳೆಯಿತು ಮಗು. ಯಾರು? ಚಂದ್ರಾವತಿ ನಗರದ ಮರುತ ದಾನವ ಎಂಬವ ಇದ್ದಾನೆ. ಹಾ, ಹಾ, ಹಾ. ಆತನಿಗೆ ಒಬ್ಬಳು ಮಗಳಿದ್ದಾಳೆ, ಮರುತೆ ಎಂಬುದಾಗಿ. ಹಾ. ಆತನಲ್ಲಿ ಹೋಗಿ ಕೇಳು, ನಾನು ಹೇಳಿದ್ದೆ ಅಂತ ಹೇಳು. ಅವನ ಮಗಳನ್ನು ನಿನಗೆ ಮದುವೆ ಮಾಡಿ ಕೊಡ್ತಾನೆ. ಆ ಚಂದವನ್ನು ಕಣ್ತು ನೋಡ್ಬೇಕಂತ ಬೇಗ ಹಾ. ಹೋಗಿ ಬರ್ತೀನಿ. ಹೋಗಿ ಬಾ ಕಂದ. ಹರಿಹರದ ಮದುವೆಯ
ಕಟ್ಟಿದವರಿದ್ದಾರೆ. ಇಲ್ಲಿಗೆ ಮುಗಿಯಲಿಲ್ಲ, ಇನ್ನು ಉಳಿದಿರುವುದು ಒಂದು, ಅದೇ ಲಂಕಾಪಟ್ಟಣ. ಅಲ್ಲಿಗೆ ಹೋಗಬೇಕು, ವಿಭೀಷಣನ್ನು ಕಾಣಬೇಕು, 4 ಬಾರಿಸಬೇಕು. ಹೋಗ್ತಾರೆ. ಗೊತ್ತಾಗಬೇಕಿದ್ರೆ ನಿನ್ನಲ್ಲಿ ಹೇಳಬೇಕು ಅಂತಿಲ್ಲ. ನಿನ್ನಲ್ಲಿ ಯಾಕೋ ಹೇಳಬೇಕು? ಯಾಕೆ? ನಾನು ಇಲ್ಲಿಗೆ ಒಡೆಯ. ತಲೆ ಕಟ್ಟಿದ್ದೇನು ನೀನು? ನೀನು ಈ ರಾಜ್ಯಕ್ಕೆ ಅಲ್ಲ, ಮತ್ತೆ ಇಲ್ಲಿಗೆ. ಇಲ್ಲಿಗೆ ಅಂದ್ರೆ ಬಾಗಿಲಿಗೆ. ಬಾಗಿಲಿಗೆ? ಬಾಗಿಲ ಬಟ. ಬಾಗಿಲ ಭಟರು. ಭಟರು? ಇಲ್ಲಿ ಮರ್ಯಾದೆ ಕೊಡು. ಮರ್ಯಾದೆ ಕೊಡುವುದಿಲ್ಲ ನಾವು. ಬಾಗಿಲ ಭಟ. ಸಂದೇಶ ಚರ ಅಲ್ಲಾರು ನವರು ತೆಗಿ. ರೂ ಮಾತ್ರ ಸಾಕು. ಬಾಗಿಲ ಭಟ, ಸಂದೇಶ ಚರ. ಏನು ಉದ್ಯೋಗ? ಬಂದವರನ್ನು ವಿಚಾರಣೆ ಮಾಡುದು. ಏನಂತ ಹೇಳಿ ನಮ್ಮ ರಾಯರಲ್ಲಿ ಹೇಳು. ಹೌದಾ? ಶುರು ಮಾಡಿದ್ಯಾ? ಇನ್ಸೂರು ಮಾಡು. ಸುಮ್ಮನೆ ಇನ್ಸೂರು ಮಾಡು. ಎಷ್ಟು? ನಿನಗೆ ಎಷ್ಟು ಅದಾದ? ಎಂತದ್ದು? ಇನ್ನು ಶುರು ಮಾಡುವ ಅಂತ ಮಾಡು. ಹಾಗಿದ್ರೆ ನೀನು ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ನಿನ್ನ ಅಪ್ಪ ಅಮ್ಮ ಇದ್ದಾರ? ತಪ್ಪಿಸಿ ಬಂದದ್ದ? ಏನಾದ್ರೂ ಮಾಡಿ? ಅದೇ ಕೇಳು. ನಾನು ಹಾಗೆ ಕಾಣ್ತೇನಲ್ಲ. ಅಲ್ಲ, ಅರಸಿನ ಮಂಡಿಗೆ ರೋಗದವ. ಸಣ್ಣ ಸಣ್ಣ ಹುಡುಗ. ಯಾರು? ನೀನು. ನಾನಾ? ಸರಿಯಾಗಿ ಮಾತನಾಡು. ಏನು? ಯಾರು ಏನು ಎನ್ನುವುದನ್ನು ಹೇಳ್ತೇನೆ. ರಾವಣ, ಕುಂಭಕರ್ಣ, ಇಂದ್ರಜಿತ್ತು ಮೊದಲಾದಂತ ಯೋಗ್ಯತಾವಂತ ದಾನವರುಗಳ ಹೆಸರು ಕೇಳಿದ್ಯಾ? ಕೇಳಿದ್ದೇನೆ. ಹೌದಾ? ಹೌದು. ಹೌದು. ಈ ಹಿಂದೆ ಕೇಳಿದ್ದೇನೆ. ಆ ವಂಶದಲ್ಲಿ ಹುಟ್ಟಿದವ ನಾನು. ಹೌದು. ಅವರ ವಂಶದ? ಹೌದಾ? ಇಂದ್ರಜಿತ್ತುವಿನ ಮಗ, ರಾವಣನ ಮೊಮ್ಮಗ, ಸಣ್ಣ ಮೊಮ್ಮಗ. ಹೌದು. ಹೌದಾ? ಬಂದಿದ್ದೇನೆ. ಯಾಕೆ? ಯಾಕೆ? ಅನ್ಯಾಯ ಆಗಿದೆ. ಯಾರಿಗೆ? ನಮಗೆ. ನಿಮಗೆ? ಹೌದು. ಏನು? ಏನು? ನೀನು ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಇಲ್ಲಿದ್ದೇನೆ. ಅಲ್ಲ, ನಾನು ನೋಡ್ಲಿಲ್ಲ. ಏನು ಅನ್ಯಾಯ ಆಗಿದೆ? ಏನು? ಹಾಗಿದ್ರೆ ಹಿಂದೆ ನಡೆಯುತ್ತಿರುವಂತಹ ಕಾಳಗವೆಲ್ಲ ಮಲಗಿ ನಿದ್ರಿಸ್ತಾ ಇದ್ದೆ ಅಂತ. ಮಲಗಿದಲ್ಲ. ಆಯ್ತಾಯ್ತು, ಬೇಡ. ವಿಭೀಷಣ, ಚಾಂಡಾಲ, ನಮ್ಮ ರಾಜು. ಅದು ನಿನಗೆ, ನನಗೆಲ್ಲ. ನನಗೆ ಅವ ಇವ ಅಜ್ಜನಾದ್ರೆ ಹೋಯ್ತಚ್ಚ. ಹಾಗಾಗಿ ಅವನನ್ನ ಕಾಣುವುದಕ್ಕಾಗಿ ಬಂದಿದ್ದೇನೆ. ಹೌದು. ಪೀಠವನ್ನು ಬಿಟ್ಟು ಕೊಡಬೇಕು. ನಿಮಗೆ ಒಂದಲ್ಲ 20 ಉಂಟು. ಈ ವಿಚಾರವನ್ನು ಅಲ್ಲಿಗೆ ಹೋಗಿ ಹೇಳಬೇಕು. ನಿಮ್ಮದು ಹೆಸರು ಅದು ಬೇಕು. ದ್ವಿದಶ ಶಿರ. 20 ತಲೆ ಇದ್ದ ಕಾರಣ ನಿಮಗೆ ದ್ವಿದಶ ಶಿರ. ಕೈ ನೋಡು. 40 ಉಂಟು. 40 ಉಂಟು. ಒಂದೊಂದು ತಲೆ ಇದ್ದವರಿಗೆ ತಲೆ ಬಿಸಿ ಸಾಕಾಗಲಿಕ್ಕಿಲ್ಲ. ಹಾಗೆಲ್ಲ ಒಂದೊಂದು ತಲೆ ಇದ್ದವರಿಗೆ ತಲೆ ಬಿಸಿ ಸಾಕಾಗಲಿಲ್ಲ. ನಿನಗೆ 20 ಉಂಟು. ಎಷ್ಟು ತಲೆ ಬಿಸಿ? ಅದೇ ಯೋಚನೆ ಮಾಡಬೇಕು. ಇಷ್ಟು ಬುದ್ಧಿವಂತ ಎನ್ನುವ ಒಂದು ಇದ್ದ ತಲೆಯವರೇ ಏನಕ್ಕೇನೋ ಮಾಡ್ತಾರೆ. ಹೌದೌದು. ಯುದ್ಧದಲ್ಲಿ ಪಟ್ಟವನ್ನು ಬಿಟ್ಟು ಕೊಡಬೇಕು. ಬಿಡದಿದ್ರೆ ಬಿಡದಿದ್ರೆ ಯಾರಲ್ಲಿ ಹೇಳಬೇಕು? ಹೋಗಿ ಹೇಳಲಿ. ಹೋಗಿ ಬೇಡಲು ರಘು
ಹೋಗಿ ಹೇಳಬೇಕು. ಆ, ಆ ರಘುರಾಮ, ಆ, ರಾಮ, ಆ, ಲಕ್ಷ್ಮಣ, ಆ, ಕಪಿಗಳು ಆ, ಮುಂತಾದವರು ಇದ್ದಾರಲ್ಲ, ಆ, ಅವರಲ್ಲಿ ಹೋಗಿ ಹೇಳಲು ಆ, ಎಲ್ಲರೂ ಆ, ದಂಡೆತ್ತಿ ಬರಲಿ. ಆ, ಇಲ್ಲದೆ ಇದ್ರೆ ಆ, ನನ್ನನ್ನು ಗೆಲ್ಲುವುದಕ್ಕೆ ಆ, ಯಾರಿದ್ದಲು ಸಾಧ್ಯವಿಲ್ಲ. ಆ, ಹೌದು. ಇಷ್ಟ ವಿಚಾರ ಅಲ್ವಾ? ಹೌದು. ಇಲ್ಲೇ ಇರ್ಬೇಕು. ಹೇಗೆ? ನಾನು ಹೇಗೆ ಹೇಳ್ತೇನೆ. ತಪಸ್ಸಿನಲ್ಲಿ ಬ್ರಹ್ಮದೇವರನ್ನು ಒಲಿಸಿಕೊಂಡಂತಹ ಕಾಲಕ್ಕೆ ನಾನು ಕೇಳಿದ್ದು ಅದುವೇ. ಸದಾ ಹರಿಭಕ್ತಿಯಲ್ಲಿಯೇ ನಾನು ತಲ್ಲೀನನಾಗುವ ಹಾಗೆ ಅನುಗ್ರಹ ಮಾಡು ದೇವರೇ ಅಂತ. ಬಹುಶಃ ಅದುವೇ ರಾಮ ಸೇವೆಯ ಮೂಲಕವಾಗಿ ನಡೆದು ಹೋಗಿದೆ ಅಂತ ನಾನು ಭಾವಿಸಿಕೊಳ್ತೇನೆ. ಸಂತೋಷದ ವಿಚಾರ. ರಾವಣ ವಧೆಯ ಬಳಿಕ ಎಂದಿನಿಂದ ನಾನು ಈ ಲಂಕೆಯ ಪಟ್ಟವನ್ನು ವಹಿಸಿಕೊಂಡನು. ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಲಂಕೆಯ ಸಮಗ್ರ ಜನರು
ಅತ್ಯಂತ ಸಂತೋಷದಿಂದಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಎಲ್ಲರೂ ಧರ್ಮ ಮಾರ್ಗಿಗಳಾಗಿದ್ದಾರೆ, ಅಹಿಂಸಾಪರರಾಗಿದ್ದಾರೆ ಎನ್ನುವುದೇ ಸಂತೋಷದ ವಿಚಾರ. ಇವತ್ತಿನ ದಿವಸ ಒಡ್ಡೋಲಗವನ್ನು ಕೊಟ್ಟಿದ್ದೇನೆ. ಯಾರಂತೆ ಎಂತದ್ದ? ಯಾರು ನೀನು? ನಾನು ದ್ವಾರದಲ್ಲಿದ್ದವ. ಇಲ್ಲಿಗೆ ಯಾಕೆ ಬಂದದ್ದು? ಏನು? ರಾವಣನು ಜಲನಿಧಿಯ ರಾವಣನು ಜಲನಿಧಿಯ ಸಿದ್ಧಗಾನನ ಹೇಳಿದ ನುಡಿಯ ಗೆಳೆಯ ಮಗನಯ್ಯ ರಾವಣನು ಎಂತದ್ದ ಬೊಬ್ಬೆ ಹೊಡೆಯುವುದು? ನೀವೇ ಅಲ್ವಾ ನನಗೆ? ನಿನಗೆ ಬೊಬ್ಬೆ ಬಿಟ್ರೆ ಬೇರೆ ಬರುದು? ಅಲ್ಲ ರಾಯರೆ, ಗೊಬ್ಬೆ ಹೊಡೆದಕ್ಕೆ ಕಾರಣ ಉಂಟು ರಾಯರೆ. ಏನು? ನೀವೇ ಅಲ್ಲ ನನಗೆ ನಿಯಮ ಕೊಟ್ಟದ್ದು. ನಿಯಮ ಕೊಟ್ಟಿದ್ದೇನೆ, ಬೊಬ್ಬೆ ಹೊಡಿಬೇಕು ಅಂತ ಹೇಳಿದ್ದೇನೆ. ನಿನಗೆ ಸಂಬಳ ಕೊಡೋದು ಬೊಬ್ಬೆ ಹೊಡೆಯುವುದ? ಅಲ್ಲ ರಾಯರೆ, ಮತ್ತೆ ಈಗ ಗೊಬ್ಬೆ ಹೊಡೆದ ಕಾರಣ ಆಗ್ಲಿಕ್ಕಿಲ್ಲ ಅಲ್ಲ. ಆಹಾ, ಬೊಬ್ಬೆ ಹೊಡೆದ್ರೆ ಉಳಿದವರಿಗೆ ಏನಾದ್ರು ಉಂಟು ಅಂತ ಗೊತ್ತಾಗ್ತದಲ್ಲ. ಹಾಗೆ ಹಾಗೆ ಈಗ ಪ್ರಪಂಚದಲ್ಲಿ ಎಲ್ಲರೂ ಬೊಬ್ಬೆ ಹೊಡೆಯುವುದು ಅದಕ್ಕೆ. ಹೌದು ರಾಯರೆ. ಗಮನವನ್ನು ತಮ್ಮತ್ತ ಸೆಳೆದುಕೊಳ್ಳುವುದಕ್ಕೆ. ಹೌದೌದು. ಆಗಲೇ ರಾಯರೆ, ಏನು? ಎಂದಿನಾಗಿ ನಿಮ್ಮ ಅಪ್ಪನನ್ನು ಒತ್ತಿಕೊಂಡು ನಿನ್ನ ಮುಸುಡಿಗೆ ಬಾರಿಸ್ತೇನೆ. ಏನು ಅಂತ ತಿಳ್ಕೊಂಡಿದ್ದೀನಿ ನೀನು? ನನ್ನ ಸಂಬಳವನ್ನು ತಕೊಂಡು ನನಗೆ ಹಾಗೆ ಹೇಳುದು ನೀನು? ಅದಿನೆಂತದ? ಅಲ್ಲಲ್ಲ ಮತ್ತೆ ಅಪ್ಪಣೆ ನಿಂಗೆ ನ್ಯಾಯಲ್ಲಿ ಹೋಗುತ್ತದೆ, ಬೇಕಾದ್ದು ಬಿಡ್ತಾನೆ ಅವ. ರಾಯರೆ, ಎಂತದು? ಇವತ್ತು ಒಂದು ವಿಚಿತ್ರ ರಾಯರೆ. ನೀನು ಇದ್ದಲ್ಲಿ ಯಾವಾಗಲೂ ವಿಚಿತ್ರವೇ. ನಾನು ವಿಚಿತ್ರ ಇವತ್ತು ಉಂಟ ಏನು? ನಾನು ವಿಚಿತ್ರ ಪ್ರಾಣಿ ಅಂತ ಹೇಳುತ್ತೇನೆ. ನಾನು ಹೇಳಲಿಕ್ಕೆ ಆಗ್ತದ ಹಾಗೆ? ಅಲ್ಲ ಮತ್ತೆ ರಾಯರೆ, ನಿಮ್ಮನ್ನು ಕಾಣುವುದಕ್ಕೆ ನಿಮ್ಮ ಮೊಮ್ಮಗ ಬಂದಿದ್ದ. ಅದು ವಿಚಿತ್ರ. ಬರದಿದ್ದವರು ಬಂದ್ರೆ ವಿಚಿತ್ರ ಅಲ್ವ? ಹಾಗಂದ್ರೆ ಇಂದ್ರಜಿತ್ನ ಮಗ. ಯಾರು? ಇಂದ್ರಜಿತ್ನ ಮಗ. ನಿನಗೆ ಯಾರು ಹೇಳಿದ್ದು? ನಿನಗೆ ಯಾರು ಹೇಳಿದ್ದು? ನಾನು ಅವನೇ ಹೇಳಿ ಅಲ್ಲಿ ಹೇಳಿ ಬಂದವನ ಏನಂತ ಹೇಳಿದ? ನೋಡುವುದಕ್ಕೆ ರಾಯರೆ ಭಯಂಕರವಾಗಿದ್ದಾನೆ. ನಾವು ಆವಾಗ 10 ನೋಡಿದ್ದಲ್ಲ. ಹೌದೇನಾ? ಇಲ್ಲಿ ಬಾ. ನೀನು ಇರುವುದೆಲ್ಲಿ? ನಾನು ನಿಮ್ಮಲ್ಲಿ ರಾಯರೆ. ನಮ್ಮಲ್ಲಿ ಅಂದ್ರೆ ಎಲ್ಲಿ? ನಿಮ್ಮ ದ್ವಾರದಲ್ಲಿ. ಲಂಕೆಯಲ್ಲಿ ಅಲ್ಲ? ಹೌದು ರಾಯರೆ. ಮತ್ತೆ ಲಂಕೆಯಲ್ಲಿ ಇರುವುದು ಯಾರು? ನೀವು. ಈಗ ನಾನು ಅಧೀಶ್ವರ. ಹೌದೌದು. ಇರುವುದು ಯಾರು ಇಲ್ಲೆಲ್ಲ? ನಮ್ಮ ಪ್ರಜೆಗಳು, ರಾಕ್ಷಸರು. ಹೌದೌದು. ಮತ್ತೆ ಆ ರಾಕ್ಷಸರನ್ನು ನೋಡಿಯೂ ಭಯಂಕರ ಅಂತ ಹೇಳಲಿಕ್ಕುಂಟ? ಹಾಗಲ್ಲ ರಾಯರೆ, ಹಿಂದೆ ನಾವು 10 ತಲೆ ಇದ್ದವರನ್ನು ಮಾತ್ರ ನೋಡಿದ್ದಲ್ಲ. ನಮ್ಮ ಅಣ್ಣ ಹೌದು ರಾವಣೇಶ್ವರ. ಹೌದು. ದಶಶಿರ. ಹೌದು. ಆದರೆ ಇವನು 20 ತಲೆಯನ್ನು ಹೊಂದಿದ್ದಾನೆ. ಅದಕ್ಕೆ ಹೇಳಿದ್ದು ವಿಚಿತ್ರ ಅಂತ. ಹೌದಾ? ನೀನು ಲೆಕ್ಕ ಮಾಡಿದ್ಯಾ? ಲೆಕ್ಕ ಮಾಡಿದ್ದೇನೆ. ನಿನಗೆ ಹೇಗೆ ಸಂಬಳ ಏರಿಸುವೆ? ಕೈ ನೋಡ್ಬೇಕು 40. ಶಿರ 20, ಕೈ 40. ಹೌದು ರಾಯರೆ. ಕಾಲು ಕಾಲು ಅಷ್ಟೇ. ಎಷ್ಟು? ಅಷ್ಟೇ ಅಂದ್ರೆ ಎಷ್ಟು? ಅಷ್ಟೇ 40. 40. 40 ಕಾಲು. ಯಾವ ಸ್ಥಿತಿಯಲ್ಲಿ ನೋಡಿದ್ದ ನೀನು? ನಾನು ನೋಡಿದ್ದೇನೆ ಅವರನ್ನು. ಎಣ್ಣೆ ಹಾಕಿ ನೋಡಿದ್ದ? ಚೆನ್ನಾಗಿ ಪರೀಕ್ಷೆ ಮಾಡಿದ್ದೇನೆ. ಯಾವ್ದಾದ್ರು ವಿಚಿತ್ರ ಪ್ರಾಣಿ ಬಂದ್ರೆ ನಾವು ಪರೀಕ್ಷೆ ಮಾಡ್ತೀವಿ. ಹಾಗೆ ರಾಯರೆ, ಅವನಲ್ಲಿ ಕೇಳಿದೆ. ಏನಂತ? ಅವ ಬಂದದ್ದು ಯಾಕೆ? ಯಾಕೆ? ನಿಮ್ಮ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ. ಈಗ ನನ್ನ ಮಗನ ಮಗ ಪರೋಕ್ಷವಾಗಿ ಇಂದ್ರಜಿತ್ ನನಗೆ ಮಗ. ಹೌದು. ಅವನ ಮಗ ನನ್ನಲ್ಲಿ ಸೇಡು ತೀರಿಸಿಕೊಳ್ಳುವ. ಏನಂತೆ ಸೇಡು? ರಾವಣ ಮತ್ತು ಇಂದ್ರಜಿತ್ ಕುಂಭಕರ್ಣನನ್ನು ನೀವು ರಾಮ ಲಕ್ಷ್ಮಣರ ಜೊತೆಯಲ್ಲಿ ಕೊಲ್ಲಿಸಿದ್ದೀರಲ್ಲ. ಯಾರು? ನಾನಾ? ಅವ ಹೇಳು. ನೀನು ಹೇಳಿಕೊಟ್ಟೆ ಅವ ಹೇಳು. ಏನಂತ? ತಂದೆ ಅಜ್ಜನನ್ನು ಕೊಂದವರು ಅವ, ಆದ್ದರಿಂದ ಅವನನ್ನು ಬಿಡುವುದಿಲ್ಲ, ಬಡಿದು ಲಂಕೆಯನ್ನು ವಶಪಡಿಸಿಕೊಳ್ತೇನೆ ಅಂತ. ಧೃತರಾಷ್ಟ್ರನ ನೀನೇನು ಹೇಳಿದೆ ಅದಕ್ಕೆ? ನಾನು ಅದಕ್ಕೆ ಹೇಳಿದ್ದೇನೆ. ಏನಂತ? ನನಗೆ ಗೊತ್ತಿಲ್ಲ. ನಮ್ಮ ರಾಯರು ಹಾಗೆ ಅಲ್ಲ. ನಮ್ಮ ರಾಯರು ಹಾಗೆಲ್ಲ ಅಂತಂದ್ರೆ ಅವರಿಗೆ ಸಿಟ್ಟು ಬಂದ್ರೆ ಮನುಷ್ಯರೇ ಅಲ್ಲ ಅಂತ ಹೇಳಿದೆ. ಮನುಷ್ಯ ಅಲ್ಲಲ್ಲ, ರಾಕ್ಷಸ ವಂಶ. ರಾಕ್ಷಸ ಅದೇ ಹೇಳಿ. ಆವಾಗ ಅವ ಹೇಳಿದ್ದಾನೆ ಅವರಿಗೆ. ಹೀಗೆ ನೀನು ಹೇಳಿದ್ದು ಅವ್ರ ರಾಕ್ಷಸರಲ್ಲ ಮತ್ತೆ ಮನುಷ್ಯ ಆದಾರು ಅಂತ. ಹೌದು. ಆವಾಗ ಅವ ಹೇಳಿದ್ದು ಮನುಷ್ಯನಾಗಲಿ ರಾಕ್ಷಸನಾಗಲಿ ಅವನ ತಲೆಗೆ ಬಡಿದು ಲಂಕೆಯನ್ನು ವಶಪಡಿಸಿಕೊಡ್ತೇನೆ. ಅವನು ಹೇಳಿದ್ದು ಹೇಳಿ
ಹೋಯಿತು. ಈಗ ಇಂದ್ರಾರಿಯ ಮಗ ದ್ವಿದಶಶಿರ. ಪ್ರಪಂಚ ಏನು ವಿಚಿತ್ರ ಅಂತ ನಾನು ಯೋಚನೆ ಮಾಡುವುದು. ದಶಶಿರನನ್ನು ಕಂಡೇ ಪ್ರಪಂಚ ವಿಚಿತ್ರ ವಿಚಿತ್ರ ಎಂಬ ಹಾಗೆ ಹೇಳುವುದಕ್ಕೆ ತೊಡಗಿತ್ತು. ಈಗ ಅದಕ್ಕಿಂತ ದುಪ್ಪಟ್ಟು 20 ಶಿರ 40 ಕೈಗಳನ್ನು ಹೊಂದಿದ್ದಾನೆ. ಓಯ್, ಕೈದವನ್ನು ಹಿಡಿದಿದ್ದೇನೆ. ಒಂದೊಮ್ಮೆಗೆ ಸಿಟ್ಟು ಬಂದಿದೆ. ಹಾಗೆ ಅಂತ ಅವ ಯಾರು ನನಗೆ ಮೊಮ್ಮಗ ಅಲ್ವ? ಸಣ್ಣ ಮಕ್ಕಳು ಏನೋ ಸಿಟ್ಟಿನಿಂದ ಬರ್ತಾರೆ. ಹಿರಿಯರಾದಂತಹ ನಾವು ಅದೇ ಸಿಟ್ಟಿನಿಂದ ಮುಂದುವರಿದು ಹೋದರೆ ಪ್ರಪಂಚ ಏನು ಹೇಳಿತು? ಅವ ಸಣ್ಣ ಹುಡುಗ, ವಿಭೀಷಣನಿಗೆ ತಲೆ ಸರಿ ಇಲ್ವ? ರಾಮಸೇವಕ, ಅವನು ಹೀಗೆ ಮಾಡುವುದ ವ್ಯವಹಾರ ಎನ್ನುವ ಹಾಗೆ ಪ್ರಪಂಚ ಹೇಳಲಿಕ್ಕಿಲ್ವ ನಾಳೆ? ಸರಿ, ಏನೇ ಇರಲಿ, ಹುಡುಗನನ್ನು ವಿಚಾರಿಸಲೇಬೇಕು. ಅವನಿಗೆ ಸರಿಯಾದಂಥ ವ್ಯವಸ್ಥೆಯನ್ನು ನಾನು ಮಾಡಬೇಕು, ಅದು ನನ್ನ ಕರ್ತವ್ಯ. ನಮ್ಮ ಮನೆಯ ಹುಡುಗ ಅಲ್ವಾ? ಆದ್ದರಿಂದ ಅವನನ್ನು ವಿಚಾರಿಸಿ ಮನೆಗೆ ಕರ್ಕೊಂಡು ಬರಬೇಕು. ನಡೆಯುತ್ತೇನೆ. ಸಾಧನೆ ಮಾಡಿದ್ದಾರೆ ಅದನ್ನು ಮೀರಿಸಿ ನಮ್ಮ ಕಿರಿಯರು ಮಾಡಬೇಕೆನ್ನುವಂತಹದ್ದು ನಮ್ಮ ನಿರೀಕ್ಷೆ. ಇದರಲ್ಲಿ ಆದ್ರೂ ಒಂದು ಮೀರಿಸಿ ಅದೆಯಲ್ಲ, ನೀನು ಪರಂಪರೆ ಉಳಿಯಬೇಕು. ಹೌದು, ನಮ್ಮಂತವರು ಮತ್ತೆ ಸೇರಿಸಬಾರದು ಅಂತಿಲ್ಲ. ಅದನ್ನು ಬಿಡದೆ ಇದನ್ನು ಸೇರಿಸುತ್ತಾ ಒಳ್ಳೆ ರೀತಿಯಲ್ಲಿ ಬೇರು ಹೊಸ ಚಿಗು ಕೂಡಿರಲು ಮರ ಸೊಗಸು. ಯಾವ ಮರ? ಲಂಕೆ ಎನ್ನುವಂತಹ ಮರ ಸೊಗಸಾಗಬೇಕು ಅಂತ ಇದ್ರೆ ನಮ್ಮಂತಹ ಹಿರಿಯರು, ನಿನ್ನಂತಹ ಹೊಸ ಕುಡಿ ನಮ್ಮೊಂದಿಗೆ ಸೇರಿಕೊಳ್ಬೇಕು. ಆದ್ದರಿಂದ ನಮ್ಮ ವಂಶವನ್ನು ಬೆಳಗುವಂತಹ ಹೊಸ ಹುಡುಗ ನಮ್ಮನ್ನು ಬಂದು ಸೇರಿಕೊಂಡಿದ್ದಾನೆ ಎನ್ನುವಂತಹ ವಿಚಾರವನ್ನು ಕೇಳಿ ತೋಷಗೊಂಡಿದ್ದೇನೆ. ನಮ್ಮತ್ತಾದಂತಹ ವಂಶದ ಬಲ ಇನ್ನೂ ಕೂಡ ಎತ್ತರಕ್ಕೆ ಏರಿದೆ ಎನ್ನುವುದನ್ನು ಹೇಳುವುದಕ್ಕೆ ಸಂತೋಷ ಪಡ್ತೇನೆ. ಆದ್ದರಿಂದ ಮಗನೇ, ಕೈದನ್ನು ಹಿಡು, ನನ್ನ ಜೊತೆ ಸೇರು, ಸಂತೋಷದಿಂದ ಇರುವ. ಹೀರ ಮಾನವ
ಹುಳ ಹಾರಿತು. ಯಾಕೆ ಯಾಕೆ? ಯಾಕೆ? ಕಾರಣ ಇದೆ. ಏನು ಕಾರಣ? ಅಸುರವೆಂಬ ಹಾ. ಕುಲಕ್ಕೆ ಹಾ. ಕೀರ್ತಿಪ್ರಾಯರಾಗಿ ಬೆಳೆದವರು ಹಾ. ಕೆಲವರು ಈಗ ಉಳಿಸಿದ್ದಾರೆ, ಹಾ. ಬೆಳೆಸಿದ್ದಾರೆ. ಹಾ. ಆದ್ರೆ ನಾಶ ಮಾಡುವುದಕ್ಕೆ ಈಗ ಈಗ ಶ್ರುತ ಕೀರ್ತಿಯಾಗಿ ನಾನಿಲ್ವಾ? ಹೌದು. ಮತ್ತೆ? ಯಾಕೆ? ಏನು? ಒಳ್ಳೆಯ ಕೀರ್ತಿಯನ್ನು ಗಳಿಸಬೇಕು. ಅದೇ ಶ್ರುತ ನಾಶ ಕೀರ್ತಿ. ಮಾಡುವುದಕ್ಕೆ ಹಾ. ಒಬ್ಬ ಸಾಕು. ಹಾ. ನಿನ್ನಿಂದಾಗಿ ಹಾ. ಸರ್ವವೂ ನಾಶವಾಗಿ ಹೋಯಿತು. ಎಲ್ಲೋ ಹಾ. ನೀನು ಹಾಗೆ ಹೇಳಿದ್ರೆ ಮುಗಿಲಿಕ್ಕಿಲ್ಲ. ಹಾ. ಹೇಗೆ ಸರ್ವನಾಶ ಆಯ್ತು ಅಂತ ಹೇಳಬೇಕು ನೀನು. ಸರ್ವನಾಶ. ವಿವರಣೆ ಕೊಡಬೇಕಾಗಿದೆ. ಇಲ್ಲಿ ಅಧಿಕಾರಿ ಯಾರು? ಲಂಕೆಯ. ಈಗ ನಾನು ಈಗ ನೀನಲ್ಲ, ಹಾ. ನಿನ್ನದು ಮಾತ್ರ ನಿನಗೆ ಗೊತ್ತು. ಹಾ, ಅದೇ ಬಂದದ್ದು ನಿನ್ನ ತಲೆಗೆ ಅಡರಿದ್ದು. ವಿಷಯ ಏನು ಅಂತ ಹೇಳ. ಹಿಂದೆ ಯಾರಿದ್ರು? ರಾವಣ. ನಮ್ಮ ದೊಡ್ಡಣ್ಣ. ಹೌದಾ? ಹೌದು. ದೊಡ್ಡಣ್ಣ ಅಂತ ಹೇಳಿ ನಿನಗೆ ದೊಡ್ಡ ಅಜ್ಜ. ಹೌದು, ಹಾ. ಅದು ಗೊತ್ತು ನನಗೆ. ಹಾ. ನನಗೆ ಹೇಳಿದ್ದಾರೆ. ಹಾ. ಆದ್ರೆ ಹಾ. ಅವರನ್ನೇ ನಾಶ ಮಾಡುವಲ್ಲಿ ಹಿಂದೆ ನೋಡದಂತಹ ನೀನು ಈಗ ನಿನಗೆ ಕತೆ ಹೇಳಿದ್ದಾರಲ್ಲ, ಹೌದು. ಈ ಕತೆ ಹೇಳಿದ ಎಲ್ಲಿಂದ? ರಾವಣನನ್ನು ಕೊಲ್ಲುವ ಭಾಗದಿಂದ ಹೇಳಿದ್ದೋ ಅಲ್ಲ ಮೊದಲಿನಿಂದಲೇ ಹೇಳಿದ್ದಾರೆ? ಮೊದಲಿನಿಂದಲೇ ರಾವಣನನ್ನು ಯಾರು ಕೊಂದದ್ದು? ಮೊದಲಿನಿಂದಲೇ ಈಗ ರಾವಣನನ್ನು ಕೊಂದದ್ದು ಯಾರು? ರಾವಣನನ್ನು ಕೊಂದದ್ದು ರಾಮ. ರಾಮ ಯಾಕೆ ಕೊಂದ? ಯಾಕೆ ಕೊಂದ? ಇದು ಪ್ರಾಥಮಿಕ ಪ್ರಶ್ನೆ ಇದು. ಹೌದು. ಯಾಕೆ ಕೊಂದ? ತರುಣಿಯವರನ್ನು ಅಪಹರಿಸಿ. ಯಾವ ತರುಣಿ? ಯಾವ ತರುಣಿ? ರಾಮನ ಮಡದಿ. ಹೌದಾ? ಹೌದು. ಈ ಪರಸ್ತ್ರೀಯನ್ನು ಅಪಹರಿಸಿ ತರ್ಬೋದಾ? ಅಪಹರಿಸಿ ತರಬಾರದು ಅಂತಲ್ಲ, ಅದನ್ನು ಕೊಲ್ಲುವುದಲ್ಲಿ ಮುಗಿಸುವುದಲ್ಲ, ಮತ್ತೆ ಸಮಾಧಾನದಿಂದ ಹೇಳಬೇಕಿತ್ತು. ನೀನು ಹೇಗೂ ನಯ ವಿನಯದಿಂದ ಹೋಗಿ ರಾಮನ ಪಾದವನ್ನು ಹಿಡಿದು ಬದುಕು. ಈಗ ನಯ ವಿನಯದಿಂದ ಹೇಳಬೇಕಿದ್ದು ನಾನೇ ಹೇಳಿದವನೇ ಇದ್ದೇನಲ್ಲ ಜೀವಂತವಾಗಿ. ಹೇಳುವುದು ವಿಭೀಷಣ ಅಣ್ಣನಾದವನು. ವಿಭೀಷಣ ಪ್ರಪತ್ತಿಂತ ಪ್ರಸಂಗವೇ ಬಹಳ ಪ್ರಸಿದ್ಧ ಆಗಿದೆ, ಗೊತ್ತುಂಟ ನಿಮಗೆ? ಪ್ರಸಿದ್ಧವಾಗಿದೆ ಅಂತ ಹೇಳಿ ನಿಮ್ಮಂತವರು ಮಾಡಿದ್ದೆಲ್ಲವೂ ದಕ್ಕುತ್ತದೆ ಅಂತ ಭಾವಿಸಿಕೊಂಡಿದ್ದೀರಾ? ಮತ್ತೆ ಭಾವಿಸಿದ್ದೀರಾ? ಮತ್ತೆ ನಾನು ಹುಟ್ಟಿದ್ದೇನೆ ಏನು? ಕೀರ್ತಿ ಗೋಪುರಕ್ಕೆ ಕಳಸಪ್ರಾಯರಾಗಬೇಕು. ಅದಕ್ಕೆಲ್ಲ ನನಗೆ ಸಂತೋಷ. ನನ್ನ ವಂಶಕ್ಕೆ ಅನ್ಯಾಯ ನಿನ್ನಿಂದ ಆಗಿದೆ. ನಿನ್ನ ತಲೆಯನ್ನು ಕಡಿದು ವಂಶದ ಸ್ಥಾಪನೆ ನನ್ನಿಂದ ಆಗಬೇಕು. ಕತ್ತಿ ಮಗನೇ, ಈ ಪ್ರಪಂಚದಲ್ಲಿ ಒಳ್ಳೆಯ ಅಂದ್ರೆ ನಿನ್ನಂತಹ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ಹುಳವನ್ನ ಬಿತ್ತಲಿಕ್ಕೆ ಅನೇಕರು ಇರ್ತಾರೆ. ಒಳ್ಳೆಯ ಬೀಜವನ್ನ ಬಿತ್ತಲಿಕ್ಕೆ ಇರುವಂತವರು ಬಹಳ ವಿರಳ. ಅಂತವರಲ್ಲಿ ನಾನೊಬ್ಬ ವಿರಳಾತಿ ವಿರಳ. ನಿನ್ನ ತಲೆಯಲ್ಲಿರುವಂತಹ ಹುಳವನ್ನ ಕಿತ್ತು ಹಾಕು, ಆದದ್ದೆಲ್ಲ ಒಳ್ಳೆಯದು ಎನ್ನುವಂತ ವಿಚಾರವನ್ನ ಸ್ವೀಕರಿಸಿ ನನ್ನ ಮನೆಗೆ. ನೀನು ಹೇಳಿದಂತಹ ಮಾತು ನನಗೂ ಗೊತ್ತು. ಅರಿದು ಕೊಡುವುದಕ್ಕೆ ತುಂಬಾ ಜನರಿದ್ದಾರೆ. ಹೌದಾ? ಹೌದು. ಅದರಲ್ಲಿ ಹಿತ ಯಾವುದು, ಕೆಟ್ಟದ್ದು ಯಾವುದು, ಒಳ್ಳೆದ್ದು ಯಾವುದು ಅದನ್ನು ಹಾಗೆ ಪರಿಗಣಿಸುವುದು ನಾನು. ಅದನ್ನೇ ಹೇಳುವುದು. ನನಗೆ ಯಾವುದು ಬೇಕು ಅದನ್ನು ಸ್ವೀಕರಿಸಿದ್ದೇನೆ, ಯಾವುದು ಬೇಡವಾ ಅದನ್ನು ಬಿಟ್ಟಿದ್ದೇನೆ. ಈಗ ನನ್ನದೇ ದಾರಿ, ನಾನು ನಡೆದದ್ದೇ ದಾರಿ. ಪಟ್ಟ ಕೊಡ್ತೀಯಾ ಸಾಯ್ತೀಯ? ಹೌದಾ? ಏರಿಸಿದ್ರೆ ನಾಲಗೆಯನ್ನು ಎಳೆದು ಈಗ ಕತ್ತಿ ಮಸೇದೇನು. ಸಣ್ಣ ಹುಡುಗ ಎನ್ನುವ ಹಾಗೆ ಸಲುಗೆಯಿಂದ ಒಂದಷ್ಟು ಬುದ್ಧಿ ಮಾತನ್ನು ಹೇಳುವುದಕ್ಕೆ ಪ್ರಯತ್ನಿಸಿದ್ರೆ ನಿನಗೆ ಅದು ಹಿತ ಆಗುವುದಿಲ್ಲ ಅಲ್ವಾ? ನಿನ್ನ ವಯಸ್ಸು ಹಾಗುಂಟು, ಒಳ್ಳೆಯದೆಲ್ಲ ತಲೆಗೆ ಹತ್ತುವುದಿಲ್ಲ. ನಾನು ಏನೇ ಮಾಡಿದ್ರು ಕೂಡ ಧರ್ಮ ಮಾರ್ಗಿಯಾಗಿ ಮಾಡಿದ್ದೇನೆ. ನನ್ನ ಪಕ್ಷವನ್ನು ಸೇರ್ತೀಯೋ ನಿನ್ನನ್ನು ಸ್ವಾಗತಿಸ್ತೇನೆ. ನಾನು ಕಾಲು ಹಿಡಿಯುವುದಕ್ಕೆ ಬಂದದ್ದಲ್ಲ, ನಿನ್ನ ಕಾಲು ಹಿಡಿದು ಗೋಡೆಗೆ ಅಪ್ಪಡಿಸುವುದಕ್ಕೆ ಬಂದ. ಹೌದಾ? ಹೌದು. ನೀನು ಉದ್ದ ಇರು, ನನಗೇನು ನಗಣ್ಯ ಅಲ್ಲಲ್ಲ. ಬೇಕಾದ್ದು ಸ್ವಲ್ಪ ಸಮಯ ಆದ್ರೆ ನೀನು ಉದ್ದ ಆಗುತ್ತೆ ಅಂತ. ಹೌದು. ಆಗಲಿ. ಆದ್ರಿಂದ ನೀನು ಬಂದ್ರೆ ನನ್ನ ಮನೆಗೆ ಹೋದ್ರೆ ನಿನ್ನ ಅಪ್ಪ ಹೋಗಿದ್ದಾನಲ್ಲ ಇಂದ್ರಜಿತು, ಅಲ್ಲಿಗೆ ಕಳಿಸ್ತೇನೆ. ಗೊತ್ತುಂಟ? ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಎಲ್ಲ ಅರೆದು ಪ್ರಪಂಚದಲ್ಲಿ ನಮ್ಮಂತಹ ಸಾತ್ವಿಕರು ಯಾವಾಗಲೂ ಅವರನ್ನು ಮರ್ದಿಸಿಯೇ ಬದುಕಬಹುದು ಎನ್ನುವಂತಹ ಅಹಂಕಾರ ಇದ್ರೆ ಬಿಡು. ಬೇಕಾದಂತಹ ಕಾಲಕ್ಕೆ ನಾವು ತಾಮಸಿಗರಂತಹ ಸಾತ್ವಿಕರೇ ಪಕ್ಷಾಂತರವನ್ನು ಮಾಡಿ ಅಲ್ಲಿ ಕುತ್ತಿ ಕೊಡುವುದು. ಅಲ್ಲಿ ಕುತ್ತಿ ಕೊಟ್ಟು ಹೊಂದಿಸಿದ್ಯಾ? ನಿನ್ನನ್ನು ಬಿಡ್ತೇನೆ.
ಶಾಂತಿ 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 ಸಮಾಧಾನ. ಇಷ್ಟವರೆಗೆ ಸರಿ ಎಂತದ್ದು ತುಂಡು ತುಂಡು 3 ತುಂಡು. ಅದೇ ನಿನಗೆ ಗಿಡ ಕತ್ತರಿಸಿ ಅಭ್ಯಾಸ ಉಂಟು. ಮಾತಾಡ್ಬೇಕು, ಕೇಳಿದ್ದು ನಾನು. ಮಾತಾಡಬೇಡ. ಅಲ್ಲ ನಿನಗೆ ಅಭ್ಯಾಸ ಇದೆ, ನಮ್ಮಲ್ಲಿ ಕೆಲಸ ಉಂಟು. ಮುಚ್ಚು ಬಾಯ್, ಮುಚ್ಚು. ಮೊಮ್ಮಗಲ್ಲ ಇಲ್ಲಿ ಎಂತ ವಿನಯ. ಏನು ಕೌಶಲ್ಯ, ಏನು ಯಾವುದು ಶೌರ್ಯ. ಬೇಡ. ಬಹಳ ಮೆಚ್ಚಿದ್ದೇನೆ. ಅಬ್ಬಬ್ಬ. ನಮಗೆ ನಿನ್ನಂತ ಒಂದು ಹುಡುಗನ ಅವಶ್ಯಕತೆ ಇತ್ತು. ನಿನ್ನಂತ ಹಿರಿಯರು ಒಳ್ಳೆಯದ್ರಲ್ಲಿ ಆಶೀರ್ವಾದ ಮಾಡುವುದೇ ಬೇಕು. ಬಾ ಅದೇ ನಿನಗೆ ಏನೆಲ್ಲ ಆಶೀರ್ವಾದ ಬೇಕು ಎಲ್ಲ ಮಾಡ್ತೇನೆ. ಬಾ ಈಗ ಹಿರಿಯವರು ಅಂತ ಗೊತ್ತಾಗುವುದು. ಇನ್ನು ನಾನು ನಿನಗೆ ಆಚಾರ್ಯ. ನನಗೆ ಇನ್ನು ಆಚಾರ್ಯ ಕೊಡ್ತೇನೆ ಅಂತ. ಬೇಡ, ಮತ್ತೆ ಬೇಕಾದೆಲ್ಲವೂ ಬಂದ ಹಾಗೆ. ಹೇಗಾಯ್ತು ಹೇಗಾಯ್ತು ಹೇಗಾಯ್ತು? ಒಳ್ಳೆದಾಗಿದೆ. ಪೆಟ್ಟು ಹೇಗೆ? ಒಳ್ಳೆ ಕೆಲಸ ಅಂತ. ಒಳ್ಳೆ ಕೆಲಸ. ನಮ್ಮ ಕೆಲಸ ಮಾಡೋರು ಇಲ್ಲ ಈಗ. ನನ್ನ ಪೆಟ್ಟು ತಾವು ನಮ್ಮ ಈಗೀಗ ಲಂಕೆಯಲ್ಲಿ ನಿನ್ನ ಹಾಗೆ ಕೆಲಸ ಮಾಡುವವರು ಇಲ್ಲ ಅಂತ. ಬೇಕು ಅಂತ ನೀನು ರಥದಲ್ಲಿ ಹೋಗುವಾಗ ಬಿದ್ರೆ ತಾಗಿದ್ರೆ ಇವತ್ತು ಗೊತ್ತಾಗುದಿಲ್ಲ, ನಾಳೆ ಗೊತ್ತಾಗುದಿಲ್ಲ. ಅಂದ್ರೆ ಹಾಗೆ ಉರಿಯುವುದು. ನನ್ನ ಪೆಟ್ಟು ಕೂಡ ಹಾಗೆ ಹಾಗೆ ಮತ್ತು ಮಾಡ್ಲಿಕ್ಕಿದ್ದಾರೆ. ಶರೀರ ಕೆಂಪು 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 ಇಷ್ಟಿಷ್ಟೇ ದೊಡ್ಡ. ಹೌದೌದು, ಬಾಸುಂಡೆ ಬಂದಿದೆ. ನಿನ್ನ ಪೆಟ್ಟಲ್ವ, ಮೊಮ್ಮಗನ ಪೆಟ್ಟಲ್ವೇನೋ ಅದು. ಹಾಗೆ ಅಂತೇಳಿ ಮೊಮ್ಮಗನ ಪೆಟ್ಟಿಂದ ಏನಾಗುದಿಲ್ಲ. ಉರಿ ಪ್ರಾರಂಭ ಆಗಬೇಕು, ಸ್ವಲ್ಪ ಹೊತ್ತು ಕಡಿಬೇಕು. ಹೌದಾ? ನಾನು ಹೋಗಿ ಬಿಚ್ಚಿ ಎಲ್ಲ ವಿಶ್ರಾಂತಿ ಪಡೆಯುವಂತಹ ತರವಲ್ಲಿ ನಿನಗೆ ಶುರುವಾಗ್ತದೆ. ನಿನಗೆ ಆಗಾಗ ಸಿಟ್ಟು ಆವಾಗ ಆವಾಗ ಏರುವುದು ತಗ್ಗುವುದು. ರೋಷ ಹಿರಿಯರ ನೆನಪಾಗುವಾಗ ಏರುವುದು. ನಾನು ಮಾಡಿದಂತಹ ಕರ್ತವ್ಯ ಮಾಡಿದ ಆವಾಗ ಸಂತೋಷವಾಗುವುದು. ಸರಿ, ಹಿರಿಯವರನ್ನು ಕೊಲಿಸಿದೆವ ನೀನು. ಆದ್ರೆ ಕೊಂದಲ್ಲಿಗೆ ಕೊಲ್ಲುವುದು ನಾನಲ್ಲ, ಮತ್ತೆ ನಾನು ಕೊಲ್ಲುವುದಿಲ್ಲ. ಮತ್ತೆ ಅಜ್ಜನನ್ನು ಕೊಲ್ಲುವುದಿಲ್ಲ. ನನಗೆ ಗೊತ್ತುಂಟು. ಭವಿಷ್ಯದಲ್ಲಿ ಬಂದ ನನಗೆ ಗೊತ್ತಿದ್ದೆ ನಾನು ಕೊಲ್ಲುವುದಿಲ್ಲ ಅಂತ ಹೇಳುದು. ಆಗಲೇ ಕೊಲ್ತಿದ್ರೆ ಅಜ್ಜನನ್ನು ಕೊಲ್ಲಿಕ್ಕಿಲ್ಲ ಹೇಳ್ತಿದ್ಯಾ? ಕತ್ತಲೆ ಕೋಣೆ ಶಿಕ್ಷೆ ನಿನಗೆ. ನನ್ನವರೇ ಇರುವುದು. ಇಲ್ಲದೇ ಇದ್ರೆ ನನ್ನ ಕ್ರಮ ಹೇಗೆ? ಯಾರು ಕೊಂದಿದ್ದಾರೋ ಅವರ ತಲೆ ಕಡಿಯುವುದು, ಯಾರು ಕಲ್ಲು ಬಿಸಾಡಿದಾರೋ ಅವರ ಕೈಯನ್ನು ಕಡಿಯುವುದು, ಯಾರು ಮೆಟ್ಟಿದ್ದಾರೋ ಅವರ ಕಾಲನ್ನು ಕತ್ತರಿಸುವುದು, ಕಂಠ ಕತ್ತರಿಸುವುದು. ಮಗನೇ, ಆವಾಗ ನೀನು ಹೇಳಿದ ಶಾಸನ ಸರಿಯದು. ಭವಿಷ್ಯದಲ್ಲಿ ಇಂಥ ಶಾಸನ ಮಾಡದಿದ್ರೆ ರಾಷ್ಟ್ರವನ್ನು ನಡೆಸಲಿಕ್ಕೆ ಆಗ್ಲಿಕ್ಕೆ ಹಾಗೆ ಬರುವವ ಹೀಗೆ ಆಗಬೇಕು ಎನ್ನುವ ಹಾಗೆ ನಿರ್ಧಾರ ಮಾಡುವ ಒಬ್ಬ ಬೇಕು. ನಾನಿದ್ದೇನೆ. ಹಾಗಾಗಿ ಇಕೋ ಕತ್ತಲೆ ಕೋಣೆ, ಬೆಳಕು ಇಲ್ಲ. ಹಾಗಾಗಿ ನೀನನ್ನು ಯಾರು ಗೆಲುವರು ಬಿದಿಯ ಮರಗಳ, ಆರು ಗೆಲುವರಿಂದ ಪೀಠವನ್ನು ಏರುತ್ತಾ ಸಂತೋಷ, ಆನಂದ, ಪರಮಾನಂದ. ಇವತ್ತು ಆಗದೆ ಇರುವಂತಹ ಆನಂದ ಇನ್ನು ಯಾವಾಗ ಆಗುವುದಕ್ಕೆ ಹೇಳಿ? ನಾನು ಯಾವುದೆಲ್ಲ ಯೋಚನೆ ಮಾಡಿದ್ದೇನೋ, ನನ್ನ ಮುತ್ತಜ್ಜ ಯಾವುದೆಲ್ಲ ಹೇಳಿದ್ದಾರೋ ಅದನ್ನೆಲ್ಲವನ್ನು ಈ ಕಾಲಕ್ಕೆ ಸಾಧಿಸಿದೆ. ಹಾಗಾಯ್ತು, ಎಲ್ಲವನ್ನೂ ಪಡ್ಕೊಂಡಿದ್ದೇನೆ. ಲಂಕೆಯ ಅರಸನಾಗಿ ಮೆರೆಯುವುದಕ್ಕೆ ಸಿದ್ಧನಾಗಿದ್ದೇನೆ. ಪಟ್ಟವನ್ನು ಏರಿದ್ದೇನೆ. ಇನ್ನೇನು ಅನ್ನುವುದು ಮಂತ್ರಿಗಳಲ್ಲಿ ವಿಚಾರಣೆ ಮಾಡುವುದರ ಮೂಲಕವಾಗಿ ಮತ್ತೆ ಕೈಗೊಳ್ಳುತ್ತೇನೆ. ವಿಶ್ರಾಂತಿ ಗೃಹಕ್ಕೆ ಹೋಗ್ತೇವೆ. ಇದ್ದಲೆಂದವರ ವಿಭೀಜನ ತೆತ್ತ ಕ್ಲೇಶವದಾರ್ದು ಸಂಗಲಿಗಿತ್ತು ದೂಡಿದ ನದಮ ಕಿಷ್ಕಿಂದಾದ್ರಿಪುರವರೆಗೆ ಇತ್ತ ವಿಭೀಷಣ ಮರದಲ್ಲಿ ನೊಂದು ಒಂದೊಮ್ಮೆಗೆ ನಾನು ದುಃಖಗೊಂಡದ್ದು ಹೌದು. ಈಗ ಆ ದುಃಖವೆಲ್ಲ ಶಮನವಾಗಿ ಈ ಪ್ರಪಂಚದಲ್ಲಿ ಯಾರು ಬುದ್ಧಿವಂತರಿದ್ದಾರೆ ಅಂತಹ ಕಾರ್ಯಕ್ಕೆ ನಾನು ಉನ್ಮುಕ್ತನಾಗಿದ್ದೇನೆ. ಹುಡುಗ ಹುಡುಗ ಅಂತ ಹೇಳುದು ಇದಕ್ಕೆ. ಬುದ್ಧಿ ಇಲ್ಲ, ನನ್ನನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟ. ಕಾರಾಗೃಹನ ನೋಡಿಕೊಳ್ಳೋರು ಯಾರು?
ನನ್ನದ್ದೇ ಜನಗಳಲ್ವ. ಮತ್ತೆ ಹೇಳಿ ಕೇಳಿ ನಾನು ರಾಕ್ಷಸ ವಂಶಸ್ಥ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವನು ನಾನು. ಯಾರು ಏನೇ ಮಾಡಿದ್ರು ತಪ್ಪಿಸಿಕೊಳ್ಳುವಂಥ ಚಾತಿ ನಮಗಿಲ್ವ? ಹಾಗೆ ಆದ್ದರಿಂದ ಯಾರಿಗೂ ತಿಳಿಯದ ರೀತಿಯಲ್ಲಿ ಮಾಯಾ ದಾರಿಯಲ್ಲಿ ನಾನು ಕಾರಾಗೃಹದಿಂದ ತಪ್ಪಿಸಿಕೊಂಡು ಹೊರ ಬಂದಿದ್ದೇನೆ. ನೇರವಾಗಿ ನನಗೆ ರಕ್ಷಣೆಯನ್ನು ಕೇಳಿಕೊಂಡು ಕಿಷ್ಕಿಂಧೆಗೆ ಸುಗ್ರೀವನ ಬಳಿಗೆ ಹೋದೆ. ಸುಗ್ರೀವನಲ್ಲಿ ನಡೆದಂತಹ ವೃತ್ತಾಂತವನ್ನೆಲ್ಲ ತಿಳಿಸಿದವಾಗ ಅವನೇ ಹೇಳಿದ ಮಾತು, ನಿನಗೆ ಲಂಕೆಯ ಪಟ್ಟ ಎನ್ನುವಂಥದ್ದು ರಾಮನ ಪ್ರಸಾದ. ಈಗ ಅದಕ್ಕೆ ತೊಂದರೆ ಆಗಿದೆ ಅಂತಾದರೆ ನಾನು ಬಂದು ಸರಿ ಮಾಡುವುದು ತರವಲ್ಲ, ಬದಲಾಗಿ ರಾಮನಲ್ಲಿಯೇ ದೂರಿಕೋ, ಅವನೇ ಪರಿಹಾರ ಕೊಡ್ತಾನೆ ಅಂತ ಹೇಳಿದ್ದಾನೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ನೇರವಾಗಿ ಅಯೋಧ್ಯೆಗೆ. ಹರುಷದೋಳು ಶ್ರೀರಾಮ ಕಿರಲು ಉದಯಾದ್ರಿ ಶಿಖರದಲ್ಲಿ ಮುಗಿಲ ಮೆಟ್ಟಿಲ ಮೇರಿ ಹರುಷದಿ ಸ್ವಾಮಿ ರಂಗನಾಥ ಪರಿಪಾಲಿಸುತ್ತರು. ಮತ್ತೊಮ್ಮೆ ಅಯೋಧ್ಯೆಯ ಧರ್ಮಸಿಂಹಾಸನವನ್ನು ಏರಬೇಕು ಅಂತಾದರೂ ಕೂಡ ಅನೇಕ ಋಷಿ ಪರಂಪರೆಗಳ ಅಮೃತೋಪಮಯವಾದಂತಹ ಅಮೃತರಸವನ್ನೇ ಸವಿದ ಕಾರಣದಿಂದಲಾಗಿ ಮತ್ತೆ ನಿಜ ಪಟ್ಟಾಭಿಷೇಕವನ್ನು ರಾಮಚಂದ್ರ ಹೊಂದಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು. ಊನ ಷೋಡಶ ಪ್ರಾಯನಾಗಿದ್ದ ಕಾಲದಿಂದಲೇ ಋಷಿ ಪರಂಪರೆಗಳೆಲ್ಲ ನಮ್ಮನ್ನು ಈ ಪ್ರಪಂಚದಲ್ಲಿ ಹೇಗೆ ಕಾಣಿಸಿಕೊಳ್ಳಬೇಕು ಅಂತ ತೊಡಗಿದ್ದಾರೆ. ವಿಶ್ವಾಮಿತ್ರರ ಕಾಲದಲ್ಲಿ ನಮ್ಮಯ್ಯರಾದಂತಹ ದಶರಥ ಚಕ್ರವರ್ತಿಯ ಮುಂಭಾಗದಲ್ಲಿ ಬಂದು ಯಜ್ಞಕಂಟಕರಾಗಿ ಅನೇಕ ಮಂದಿ ದುಷ್ಟರೆಲ್ಲ ಈ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರನ್ನೆಲ್ಲ ಸಂಹರಿಸುವುದಕ್ಕಾಗಿ ಊನ ಷೋಡಶ ವರುಷವನ್ನು ತುಂಬಿದಂತಹ ರಾಮಲಕ್ಷ್ಮಣರನ್ನು ಜೊತೆಯಾಗಿ ಕಳುಹಿಸಿಕೊಡಬೇಕು ಅಂತ ಕೇಳಿಕೊಂಡು, ಹಾಗಾದ್ರೆ ಈ ಪ್ರಪಂಚದಲ್ಲಿ ನಾನು ಕ್ಷಾತ್ರಿಯನಾಗಿ ಸೂರ್ಯವಂಶದಲ್ಲಿ ಹುಟ್ಟಿದರೂ ನಮ್ಮನ್ನು ಈ ಪ್ರಪಂಚದಲ್ಲಿ ಕಾಣಿಸಿಕೊಟ್ಟವರು ಋಷಿ ಪರಂಪರೆ ಎಂದರೂ ತಪ್ಪಾಗಲಿಕ್ಕಿಲ್ಲ. ಅಂತ ಋಷಿ ಪರಂಪರೆಗೆ ಸದಾ ವಿಧೇಯನಾಗಿದ್ದುಕೊಂಡೇ ರಾಮನ ಜೀವನ ಚರಿತ್ರೆ ಏನು ಎನ್ನುವುದನ್ನು ಅವಲೋಕಿಸುತ್ತಾ ಹೋದೆ ಎಂದಾದರೆ ವನವಾಸವನ್ನು ಅನುಭವಿಸಬೇಕಾದಂತಹ ಸ್ಥಿತಿಯೊಂದು ರಾಮನ ಜೀವನದಲ್ಲಿ ಒದಗಿ ಬಂತು. ಪಕ್ಕನೇ ಉಳಿದವರಿಗೆಲ್ಲ ಕಂಡದ್ದು ಸತ್ಯ. ಅಯೋಧ್ಯೆಯ ಧರ್ಮಸಿಂಹಾಸನವನ್ನು ಏರಿ ಅಯೋಧ್ಯ ಪ್ರಜೆಗಳನ್ನು ಪರಿಪಾಲಿಸಬೇಕಾದಂತಹ ದಶರಥ ಚಕ್ರವರ್ತಿಯ ಮಗ ರಾಮನಿಗೆ ಯಾಕೆ ವನವಾಸ ದೀಕ್ಷೆ ಬಂತು? ಯಾಕೆ ಅವನ ತಾಯಿ ಹೀಗೆ ಒಂದು ನಿರ್ಣಯವನ್ನು ಕೈಗೊಂಡರು? ಯಥಾರ್ಥಕ್ಕಾದರೂ ಇದು ತಾಯಿಯ ತಪ್ಪಲ್ಲ. ಆರಣ್ಯಕವಾಗಿ ರಾಮ ಮಾಡಬೇಕಾದ ಕರ್ತವ್ಯವೇನು? ಇದನ್ನು ಮಾಡುವುದಕ್ಕಾಗಿ ತಾಯಿಯಾದವಳು ಮಗನಿಗೆ ಸಹಾಯಕಳಾಗಿಯೇ ಒದಗಿ ಬಂದು, ಇಲ್ಲದೆ ಇದ್ರೆ ಈ ವನವಾಸದಲ್ಲಿ ನಾನು ಮಾಡಬೇಕಾದಂತ ಕರ್ತವ್ಯವನ್ನು ಮಾಡುವವರಾದರೂ ಯಾರು? ಹಾಗಾಗಿ ಕರ್ತವ್ಯವನ್ನು ಮಾಡುವಂತ ಸನ್ನಿವೇಶವನ್ನು ಒದಗಿ ಬಂತು ಅಂತಾದ್ರೆ ಕ್ಷತ್ರಿಯನಾದವ ಕೇವಲ ಅರಸುಪೀಠದಲ್ಲಿ ಕುಳಿತೇ ಮಾಡಬೇಕೆಂದಿಲ್ಲ. ತನ್ನ ಕರ್ತವ್ಯವನ್ನು ಮಾಡುತ್ತಾ ವನವಾಸ ದೀಕ್ಷೆಯಲ್ಲಿರುವಾಗಲೂ ಕೂಡ ಈ ಕರ್ತವ್ಯವನ್ನೆಲ್ಲ ಮಾಡಿ ಪೂರೈಸುವುದಕ್ಕಾಗುತ್ತದೆ ಎನ್ನುವುದನ್ನು ನಾನೇ ವನವಾಸದಲ್ಲಿರುವಾಗ ಈ ಪ್ರಪಂಚಕ್ಕೆ ಕಾಣಿಸಿಕೊಡಬೇಕಾಗಿ ಬಂತು. ಶರಭಂಗರು, ಸುತೀಕ್ಷ್ಣರು, ವಾಲ್ಮೀಕಿಗಳು, ಭರದ್ವಾಜರು, ಅತ್ರಿ, ಅಗಸ್ತ್ಯರು ಮುಂತಾದವರೆಲ್ಲರ ಆಶೀರ್ವಾದ, ಅನುಗ್ರಹ, ರಕ್ಷಾ ಕವಚ ಶ್ರೀರಾಮನ ಮೇಲಿರುವ ಕಾರಣದಿಂದಲಾಗಿ
ಸೀತಾವಿಯೋಗವನ್ನು ಪಡೆಯಬೇಕಾದಂತ ಸಂದರ್ಭ ಒದಗಿ ಬಂದ ಕಾಲದಲ್ಲಾದರೂ ಚತುರ್ದಶ ಭುವನದಲ್ಲನೆಂದೆನಿಸಿ ಪ್ರಪಂಚವನ್ನೇ ಗಡಗಡ ನಡುಗಿಸಿದಂತ ರಾವಣಾದಿ ಕುಂಭಕರ್ಣಾಧ್ಯರನ್ನು ಮಥಿಸಿ ಆ ಲಂಕೆಯ ಸಮಸ್ತ ಅಧಿಕಾರವನ್ನು ಶರಣಶ್ರೇಷ್ಠನಾದಂಥ ವಿಭೀಷಣನಿಗೆ ಒಪ್ಪಿಸಿ ಮರಳಿ ನಮ್ಮ ಪುರವಾದಂಥ ಅಯೋಧ್ಯೆಯನ್ನು ಬಂದು ಸೇರಿದ್ದೇವೆ. ಇಲ್ಲಿಯ ಪ್ರಜೆಗಳಿಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬಾರದ ಹಾಗೆ ಅವರ ಮನದ ಇಂಗಿತವನ್ನು ಅರಿತುಕೊಂಡು ಸದಾ ಪರಿಪಾಲಿಸುತ್ತಾ ಕಾಲಗಳು ಕಳೆದು ಹೋಗಿದೆ. ಆದರೆ ಯಾರೋ ನನ್ನನ್ನು ಕಾಣಬೇಕು ಅಂತ ನಿರೀಕ್ಷೆಯಲ್ಲಿ ರಾಮರಾಜ ಕಾಮಜನ ಗುಣ ತಾಮಸ ಕಾಮ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಯ 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 ವಿಭೀಷಣನ ವಂದನೆಗಳು ಸ್ವಾಮಿ. ವಿಭೀಷಣ ಏಳಂಜಬೇಡಿನ್ನು ಅಂಜಬೇಡಿನ್ನು ಮಾಜದಿರು ತನ್ನಾಣೆ ಹೇಳೆಂದು ರಘುಕುಲರಾಮ ಒತ್ತಾಯದಿ ಕೇಳಲವನು ಸುರದಿದ್ದುದ ಕಂಡು ತರಣಿ ಜಂಕಾಲ್ಗೆ ರಘು ತಿಂತೆಂದು ಏಳಂಜಬೇಡಿನ್ನು ಲಂಕೆಯ ಅಧಿಕಾರವನ್ನು ಹೊಂದಿ ಲಂಕೆಯಲ್ಲಿರುವಂತಹ ಸಜ್ಜನರನ್ನು ಪರಿಪಾಲಿಸುವ ಹೊಣೆಯನ್ನು ರಾವಣಾದಿ ಖಳರ ಸಂಹಾರ ಕಾಲದಲ್ಲಿ ನಿನಗೆ ಒದಗಿಸಿದವನು ನಾನು. ವಿಭೀಷಣ ಪಟ್ಟಾಭಿಷೇಕ ಅಂದಿನಿಂದ ಇಂದಿನವರೆಗೆ ಅಯೋಧ್ಯೆಗೆ ನೀನು ಬರಲಿಲ್ವಾ ಅಂತ ಕೇಳಿದ್ರೆ ಹಾಗಲ್ಲ, ಬಂದಿತ್ತು. ಅಯ್ಯೋ, ಆದ್ರೆ ಬಂದ ಕ್ರಮ ಮಾತ್ರ ಬೇರೆ ಇತ್ತು. ರಾಮ ನಿಜ ಪಟ್ಟಾಭಿಷೇಕದ ದೃಶ್ಯವನ್ನ ಕಣ್ಣು ತುಂಬಿಸಿಕೊಂಡವರು, ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡವರು ನಾವು ಅಲ್ವಾ? ಅದೇ ಆನಂದವನ್ನು ನಿನ್ನ ಮುಖದಲ್ಲಿ ಸದಾ ನಾ ಕಾಣಬೇಕು. ಸೂರ್ಯ ಚಂದ್ರರು ಇರುವಲ್ಲಿವರೆಗೆ ನೀನು ಲಂಕೆಯನ್ನು ಆಳಬೇಕು. ಈ ನಿರ್ಣಯವನ್ನು ನಾನು ಹೊಂದಿದವ. ನಿನ್ನ ಅನುಗ್ರಹದಿಂದಲೇ ಹಾಗೆ ನಡೆದುಕೊಂಡು ಹೋಗುತ್ತಾ ಇತ್ತು. ಆದ್ರೆ ಈಗ ನಿನ್ನ ಮುಖವನ್ನು ಗಮನಿಸಿದೆ ಅಂತಾದ್ರೆ ಮೊದಲಿನ ವಿಭೀಷಣನ ಹಾಗೆ ಕಾಣುವುದಿಲ್ಲ ನೀನು. ಅಂದ್ರೆ ಯಾವಾಗ ಲಂಕೆಯ ಅಧಿಕಾರವನ್ನು ಹೊಂದಿದ ವಿಭೀಷಣನ ಹಾಗೆ ಕಾಣುವುದಿಲ್ಲ. ಪಕ್ಕದ ನಿನ್ನ ಮುಖವನ್ನು ಗಮನಿಸುವಾಗ ಈ ಹಿಂದೆ ನಿನ್ನ ಅಣ್ಣರಾದಂತ ರಾವಣನ ಮುಂಭಾಗದಲ್ಲಿ ಹೇಗೆ ನೀನು ದುಃಖತಪ್ತನಾಗಿದ್ದೀಯ, ಯಾವ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಾ ಇದ್ದೀಯ, ಅದೇ ಛಾಯೆ ಮತ್ತೊಮ್ಮೆ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಉಂಟು. ಹೌದು ಸ್ವಾಮಿ. ಯಾವ ಕಷ್ಟವೂ ನಿನಗಿಲ್ಲ, ಯಾವ ಸಮಸ್ಯೆಯೂ ನಿನಗೆ ಬರುವುದಿಲ್ಲ ಎನ್ನುವ ಹಾಗೆ ನಾನೇ ವಚನಬದ್ಧನಾದವ. ಹಾಗೆಯೇ ನಿನ್ನಲ್ಲಿ ಕುಳ್ಳಿರಿಸಿದವನ. ಆದ್ರೆ ಇಂದು ಬರುವಾಗ ನಿನ್ನ ಜೊತೆಯಲ್ಲಿ ಬರಬೇಕಾದಂತ ಸೇನೆ ಯಾವುದು ಕಾಣುವುದಿಲ್ಲ. ರಾಮನ ದರ್ಶನವನ್ನು ಪಡೆಯಬೇಕೆನ್ನುವ ಉದ್ದೇಶವನ್ನು ಇರಿಸಿ ಬಂದದ್ದು ಹೌದು ಅಂತಾದ್ರೆ ರಾಮ ದರ್ಶನಕ್ಕೆ ಬಂದ ಹಾಗೆ ಕಾಣುವುದಿಲ್ಲ. ಅಯೋಧ್ಯೆಗೆ ಬರಬೇಕು ಅಂತ ಇತ್ತು. ರಾಮ ಪ್ರತಿಷ್ಠಾಪನೆ ಇಲ್ಲಿ ಆಗಿದೆ, ಹಾಗಾಗಿ ಅಯೋಧ್ಯೆಗೆ ಬರಲೇಬೇಕು ಅಂತ ಇತ್ತು. ಆದ್ರೆ ಬರ್ಬೇಕಾದಂತ ರೀತಿಯಲ್ಲಿ ಬರ್ಲಿಕ್ಕಾಗ್ಲಿಲ್ವಲ್ಲ ಎನ್ನುವ ಖೇದ ಅಷ್ಟೇ. ಹೌದು, ಉದ್ದೇಶವೇ ಬದಲಾಗಿ ಹೋಗಿದೆ. ಯಾಕೆ ಈ ತೆರನಾಗಿ ಬರಬೇಕಾದಂತ ಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬಂತು? ಯಾಕೆ ಈ ತೆರನಾದಂತ ದುಗುಡ? ಏನು ಸಮಸ್ಯೆ ಬಂತು? ಏನು ಅಂಜಿಕೆ ಬೇಡ. ಸರಿ, ಮೊದಲು ಹೇಗೆ ರಾಮನ ಮುಂಭಾಗದಲ್ಲಿ ವಿನೀತ ಭಾವದಿಂದ ನಿನಗೆ ಒದಗಿದಂತಹ ಸಮಸ್ಯೆಯನ್ನೆಲ್ಲ ನೀನು ಭಿನ್ನವಿಸಿದ್ಯೋ, ಇಂದೂ ಕೂಡ ಅಂತ ಅವಕಾಶ ನಿನಗುಂಟು. ಹೇಳು. ಏನ ಕೇಳಲೆನ್ನ ಕಷ್ಟ ರಾಮಚಂದ್ರ, ಲಂಕಾ ಸ್ಥಾನಮಾನ ಗೋಗಿತಯ್ಯ ರಾಮಚಂದ್ರ, ಸುರಭಜಿತನ ರಾಣಿಯಲ್ಲಿ ರಾಮಚಂದ್ರ, ಒಬ್ಬ ತರಳ ಹುಟ್ಟಿ ಕಷ್ಟ ತಂದ ರಾಮಚಂದ್ರ, ಒಬ್ಬ ತರಳ ಹುಟ್ಟಿ ಕಷ್ಟ ತಂದ ರಾಮಚಂದ್ರ. ಏನ ಹೇಳಲೆನ್ನ ಕಷ್ಟ ರಾಮಚಂದ್ರ. ರಾಮಚಂದ್ರಮ, ವಿಭೀಷಣ, ರಾಮಚಂದ್ರಮ, ಈ ಪ್ರಪಂಚದಲ್ಲಿ ಜನ್ಮವೆತ್ತಿದ್ದೆ ಪರರ ಕಷ್ಟವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಎನ್ನುವಂತಹ ಪರಮ ಸತ್ಯವನ್ನು ನಾವೆಲ್ಲರೂ ಕೂಡ ಅರಿತುಕೊಂಡವರು ಸ್ವಾಮಿ. ನನ್ನ ಕರ್ತವ್ಯ ಅಂತ ಮಾಡಿದ್ದೆ.
ಮಖ ಸಂರಕ್ಷಣೆಯ ಕಾಲದಲ್ಲಿ ವಿಶ್ವಾಮಿತ್ರರಂತಹ ಬ್ರಹ್ಮರ್ಷಿಗಳ ಕಷ್ಟವನ್ನೇ ನಿವಾರಿಸಿದವನು ನೀನು. ಮತ್ತೆ ನಮ್ಮ ಕಷ್ಟ ಏನು ಹೇಳು? ಆದರೂ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವಿಗೆ ಕಷ್ಟ ಎನ್ನುವಂತಹದ್ದು ಸಹಜವೇ. ಈ ಪ್ರಪಂಚವೇ ಹಾಗೆ ಅಲ್ವ ವಿಭೀಷಣ? ಎಲ್ಲವೂ ದ್ವಂದ್ವಮಯವಾಗಿರುವಂತಹ ಸುಖದ ಬಾಗಿಲನ್ನು ಕಾಣಬೇಕು ಅಂತಾದ್ರೆ ಕಷ್ಟ ಏನು ಅಂತ ಅವ ಅನುಭವಿಸಿರಬೇಕಾಗುತ್ತೆ. ಹೌದು. ಇಲ್ಲದಿದ್ರೆ ಸುಖ ಯಾವುದು ಕಷ್ಟ ಯಾವುದು ಅಂತ ತಿಳಿಯುವುದಕ್ಕಾಗ ಬೆಳಕಿನ ಮಹತ್ವ ಗೊತ್ತಾಗಬೇಕು ಅಂತ ಇದ್ರೆ ಕತ್ತಲು ಬರಲೇಬೇಕು. ಕತ್ತಲೆಯನ್ನು ಉತ್ತರಿಸಲೇಬೇಕಾಗುತ್ತೆ. ಹೌದೌದು. ಒಡೆದ ಮದ್ದಳೆಯಲ್ಲಿ ಯಾವತ್ತೂ ನಾದ ಸೊಬಗು ಬರುವುದಕ್ಕಿಲ್ಲ. ಮದ್ದಳೆಯಲ್ಲಾದ್ರೂ ಒಂದು ನಾದ ಬರಬೇಕು ಅಂತಾದ್ರೆ ಕೆಲವೊಮ್ಮೆ ಏರಿಸಬೇಕಾಗುತ್ತದೆ, ಕೆಲವೊಮ್ಮೆ ಇಳಿಸಬೇಕಾಗುತ್ತದೆ. ಬಾರಿಸೋನು ಅಂತವನೇ ಇರ್ಬೇಕಾಗುತ್ತದೆ. ಅದಕ್ಕೆ ಅಲ್ವಾ ತಾಡನ ಅಂತ ಹೆಸರು. ಹೌದು. ಹೌದೌದು ಸ್ವಾಮಿ, ಈ ಹೊತ್ತಿಗೆ ಒಂದು ವಿಶೇಷ ಕಷ್ಟ ಬಂದಿದೆ ಸ್ವಾಮಿ. ನಿನಗೆ ಕಷ್ಟ? ಹೌದು. ನಿನ್ನ ವರಪ್ರಸಾದದ ರೂಪದಲ್ಲಿಯೇ ನಾನು ಲಂಕೆಯನ್ನು ಆಳಿಕೊಂಡು ಬರ್ತಾ ಇರುವವನು. ಬಹು ದೀರ್ಘ ಸಮಯ ಸಂದು ಹೋಗಿದೆ. ಈಗ ಒಂದು ಹೊಸ ಬೆಳವಣಿಗೆ. ಲಂಕೆಯಲ್ಲಿ ರಾವಣನ ವಂಶಸ್ಥರು ಅಂದ್ರೆ ಯಾರೆಲ್ಲ ಅಧರ್ಮಿಗಳಿದ್ದಾರೆ ಅವರನ್ನೆಲ್ಲ ಕೊಂದು ಕೆಡಹಿದವನು ನೀನು. ಆದ್ರೆ ಈಗ ಪ್ರಪಂಚದಲ್ಲಿ ಒಂದು ಮಾತುಂಟಲ್ಲ, ಏನು? ಕೆಟ್ಟ ಬೀಜ ಸುಟ್ಟಷ್ಟು ಮೊಳಕೆ ಬರ್ತದೆ ಅಂತ. ಹೌದು. ಈಗ ಅಂತದ್ದೇ ಒಂದು ಆಗಿ ಹೋಗಿದೆ ಸ್ವಾಮಿ. ಮತ್ತೆ ಲಂಕೆ? ಹೌದು. ಸುರಪಜಿತು, ಲಕ್ಷ್ಮಣನ ಕೈಯಲ್ಲಿ ಹತನಾಗಿ ಹೋದಂತಹ ಸುರಪಜಿತು ಅಂದ್ರೆ ಇಂದ್ರ, ಅವನ ಮಗನಂತೆ ದ್ವಿದಶಶಿರ ಅಂತ ಅವನ ಹೆಸರು. ದ್ವಿದಶಶಿರ? ಹೌದು. ನೀನು ಕೊಂದದ್ದು ದಶಶಿರನನ್ನು. ಹೌದೌದು. ಅದಕ್ಕಿಂತ ದುಪ್ಪಟ್ಟಾಗಿ. ಬಹುಶಃ ಹೀಗಿರ್ಬೇಕು. ಹೇಗೆ? 10 ತಲೆಯನ್ನು ಹೊಂದಿದ ರಾವಣನೇ ಲೋಕವೆಲ್ಲವನ್ನು ದೆಸೆಗಡಿಸಿದ. ಹೌದು. ಹಾಗಾಗಿ ಆ ಹೆಸರು ಬೇಡ. ಹಾಗಾಗಿ ಒಂದು 20 ಹೆಸರು ಇರಿಸಿಕೊಳ್ಳುವಂತ ಹೆಸರು ಮಾತ್ರ ಇಟ್ಟುಕೊಂಡದ್ದು. ಅಲ್ಲಪ್ಪ, 20 ತಲೆ 40 ಕರಗಳು ಹಾಗೆ ಎಲ್ಲ ಉಂಟು. ಹೌದಪ್ಪ. ಯಾರಿಗಾದ್ರೂ ಲೆಕ್ಕ ಗೊತ್ತಿಲ್ಲದವರಿಗೆ ಲೆಕ್ಕ ಕಲಿಯುವುದಕ್ಕೆ ಸುಲಭ ಆಯ್ತು. ಹೀಗೆ ಲೆಕ್ಕ ಮಾಡಿಕೊಂಡು ಹೌದೌದು ಸ್ವಾಮಿ. ಅವ ಬಂದ ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಯಾರೋ ಅವನ ತಲೆಯಲ್ಲಿ ಒಂದು ಕೆಟ್ಟ ಹುಳವನ್ನು ಬಿಟ್ಟಿದ್ದಾರೆ. ಅವನ ತಂದೆಯಾದಿಯಾಗಿ ಸಮಗ್ರ ರಾವಣನ ವಂಶಸ್ಥರನ್ನು ಕೊಲ್ಲುವುದಕ್ಕೆ ವಿಭೀಷಣವೇ ಕಾರಣೀಕರ್ತ ಎನ್ನುವ ಹಾಗೆ. ಹಾಗಾಗಿ ವರವನ್ನು ಹೊಂದಿಕೊಂಡು ನಮ್ಮ ಮೇಲೆ ಏರಿ ಬಂದು ಈ ಹೊತ್ತಿಗೆ ಲಂಕೆಯನ್ನು ಅವನು ವಶಪಡಿಸಿಕೊಂಡಿದ್ದಾನೆ. ನನ್ನನ್ನು ಯುದ್ಧ ಮುಖೇನವಾಗಿ ಸೋಲಿಸಿ ಕಾರಾಗೃಹದಲ್ಲಿ ಇಟ್ಟ. ನಮಗೆ ಅಷ್ಟಸಿದ್ಧಿಗಳು ಗೊತ್ತಲ್ವೋ, ಹಾಗಾಗಿ ತಪ್ಪಿಸಿಕೊಂಡು ನಿನ್ನ ಪದಬುಡಕ್ಕೆ ಬಂದಿದ್ದೇನೆ. ಆ ತಲೆದೋರಿರುವಂತಹ ಕಷ್ಟವನ್ನು ನಿವಾರಿಸಿಕೊಡ್ಬೇಕು. ಬೆದರಬೇಡ ಮತ್ತು ಮತ್ತೊಡಂಬಂದುದೇ ಕಷ್ಟ ನಿಮಗೆ ಮಾಡುತ್ತರ ಕೊಡುವುದೇ ಸತ್ತರು ಖಳರು ಇನ್ನಿಲ್ಲ ವಿಘ್ನಗಳೆಂಬಾಯಿ ಚಿತ್ತ ತೊಳಿರಲು ನಾನು. ವಿಭೀಷಣ, ರಾಮದೇವ, ನೀನು ಆಡುವುದನ್ನು ಕೇಳುವಾಗ ಒಮ್ಮೆಲೆ ನಾನು ಆಶ್ಚರ್ಯಚಕಿತನಾಗಿ ಹೋದೆ. ಈ ಹಿಂದೆ ನನ್ನ ತಮ್ಮನಾದಂತಹ ಲಕ್ಷ್ಮಣನಿಂದಲೇ ಹತನಾದಂತಹ ಇಂದ್ರಜಿತ್ತುವೀನು ಒಬ್ಬ ಪುತ್ರ ಬದುಕಿದ್ದಾನಲ್ವಾ? ಬದುಕಿದ ನಂತರವಾದ್ರೂ ತಾನು ಏನನ್ನು ಅನುಭವಿಸಬೇಕು ಅಥವಾ ಈ ಪ್ರಪಂಚದ ಉಳಿಯಬೇಕು ಅಂತಾದ್ರೆ ಕಾರಣವಾದದ್ದು ಯಾರು? ಇದೆಲ್ಲವನ್ನು ತಿಳಿದು ತಾನು ವ್ಯವಹರಿಸಬೇಕಾಗಿತ್ತು. ಸ್ವಾಮಿ, ಈ ಪ್ರಪಂಚ ನನ್ನ ಅನುಭವ ಹೇಗೆ ಗೊತ್ತಾ? ಹೇಗೆ? ಶತ್ರುಗಳು ಹೊರಗಿಲ್ಲ, ಮನೆ ಒಳಗೆ ಇದ್ದಾರೆ ಅಂತ. ನಮ್ಮ ಅಭ್ಯುದಯನ ಅದನ್ನ ತಾಳಿಕೊಳ್ಳುವುದಕ್ಕಾಗದೆ ಮತ್ಸರದಿಂದಲೇ ಯಾರೋ ಈ ಹುಡುಗನಿಗೆ ಹೇಳಿ ಕೊಟ್ಟಿದ್ದಾರೆ. ನಾನು ಅವನಿಗೆ ಪ್ರೀತಿಯಿಂದ ಎಷ್ಟು ಹೇಳಬೇಕಾದಂತ ಮಾತುಗಳನ್ನು ಹೇಳಿದೆ. ಒಂದನ್ನು ಕೇಳುವ ಮತ್ತೆ ಒಂದುಂಟು, ಏನು ನನಗೆ ಅನ್ನಿಸುದು ಈಗಿನ ಹುಡುಗರೇ ಹೀಗೆ ಅಂತ. ಒಳ್ಳೆದನ್ನು ಹೇಳಿದ್ರೆ ಒಳ್ಳೆಯವರು ಹೇಳಿದ್ರೆ ಕೇಳುವುದಿಲ್ಲ. ಬೇಡದ್ದ ಹೇಳಬೇಕು ಅಂತಲೇ ಇಲ್ಲ, ಮಾಡಿಬಿಡ್ತಾರೆ. ಮತ್ತೆ ಹಾಗೆ ಅಲ್ವ ಈಗಿನ ಮಕ್ಕಳೆಲ್ಲ ಕೇಳುವುದು. ಒಳ್ಳೆಯದನ್ನು ಹೇಳಿದ್ರೆ ಅದು ಯಾಕೆ ಹಾಗೆ ಆಗಬೇಕು, ಇದು ಯಾಕೆ ಹೀಗೆ ಆಗಬೇಕು ಅಂತ ಪ್ರಶ್ನೆ ಮಾಡುತ್ತಾರೆ. ಈಗ ಕೆಟ್ಟದನ್ನು ಹೇಳಿಕೊಟ್ಟಾಗ ಯಾವ ಮಕ್ಕಳಾದ್ರೂ ಪ್ರಶ್ನೆ ಮಾಡಿ ನಾನು ಯೋಚನೆ ಮಾಡುವುದೇನು ಗೊತ್ತಾ? ಏನು? ರಾವಣರಾಗ್ಲಿಕ್ಕೆ ಬಹಳ ಸುಲಭ, ಹೌದು. ರಾಮನಾಗುವುದಕ್ಕೆ ಯಾಕೆ ಪ್ರಯತ್ನಿಸುವುದಿಲ್ಲ ಎನ್ನುವ ಹಾಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೇನೆ. ಹೌದು. ಅಂದ್ರೆ ಬಹುಶಃ ಅವರು ತಿಳಿದದ್ದು ಹಾಗೆ, ರಾವಣನಾಗಿ ಮೆರೆದರೆ ಹೆಸರು ಬೇಗ ಸಂಪಾದನೆ ಆಗುತ್ತದೆ, ಪ್ರಚಾರ. ಹೌದೌದು, ಹೌದು, ಪ್ರಚಾರ ಬೇಗ ಆಗುತ್ತದೆ. ಹೌದಪ್ಪ. ರಾಮನದೇ ಕಥೆ ಹೇಳಿರ್ಬೇಕು. ಮತ್ತೆ ನೀನು ಲಂಕೆಯನ್ನು ಬಿಟ್ಟು ಅಯೋಧ್ಯೆಗೆ ಬಂದ ಮೇಲೆ ನಮ್ಮ ಲಂಕೆಯಲ್ಲಿ ಮಾಧ್ಯಮಗಳದ್ದೇ ಪ್ರಾಬಲ್ಯ ಅಂತ. ಹೌದಾ? ಹೌದಪ್ಪ. ಪ್ರಚಾರಕ್ಕೆ ಒಬ್ಬ ಸಿಕ್ಕಿದ ಅಂತ ಆದ್ರೆ ಮತ್ತೆ ಅವರಿಗೆ ಅದು ಒಂದು ಸಾಕು. ಹೌದೌದು. ಮತ್ತೆ ಅವರನ್ನೇ ಉನ್ನತೀಕರಿಸು. ಹೌದು. ಎಲ್ಲಿಯವರೆಗೆ ಕೇಳಿದ್ರೆ ನಿಮ್ಮದು ಅಮೋಘ, ಅದ್ಭುತ. ಹೌದೌದು. ನೀವು ಬಿಟ್ರೆ ಬೇರೆ ಇಲ್ಲ ಅಂತ ಆಗಿದ್ದು ಹೋಗಿದೆ. ವಿಭೀಷಣ, ನೀನೊಂದು ಮಾತು ಆಡಿದೆ.
ಶತ್ರುಗಳು ಹೊರಗಿಲ್ಲ ಒಳಗೇ ಇದ್ದಾರೆ ಅಂತ. ಹೌದು. ಇದರಲ್ಲಿಯೂ ಎರಡು ಅರ್ಥ ಉಂಟು. ಏನು ಸ್ವಾಮಿ? ಪಂಚಭೌತಿಕವಾದಂತಹ ದೇಹವಿದೆ. ಯಾವಾತನು ಅನ್ನಾಹಾರವನ್ನು ಸ್ವೀಕರಿಸುತ್ತಾನೋ ಅವನದ್ದಾದಂತಹ ಧೀಶಕ್ತಿಯನ್ನು ಒಳಗೊಂಡು ಅದನ್ನು ನಿಯಂತ್ರಿಸುವ ಶಕ್ತಿ ಯಾವಾತನಿಗೆ ಇಲ್ಲವೋ ಆಗ ತನ್ನಿಂದ ತಾನೇ ಅವನ ದೇಹದಲ್ಲಿಯೇ ಒಬ್ಬ ಶತ್ರು ಹುಟ್ಟಿಕೊಳ್ಳುತ್ತದೆ. ಹೇಳ್ತಾರಲ್ಲ 6 ಮಂದಿ ಶತ್ರುಗಳು ಅಂತ ಹೇಳಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಲ್ವಾ? ಇದನ್ನು ಯಾವಾತನಿಗೆ ಧಿಕ್ಕರಿಸಿ ನಡೆಯುವುದಕ್ಕಾಗುತ್ತದೋ ಆಗ ತನ್ನ ಎದುರಿಗೆ ಬಂದಂತಹ ಶತ್ರುವನ್ನು ಧಿಕ್ಕರಿಸುವುದಕ್ಕಾಗುತ್ತದೆ. ಹೌದು. ಇದೆಲ್ಲ ಈಗಿನ ಮಕ್ಕಳಿಗೆ ಅರ್ಥ ಆಗ್ಲಿಕ್ಕೆ ಆಗುದಿಲ್ಲಪ್ಪ. ಹೊಸ ಹೊಸ ಬಗೆಯ ತಿನಿಸುಗಳು ಅದೇ ಇವರ ಒಳಗಿದ್ದನ್ನು ಕೆರಳಿಸ್ತದೆ. ಆಗಲಿ. ಅಂತೂ ಈಗ ನಿಮ್ಮಲ್ಲಿಯೇ ಒಬ್ಬ ದುಷ್ಟ ಹುಟ್ಟಿಕೊಂಡಿದ್ದಾನೆ. ತಂದೆಯದ್ದು ನನಗೆ ಸಿಗಬೇಕು ಅಂತ ಬಂದಿದ್ದಾನಂತಾದ್ರೆ ಬಹುಶಃ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳುವುದಿದಕ್ಕೆ ಖಂಡಿತ ಸಂಶಯವೇ ಇಲ್ಲ. ಇಲ್ಲದಿದ್ರೆ ಮತ್ತೆ ಹೀಗೆ ಯಾಕೆ ಮಾಡಬೇಕು ಅಲ್ವಾ? ಒಂದಾ ನಮ್ಮ ಹಿನ್ನೆಲೆ ಏನು, ಯಾಕೆ ಹೀಗಾಯಿತು, ಹೀಗೆ ಮಾಡಿದರೆ ಏನಾಗುತ್ತದೆ ಎನ್ನುವುದೇ ಅವನ ಇತಿಹಾಸವೇ ಉಂಟು. ಅವಸರ ಬುದ್ಧಿ ಅಂತ ಒಂದು ಇತಿಹಾಸದ ಪುಟ ತೆಗೆದು ನೋಡಿದ್ರೆ ಸಾಕಾಗ್ಲಿಕ್ಕೆ ಆಸಕ್ತಿ ಇಲ್ಲ ಹುಡುಗರಿಗೆ. ಇತ್ತೀಚಿನದ್ದು ಹಾಗೆಯೇ ಬಿಡು ಅಲ್ವಾ? ಪ್ರಯತ್ನವೇ ಬೇಡ ಅವನಿಗೆ. ಸುಲಭದಲ್ಲಿ ಸಿಗಬೇಕು ಮತ್ತು ಏನಕ್ಕೇನು ಆಗಿ ಹೋಗುದು. ಅಂತೂ ನಿನಗೆ ಕಷ್ಟವನ್ನು ಕೊಡುವುದಕ್ಕಾಗಿ ಬಂದವ ನಿಮ್ಮ ವಂಶಜನ ಎನ್ನುವುದು ಮನೆಯ ಹುಡುಗ ಅಂತ. ಹೌದಾ? ಹಾಗಾದ್ರೆ ನಿನಗೆ ಬಂದಂತ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಇದು ನಾನೇ ವಚನಬದ್ಧನಾಗುತ್ತಾ ಇದ್ದೇನೆ. ಅವ ಎಷ್ಟೇ ಬಲಾಢ್ಯನಾಗಿರಲಿ, ಯಾನ ಸಂಪಾದಿಸಿಕೊಂಡಿರಲಿ, ಅಂತವನನ್ನು ಇಂದಿನಿಂದ 3 ದಿನದ ಒಳಗಾಗಿ ಸಂಹರಿಸದೆ ಉಳಿದನೆಂದಾದರೆ ಇದೋ ನಿನಗೊಂದು ಮಾತನ್ನು ಕೊಡುತ್ತಾ ಇದ್ದೇನೆ ಸ್ವಾಮಿ. ಈಗ ಹೇಗೂ ಲಂಕೆಯಿಂದ ನಿನ್ನನ್ನು ಹೊರಗೆ ಹಾಕಿದ್ದಾನೆ. ಹೌದಪ್ಪ. ನಿನಗೀಗ ಲಂಕೆ ಇಲ್ಲ. ನಾನು ಹೊರಗೆ ಬಂದಿದ್ದೇನೆ ಅಂತ ಅವನಿಗೆ ಅದು ಗೊತ್ತುಂಟ ಇಲ್ವ ನನಗೆ ಗೊತ್ತಿಲ್ಲ. ಹೌದು, ಅಂತ ನಾನು ಬಂದಿದ್ದೆ. ನೀನು ಬಂದಿದ್ದಿ ಅಂತೂ ನಿನಗೆ ಲಂಕೆ ಇಲ್ಲ. 3 ದಿನದಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಆಗದೆ ಹೋಯಿತು ಅಂತ ಹೋದ್ರೆ ಸಮಸ್ತ ಅಯೋಧ್ಯೆಯನ್ನು ನಿನಗೆ ಬಿಟ್ಟು ಬರ್ತೇನೆ. ಸ್ವಾಮಿ, ಏನು ಇದು ರಾಮನ ಮಾತಿದು. ನೀನು ಬಿಟ್ಟು ಕೊಡ್ತಿ. ನಾನು ಲಂಕೆಯ ನಿರೀಕ್ಷೆಯಲ್ಲಿಯೇ ಇರಲಿಲ್ಲ, ಮತ್ತೆ ಅಯೋಧ್ಯೆಯ ನಿರೀಕ್ಷೆ ಮಾಡ್ತೇನೆ ಹೇಳಿ ಅಲ್ವಾ? ಆದರೂ ರಾಮನ ಮಾತು ಎನ್ನುವಂತಹ ಗೌರವದಿಂದಲೇ ಅದನ್ನು ಸ್ವೀಕರಿಸ್ತೀನಿ. ಹೌದಲ್ವಾ? ನನಗಿದು ಆತ್ಮವಿಶ್ವಾಸಕ್ಕೆ ಅಷ್ಟೇ, ಬೇರೆಂತದ್ದಲ್ಲ. ಹಾಗಾದ್ರೆ ಕಾಮರೂಪವನ್ನು ಬಲ್ಲವ ನೀನು. ಹೀಗೆ ಎಲ್ಲಿಯಾದ್ರೂ ಹೋದ್ರೆ ಅವನಿಗೆ ಗೊತ್ತಾಗುತ್ತದೆ. ಹಾಗಾಗಿ ಕಾಮರೂಪದಿಂದಲೇ ಇರುವುದು ಒಳ್ಳೆಯದಲ್ವಾ? ಅದು ಒಳ್ಳೆಯದು. ಅವನನ್ನು ಸಂಹರಿಸುವ ನಾನು ಇನ್ನು ನಿನ್ನ ಜೊತೆ. ಹೌದಾ? ಲಂಕೆ ಸಿಕ್ಕುವವರೆಗೆ ನಿನ್ನೊಟ್ಟಿಗೆ. ಆಗಲಿ, ಒಳ್ಳೆಯದಾಗಲಿ. ಜಯ ನಮೋ ನಾರಾಯಣ ಭವಭಯ ನಿವಾರಣ. ಜಯ ನಮೋ ನಾರಾಯಣ ಜಯತು ನಾರಾಯಣ ಭಯ ಭಯ ನಿವಾರಣ. ಕರುಣದಿ ಸಲ್ಲದು ಕರುಣ ಸಿಂಧು. ಜಯ ನಮೋ ನಾರಾಯಣ ನಾರಾಯಣ ಜಯ ನಮೋ ನಾರಾಯಣ ನಾರಾಯಣ ನಾರಾಯಣ. ಕಲ್ಯಾಣಂದನ ದಶರಥನಂದನ ರಘುರಾಮ ವಿಶ್ವನಾಯಕ ಜಯ 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 ಜಯ. ಶ್ರೀರಾಮ ನಿಂತು ತನ್ನಯ್ಯ ಪಾದ ಶರಣಗೆ ಈ ರೀತಿ ಅಭಯವ ಕೊಡಲು ದಾರಿಣಿಗಿಳಿದು ಬಂದನು ರವಿ ಎಂದೆನೆ. ದಾರಿಣಿಗಿಳಿದು ಬಂದನು ರವಿ ಎಂದೆನೆ. ನಾರದ ನಡೆದ ದೇವಮುನಿಯು ಹೌದು. ನಾರದ ಯಾಕೆ ಬಂದರು
ಅದೇನು? ಅಂದ್ರೆ ಎಲ್ಲಿಗೂ ಬೇಕಾದರೂ ಹೋಗುವಂತ ಸಾಮರ್ಥ್ಯವನ್ನು ಹೊಂದಿದವರು ನೀವು. ಓಹೋ, ಯಾಕೆ ಬಂದಿರಿ ಅಂತಲೂ ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಹೌದು. ಎಲ್ಲಿಗೂ ಹೋಗಬಹುದು ನೀವು. ಓಹ್, ರಕ್ಕಸರ ಬಳಿಗೂ ಹೋಗುತ್ತೀರಿ, ಹೋಗಿದ್ದೇನೆ. ಮನುಜರ ಬಳಿಗೂ ಹೋಗುತ್ತೀರಿ, ಹೌದು. ದೇವತೆಗಳ ಬಳಿಗೂ ಹೋಗುತ್ತೀರಿ. ಹ್ಮ್. ಆದ್ರೆ ನಿಮ್ಮನ್ನು ಲೋಕ ಗುರುತಿಸಿದ್ದು ಹೇಗೆ? ಹೇಗೆ? ದೇವ ಮುನಿಗಳು, ಸುರಮುನಿ ಅಲ್ವಾ? ಹೌದು. ಕೆಲವರೆಲ್ಲ ಬೇಡದ್ದು ಹೇಳಿದ್ದಾರೆ ನಿಮ್ಮ ಬಗ್ಗೆ. ಓ, ಅದು ಈ ಪ್ರಪಂಚದಲ್ಲಿ ಯಾರನ್ನು ಕಂಡ್ರು ಹಾಗೆ ಸ್ವಾಮಿ. ಹ್ಮ್. ಆದ್ರೆ ಒಂದು ಹ್ಮ್. ಮಹಾತ್ಮರನ್ನಾಗಲಿ ಮಹಾನುಭಾವರನ್ನಾಗಲಿ ಆ, ಯಾರೇ ಆಕ್ಷೇಪಿಸಿದೆ ಹ್ಮ್. ಅವರ ಘನತೆಗೆ ಅವರ ಸಂಸ್ಕಾರಕ್ಕೆ ಯಾವುದಾದ್ರೂ ಧಕ್ಕೆ ಬರುವುದಕ್ಕುಂಟ? ಈವರೆಗೂ ಏನು ಹೇಳಿದ್ರು ನಾನು ಕೆರಳಿದ್ದುಂಟ ತಿರುಗಾಟದಲ್ಲಿ. ಇಲ್ಲ. ಯಾಕೆ? ಹ್ಮ್. ಅದನ್ನು ನೀವು ಕಿವಿಗೆ ಹಾಕಿಕೊಂಡವರೇ ಅಲ್ಲ. ಆದರೆ ಇಂದಿನ ದಿನ ಆ, ನಮ್ಮದಾದಂತ ಈ ಸಾಕೇತಪುರಕ್ಕೆ ನಿಮ್ಮ ಆಗಮ ಬರಬೇಕಾಯಿತು. ಹ್ಮ್. ನಮ್ಮ ನೆಲ ಮತ್ತೆ ಪಾವನವಾಯಿತು. ಓಹೋ. ನಾ ಪುನೀತನಾದ. ಹ್ಮ್. ಹಾಗಾಗಿ ಹ್ಮ್. ಇದು ಹ್ಮ್. ಅಯೋಧ್ಯೆ ಚಕ್ರವರ್ತಿ ಆದ್ರೂ ಹಾ. ಬಂದಂತ ದೇವಮುನಿಪನಾದಂತ ನಿಮ್ಮ ಹ್ಮ್. ಬರಮಾಡಿಕೊಂಡು ಹ್ಮ್. ಪಾದವನ್ನು ತೊಳೆದು ಅದನ್ನೇ ತೀರ್ಥ ಅಂತ ಸ್ವೀಕರಿಸಿದ್ದೆ. ಉಳಿದವರು ರಾಜಪೀಠದ ಬಳಿಗೆ ಅವರಾಗಿಯೇ ಬರಬೇಕು. ಹೌದು. ನನ್ನನ್ನು ಕಂಡಾಗ ದಿಕ್ಕನೆ ಎದ್ದು ಬಂದೆ ನೀನು. ನಮ್ಮದಿದು ಕೇವಲ ಅಲೌಕಿಕವಾದಂತ ಪ್ರಪಂಚದಲ್ಲಿ ಹಾ. ಈ ಲೌಕಿಕವಾದಂತ ಪ್ರಪಂಚದಲ್ಲಿ ನಾವು ಏನನ್ನು ಅನುಭವಿಸಬೇಕು ಅದನ್ನು ಅನುಭವಿಸುವುದಕ್ಕಾಗುತ್ತದೆ. ನೀವು ಹಾಗಲ್ಲವಲ್ಲ. ಮತ್ತೆ ನೀವು ಅಲೌಕಿಕವಾದುದನ್ನೂ ಅನುಭವಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರು ನೀವು. ಹಾ. ಹಾಗಾಗಿ ಹ್ಮ್. ನಾವು ಮಾಡಿದಂತ ಸೇವೆಯಲ್ಲಿ ಯಾವುದಾದ್ರೂ ಒಂದು ಕಿಂಚಿತ್ತು ಲೋಪದೋಷಗಳು ಇದ್ದರೆ ಹ್ಮ್. ಹಂಸ ಕ್ಷೀರ ನ್ಯಾಯದಂತೆ ಅದನ್ನು ಸ್ವೀಕರಿಸಿ ಹಾ. ನಾ ಮಾಡಿದಂತ ಸೇವೆಯನ್ನು ಸ್ವೀಕರಿಸಿ ಹಾ. ನಮ್ಮನ್ನು ಹರಸಬೇಕು, ಉದ್ಧರಿಸಬೇಕು ಅಂತ ಪ್ರಾರ್ಥನೆ. ಅತಿಥೇನ ಯಥಾ ಸಾಧ್ಯ, ಅತಿಥಿಗಳಿಗೆ ಯಥಾ ಯೋಗ್ಯವೇ ಆಗ್ತದೆ. ಹೌದೌದು. ಸಂತೋಷವಾಯ್ತು ನನಗೆ. ಹಾ. ಹಾಗೆಂತ ಮಾತುಗಳು ಆಡುವುದಕ್ಕೆ ಇದೆ ಶ್ರೀರಾಮಚಂದ್ರಮ್ಮ. ಏನು ಮಾನವರಂತೆ ನುಡಿವೆ ಸುತ್ತಾದ ಮೂರುತಿಯಾಗಿ ನೀನು ದಾನವನನ್ನು ಸಂಹರಿಸುವೆ ಎಂದೇ ದಾನವನನ್ನು ಸಂಹರಿಸುವೆ ಎಂದೇ ಅಜ್ಞಾನವಲ್ಲವೇ ನಿನ್ನ ಮಾತು ಯೋನಿಯ ಮುಖದಿಂದ ಹುಟ್ಟಿದ ಸುರನರ ಪ್ರಾಣಿಯಲ್ಲದೆ ಸುರರಿಂದ ಹಾನಿಯಾಗದಾಗೆ ಪಡೆದಿಗ ವರವ ಸಾನುವಾಗದಿ ಬ್ರಹ್ಮನಿಂದ ಏನಯ್ಯ ರಾಮ ಏನಯ್ಯ ಶ್ರೀರಾಮಚಂದ್ರಮ್ಮ ನಾರದ ಮುನಿಗಳೇ ರಾಜಾರಾಮನಾಗಿ ಕೋದಂಡ ಪಾಣಿಯಾಗಿ ಅಸುರರನ್ನು ಮರ್ದಿಸ್ತೇನೆ. ವಿಭೀಷಣನಿಗೆ ವಚನವನ್ನಿತ್ತು ಹೊರಟವ ನೀನು. ಹೌದು ಸ್ವಾಮಿ. ನಿನ್ನ ಶರಕ್ಕೂ ಮಾತಿಗೂ ಎರಡಿಲ್ಲ, ಎದಿರಿಲ್ಲ. ನುಡಿದಂತೆ ನಡೆಯುವ ನೀನು. ನುಡಿದಂತೆ ನಡೆಯುವ ಕಾರಣವೇ ನೀನು ರೂಢಿಯೊಳಗುತ್ತಮನಾಗಿರುವೆ. ನಿನ್ನ ಸಾಹಸ, ನಿನ್ನ ಸಾಮರ್ಥ್ಯ ಎಷ್ಟು ಲೋಕದಲ್ಲಿ ಲೆಕ್ಕ ಹಾಕಿದವರು ಯಾರು? ಆದರೆ ನೀನು ಸಾಹಸಿ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಸಾಹಸ ಬೇರೆ, ಸಾಮರ್ಥ್ಯ ಬೇರೆ ತಾನೇ. ಸಾಹಸವನ್ನು ಪ್ರಕಟಿಸುವುದಕ್ಕೆ ಸಾಮರ್ಥ್ಯವನ್ನು ಪಡಬೇಕಾಗ್ತದೆ. ನಿನ್ನ ಸಾಮರ್ಥ್ಯ ಎಷ್ಟು ಅನ್ನೋದು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಹಸ ಪಟ್ಟಷ್ಟು ಸಾಮರ್ಥ್ಯವನ್ನು ಹೊರಗಡಬಲ್ಲ ಧೀಮಂತ ನೀನು. ಹ. ನಾರಾಯಣನೇ 7ನೇ ಬಾರಿ ಧರೆಗೆ ಅವತರಿಸಿದೆ ನೀನು. ಯಾತು ದಾನರ ವೈರಿ. ಯಾತು ಎನ್ನುವ ಧಾತುವಿನಿಂದ ಜಾದು ಎನ್ನುವ ಶಬ್ದ ಹುಟ್ಟಿಕೊಂಡಿತಂತೆ. ಹೌದು. ಜಾದು ಮಾಡುವ ಕಾರಣವೇ ದಾನವರನ್ನು ಯಾತು ದಾನವರು ಅಂತ ಹೇಳಿದರು. ಅಂತ ದಾನವರನ್ನು ಕೂಡ ನಗು ನಗುತ್ತಾ ಮರ್ದಿಸಿದವ ನೀನು. ನಿಜ ಮಾಯಾವಿ ನೀನೇ ತಾನೆ. ಆದರೂ ನರನಾಗಿ ಅವತರಿಸಿ ನಟಿಸುತ್ತಿರುವೆಯಾ ನೀನು? ನಟನೆ? ಹೌದು. ಎಲ್ಲಿ ನಟಿಸಿದೆ ನಾನು? ದಾನವನ್ನು ಕೊಂದು ಕೊಡ್ತೇನೆ ಅಂತ ಅಭಯ ಕೊಟ್ಟೆ. 3 ದಿನದಲ್ಲಿ ಕೊಂದು ಕೊಡ್ತೇನೆ ಅಂತ ಹೇಳಿದ್ದೆ. ಸಾಧ್ಯವೇ? ಮಾಡಿ ಪೂರೈಸಿಲ್ವೇ ಈ ಹಿಂದೆ? ಈ ಬಾರಿ ಅದು ಸಾಧುವೇ? ಸಾಧ್ಯವೇ? ಯಾಕಿಲ್ಲ? ವಾಣಿಯ ಅರಸ ಅವನಿಗೆ ವರವನ್ನು 3 ವರಗಳನ್ನು ಕೊಟ್ಟನಲ್ಲ. 3 ವರ? ಆ ಬಗ್ಗೆ ಯೋಚಿಸಿದಾಗ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆ ಸ್ವಾಮಿ? 3 ಲೋಕಗಳನ್ನು ಗೆಲ್ಲುವ ಶಕ್ತಿಯನ್ನು
ಶಾರದೆಯ ರಸ ನೀಡಿದ್ದಾನೆ 1ನೇ ವರವಾಗಿ. 2ನೇ ವರವಾಗಿ ಸುರ ನರ ಉರಗರಿಂದ ಯುವನಿಜರಿಂದ ಮರಣವಿಲ್ಲ. 3ನೇ ವರವಾಗಿ ಹರಿಯ ಯಾವ ಅವತಾರಗಳಿಂದಲೂ ನನಗೆ ಮರಣ ಬಾರದಿರಲಿ ಅಂತ ಕೇಳಿದಾಗ ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ದಾರೆ. ಸಾಧ್ಯವೇ? ಸೋಲಿಸಬಹುದು, ಮರ್ದಿಸಬಹುದೇ, ಪ್ರಾಣವನ್ನು ಹೇರಬಹುದೇ? ಹಾಗೆ ಮಾಡಿದೆ ಅಂತಾದ್ರೆ ಬ್ರಹ್ಮನ ವರವನ್ನು ಧಿಕ್ಕರಿಸಿದ ಹಾಗಾಗುತ್ತೆ. ಆಗಬಾರದು ತಾನೇ. ಈ ಬಗ್ಗೆ ನೀನೇ ಯೋಚಿಸಿ ಒಂದು ನಿರ್ಣಯಕ್ಕೆ ಬರಬಲ್ಲೆ. ಖಂಡಿತ ಸದಾಶಿವ ನಿನ್ನನ್ನು ಅನುಗ್ರಹಿಸ್ತಾನೆ, ಸದಾಶಿವ ನಿನ್ನನ್ನು ಅನುಗ್ರಹಿಸ್ತಾನೆ. ಶ್ರೇಯಸ್ಸಾಗಲಿ, ಶ್ರೇಯಸ್ಸಾಗಲಿ. ಮುನಿತರಳೆ ಅಜ ಶಂಕರರ ರಾಘವ ಕರೆಸಿ ಮನ್ನಣೆಗೊಂಡು ತಾನು ಭಜರಿಸಿ ಸತ್ಕರಿಸಿ ದುರುಳನಾಗಮವಿಂತೆನುದ ಈ ಹಿಂದೆಯಾದರೂ ಧನುಜರನ್ನು ಮದಿಸುವ ಕಾಲದಲ್ಲಾದರೂ ಬ್ರಹ್ಮ ಕೊಟ್ಟ ವರವನ್ನು ಸಮನ್ವಯಗೊಳಿಸೇ ನಾನು ಕರ್ತವ್ಯ ಪ್ರಜ್ಞೆಯನ್ನು ಮೆರೆದ. ಈಗ ನಾರದರು ಬಂದು ಆಡುತ್ತಾರೆ, ವಿಶೇಷವಾದಂಥ ವರ ಸಂಪಾದಿಸಿಕೊಂಡಿದ್ದಾನೆ. ಹಾಗಾದರೆ ನಾನೊಬ್ಬನೇ ನಿರ್ಣಯಿಸಿದರೆ ಆಗುವುದಿಲ್ಲ, ಇದಕ್ಕೆ ಅವರಿಬ್ಬರೂ ಬೇಕಾಗುತ್ತದೆ. ಬ್ರಹ್ಮದೇವರ, ಶಂಕರ ದೇವರ. ಶ್ರೀರಾಮಚಂದ್ರ, ನನ್ನನ್ನೇ ನಿನವರಿಕೆ ಮಾಡಿಕೊಂಡವ ನೀನು, ಏನಾಗಬೇಕೆಂದು ತಿಳಿದಿಲ್ಲ. ಶ್ರೀ ಸದಾ ಶಿವ ಬ್ರಹ್ಮರಂಗಿಗೆ ದಾಸನಾಗಿ ಮಾಡುವ ಭಿನ್ನಗ ರಾಮಚಂದ್ರ, ಜ್ಞಾನೇಶ್ವರ ಎನ್ನುವ ಹಾಗೆ ಈ ಪ್ರಪಂಚ ನಿನ್ನನ್ನು ಕಂಡುಕೊಂಡದ್ದು ನಿಜ. ಪ್ರಪಂಚದ ಯಾವ ಮೂಲೆಯಲ್ಲಿ ಏನೇ ಆದು ತಿಳಿಯುವಂತಹ ಸಾಮರ್ಥ್ಯವನ್ನು ನೀನು ಹೊಂದಿದ. ಎಲ್ಲಿ ಏನಾಗುತ್ತದಂತೆ ತಿಳಿಯಬೇಕು ಅಂತಾದ್ರೆ ಪ್ರಸಂಗ ನಡೆಯುವಲ್ಲಿಗೆ ನೀನು ಹೋಗಬೇಕಾಗಿಲ್ಲ. ನಿಂತಲ್ಲಿಂದಲೇ ಎಲ್ಲವನ್ನು ತಿಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿದ್ರು ನಿಜ. ರಾಮನಾಗಿ ನನ್ನನ್ನು ನಾನು ಬರಮಾಡಿಕೊಂಡ ಕಾಲದಲ್ಲಿ ಏನಾಗಬೇಕು ಅಂತ ನನ್ನಲ್ಲಿ ಕೇಳಬೇಕಾಗಿ ಬಂತಲ್ಲ ದೇವನಿಗೆ. ಹೇಳಬೇಕಾದಂತ ಅನಿವಾರ್ಯತೆ ನನಗೂ ಇದೆ. ಶಂಕರ, ಏನಾಯ್ತು? ಬ್ರಹ್ಮದೇವನೇ ಒಲಿದುಕೊಟ್ಟಂತ ವರ ಇಂದು ದುಷ್ಟ ಈ ಪ್ರಪಂಚದಲ್ಲಿ ಮೆರೆಯುವುದಕ್ಕೆ ಸಹಕಾರಿಯಾಗುತ್ತಾ ಉಂಟು. ದೇವ ಅವರನ್ನು ಸಂಹರಿಸುವುದಕ್ಕಾಗಿ ಪಣ ತೊಟ್ಟು ಮುಂದೆ ಹೋದೆ ಅಂತಾದ್ರೆ ಬ್ರಹ್ಮದೇವನ ವರ ಅದಕ್ಕೆ ತೊಡಕಾಗಿ ಪರಿಣಮಿಸುತ್ತದೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತ ನರರಿಂದಲಾಗಲಿ, ದೇವಾನಿ ದೇವತೆಗಳಿಂದ ಆಗಲಿ, ಅಥವಾ ನಾರಾಯಣನ ಯಾವುದೇ ಅಂಶದಿಂದಲಾಗಲಿ ನನಗೆ ಮರಣ ಬಾರದೆ ಇರುವಂತಹ ವರವನ್ನು ಬ್ರಹ್ಮದೇವನಿಂದ ಪಡೆದಿದ್ದಾನೆ. ಹೀಗೆ ಆಯಿತು ಅಂತಾದರೆ ಅವನನ್ನು ಸಂಹರಿಸುವುದು ಹೇಗೆ? ಈ ಒಂದು ಸಮಸ್ಯೆಯಲ್ಲಿ ನಾನಿದ್ದೇನೆ. ಇದನ್ನು ದೇವಾದಿ ದೇವನಾದಂತ ನೀನೇ ಪರಿಹರಿಸಬೇಕು. ರಾಮಚಂದ್ರ, ಆದರೆ ಸಾಧಿಸು ಕೃತು ರೂಪ ಧರಿಸುವೆ ಮಧುಸೂದನ ಕೂಳದಿ ಸಮರದಿ ಆದರಣಿ ರಾಮಚಂದ್ರ, ಶಂಕರ, ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ನೀನು. ಎಲ್ಲವನ್ನೂ ತಿಳಿದು ತಿಳಿಯದವರ ಹಾಗೆ ನಮ್ಮ ಬಾಯಿಂದಲೇ ಕೇಳಬೇಕೆಂಬಂತಹ ಹಂಬಲ ನಿನಗೆ. ಶ್ರೀರಾಮಚಂದ್ರ, ಏನು ದೇವ? ಚಿಂತಿಸಬೇಕಾದಂತಹ ಅಗತ್ಯವೇ ಇಲ್ಲ. ಮತ್ತೆ ನೀನೊಂದು ಕೆಲಸವನ್ನು ಮಾಡಬೇಕು. ಏನು ಮಾಡು? ಬೇರೇನೂ ಅಲ್ಲ, ಮತ್ತೆ ಯಜ್ಞವೊಂದನ್ನು ಮಾಡಬೇಕು. ನಂತರದಲ್ಲಿ ಆ ಯಜ್ಞಕುಂಡದಿಂದ ನಾನು ಹಾಗೂ ಬ್ರಹ್ಮದೇವರ ಅಂಶದಿಂದ
ಘೋರ ರೂಪಿಯೊಬ್ಬ ಜನಿಸುತ್ತಾನೆ. ನಾವು ಜನಿಸಿ ಬರುವ ಆ ಅಂಶ ಹೇಗಿರುತ್ತದೆ ಬಲ್ಲೆಯ? ಶಿರಗಳು 50 ಕರಗಳು 100 ಬರುವೆನು ಜಮಗೆ ಕರೆದಪ್ಪಣೆ ಕೊಡು ಗಮ್ಮನು ಎನಗೆಂದು ಅರಿವು ಕೂಳನ ಮುರಿ ಮುರಿದಂದು ಶಿರಗಳು 50 ಶ್ರೀರಾಮಚಂದ್ರ ದೇವ ಧರ್ಮದ್ರೋಹಿಯಾಗಿ ಮತಾಂಧನಾಗಿ ಮೆರೆಯುತ್ತಿರುವ ದ್ವಿದಶ ಶಿರ, ಅವನಿಗೆ ಇರುವುದು 20 ಶಿರಗಳು, ಹೌದು 40 ಕೈಗಳು. ನಿಜ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಜನಿಸಬೇಕು. ಹೇಗೆ? ನಾನು ಹೇಳುತ್ತೇನೆ ಕೇಳು. 50 ಶಿರಗಳು, 100 ಕೈಗಳು, ಘೋರ ರೂಪಿಗಳಾಗಿ ಜನಿಸುತ್ತೇವೆ. ಜನಿಸಿದ ನಂತರ ದುಷ್ಟನಾದಂತಹ ದ್ವಿದಶ ಶಿರನನ್ನು ವಧಿಸಿಕೊಡುತ್ತೇವೆ. ಮೊದಲಾಗಿ ಯಾಗವನ್ನು ನೀನು ಮಾಡಯ್ಯ. ನಿಮ್ಮ ಸಂಕಲ್ಪದಂತೆ ಯಜ್ಞದಲ್ಲಿ ತೊಡಗಿಕೊಳ್ಳಬೇಕು. ನಿಮ್ಮ ಅನುಗ್ರಹ ಸದಾ ಶುಭವಾಗಿ. ಅಮರಾವತಿ ಪ್ರವೇಶ ಮಾಡುವ ಚಿಂತನೆ ನಲಿದೆ. ಇಂದ್ರಜಿತು ಹಾಗೂ ಸುಲೋಚನ ಮಗನಾಗಿ ಲೋಕಮುಖದ ಬೆಳಕನ್ನು ಕಂಡವ ನಾನು. ಹುಟ್ಟಿದಾಕ್ಷಣವೇ 20 ಶಿರಗಳು ಇರುವ ಕಾರಣವಾಗಿ ದ್ವಿದಶ ಶಿರ ಎನ್ನುವ ಹಾಗೆ ಗುರುಗಳಾದಂತಹ ಶುಕ್ರಾಚಾರ್ಯರು ನನಗೆ ಹೆಸರನ್ನಿರಿಸಿದರು. ಆದರೆ ನಮ್ಮವರೆಲ್ಲ ಅಪೇಕ್ಷೆಯ ಮೇರೆಗೆ ಲೋಕಮುಖದಲ್ಲಿ ನೀನು ಕಾಣಿಸಿಕೊಳ್ಳಬೇಕು, ಅದ್ವಿತೀಯನಾಗಿ ಬೆರೆಯಬೇಕು ಎನ್ನುವ ಕಾರಣಕ್ಕಾಗಿ ನೇರವಾಗಿ ಕಾಂತಾರವನ್ನು ಸೇರು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ನೀನು ಪಡೆದು ಮರಳಿ ಬರಬೇಕು ಎನ್ನುವಂತಹ ಮಾತನ್ನು ಹೇಳಿದರಲ್ಲ. ಅವರ ಮಾತಿನ ಪ್ರಕಾರವಾಗಿ ಕಾಂತಾರವನ್ನು ಸೇರಿದೆ, ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿದೆ. ಪ್ರತ್ಯಕ್ಷನಾದಂತಹ ಬ್ರಹ್ಮದೇವ ಏನು ಬರಬೇಕು ಮಗನೇ ಎಂದು ಕೇಳಿಕೊಂಡನಲ್ಲ. ಕೇಳಿದೆ ವರ, ಧರೆಯ ಯೋನಿಜರಿಂದ ಮರಣ ಬರಕೂಡದು, ಹಾಗೆ ಸುರ ನರ ಭುಜಕರಿಂದ ನನಗೆ ಮರಣ ಬರಕೂಡದು. ಮತ್ತೊಬ್ಬ ಇದ್ದಾನಲ್ಲ, ಮೂವರಲ್ಲಿ ಮಧ್ಯಮನಾದಂತಹ ಆತನು ಕೆಲವು ಅವತಾರವನ್ನು ತಾಳಿದ್ದಾನೆ ಈ ಮೊದಲು. ಇನ್ನು ಮುಂದಕ್ಕೆ ಯಾವುದೇ ಅವತಾರವನ್ನು ತಾಳಿದರೂ ಸಹ ನನಗೆ ಮರಣ ಬರಕೂಡದು ಎನ್ನುವಂತಹ ಅಜೇಯುತ್ತದ ವರವನ್ನು ನನಗೆ ಕೊಡು ಎನ್ನುವ ಹಾಗೆ ಕೇಳಿಕೊಂಡೆ. ತಥಾಸ್ತು ಎಂದರಲ್ಲ, ಅಲ್ಲಿಂದ ವಿಜೃಂಭಿಸುವುದಕ್ಕೆ ಪ್ರಾರಂಭಿಸಿದೆ. ನಾನು ನೇರವಾಗಿ ನನ್ನ ಪುರವನ್ನು ಸೇರಿದೆ. ಮೊದಲಾಗಿ ಮಾಡಿದಂತಹ ಕಾರ್ಯವೇನು? ನನ್ನ ಅಜ್ಜಯ್ಯನಾದಂತಹ ಆ ವಿಭೀಷಣ ಲಂಕೆಯ ಪೀಠವನ್ನು ಏರಿ ಕುಳಿತು ಅಲ್ಲಿ ವಿಜೃಂಭಿಸುತ್ತಾ ಇದ್ದ. ಅವರ ಎಳೆದು ಹಾಕಿ ಆ ಪೀಠವನ್ನು ನಾನು ಏರಿದೆ. ಹಾಗೆ ವಿಭೀಷಣನ್ನು ಸೆರೆಮನೆಗೆ ತಳ್ಳಿದೆ. ಸಾಕಾಗುವುದಿಲ್ಲ, ಪಾತಾಳವನ್ನು ಸೇರಿದೆ, ಉರಗಾದಿಗಳ ಹಣ ಮೆಟ್ಟಿದೆ, ಭೂಲೋಕವನ್ನು ಸೇರಿದೆ, ಭೂಭುಜರ ದರ್ಪವನ್ನು ಅಡಗಿಸಿ ಬೇಕಾದಂತಹ ಕಪ್ಪು ಕಾಣಿಕೆಯನ್ನು ತಂದು ಲಂಕೆಯಲ್ಲಿರಿಸಿದ್ದೇನೆ. ನಮ್ಮವರಿಗೆಲ್ಲ ಉಣಬಡಿಸಬೇಕಾಗಿದೆ. ಆದರೆ ಉಂಟಲ್ಲ ಇನ್ನೊಂದು ಸತ್ಯದ ಮನವ ಸದಬಡಿವೆ. ಮಿತ್ರರನ್ನು
ಮರುಲಾಕವನ್ನು ತನ್ನ ಅಂಕೆಲಿರಿಸಿಕೊಳ್ಳಬೇಕು ಎನ್ನುವಾಗಿ ಆಶೆಯನ್ನಿಟ್ಟುಕೊಂಡವ. ಆದರೆ ನಾನು ಒಬ್ಬಟ್ಟಿಯಾಗಿ ಹೋಗುವುದಲ್ಲ. ಎಲ್ಲಿದ್ದಾರೆ ನಮ್ಮ ದೇವರು? ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮದಂತಹ ಕಾರ್ಯದಲ್ಲಿ ತೊಡಗಿರುವಂತಹ ವೇಳೆಯಲ್ಲಿ ಎತ್ತರವಾದಂತಹ ಕರೆ ಉತ್ತರ ಸ್ವರೂಪನಾಗಿ ಬಂದಿದ್ದೇನೆ. ಏನಾಗಬೇಕು? ಶಕ್ತಿ ಲೋಕಮುಖದಲ್ಲಿ ಪ್ರದರ್ಶನಗೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಾವು ಶ್ರಮಿಸುತ್ತಾ ಇದ್ದೇವೆ. ಆದರೆ ಆಲೋಚನೆ ಮಾಡುವಾಗ ಮೇಲುಲೋಕವಾದಂತಹ ಸ್ವರ್ಗಲೋಕದಲ್ಲಿ ಇಂದ್ರಾದಿ ದೇವತೆಗಳು ಮೆರೆಯುತ್ತಾ ಇದ್ದಾರೆ. ಅಂತಹ ದೇವತೆಗಳನ್ನು ಸದೆಬಡಿದು ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಏನು ಹೇಳುತ್ತೀರಿ ವಿಚಾರ ಎಂದು ಅಮರಾವತಿ ಎಂದು ಮುತ್ತುದ
ಒಮ್ಮೆ ಮೇಲೆ ಹೋಗಬೇಕು, ದೇವಲೋಕಕ್ಕೆ ಅಧಿಕಾರ ಪಡೆಯಬೇಕು. ನಿಮ್ಮ ಬಾಯಿಂದಲೇ ಬಂತಲ್ಲ, ಸಾರಿ ನಾವು ಒಪ್ಪಿದ್ದೇವೆ. ಆಜ್ಞೆ ಕೊಟ್ರೆ ಸಾಕು, ದೇವಲೋಕಕ್ಕೆ ಹೋಗಿ ಇಂದ್ರನನ್ನು ಅಧಿಕಾರ ನಿಮಗೆ ತಡ ಮಾಡುವುದಲ್ಲ, ಸೇನೆಯನ್ನೆಲ್ಲ ಸೇರಿಸಿಕೊಳ್ಳಿ, ತಮ್ಮ ತಮ್ಮ ಆಯುಧವನ್ನು ಹಿಡಿಯಿರಿ, ಯಾರೋ ನಮ್ಮ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ಕವಿತ ವಿಚಾರ ಅನೇಕ ವಿಧಾನಿಸಬೇಕು. ಚಾರಕನು ಬಂದು ಆಡಿದಂತಹ ಮಾತು ನಮ್ಮ ಈ ನಾಕಲೋಕಕ್ಕೆ ಈ ಹಿಂದೆ ಅದೆಷ್ಟೋ ದಾನವರು ಬಂದವರಿದ್ದಾರೆ. ಆದ್ರೆ ಯೋಚನೆ ಮಾಡುದು ಈಗ ಏನು ಬಲ್ಲಿರ ವಿಶೇಷವಾದಂತಹ ಸುದ್ದಿ. ನಮ್ಮ ಈ ನಾಕಲೋಕಕ್ಕೆ ಒಬ್ಬ ವಿಶೇಷವಾದ ರಕ್ಕಸ ಬಂದಿದ್ದಾನಂತೆ. 20 ತಲೆ 40 ಕೈ. ಇವನಿನ್ನು ಊಟ ಮಾಡುವಲ್ಲಿ ಯಾವುದ್ರಲ್ಲಿ ಬೇಕಲ್ಲ. ಆಶ್ಚರ್ಯವೇ ಸರಿ, ಇವರನ್ನು ಸದೆ ಹೊಡೆಯಬೇಕಾಗಿದೆ. ಎಲ್ಲಿ ದೇವತೆಗಳು ಶಶಿರನ ಉಪಟಳ ಮೇರುಗಾಣನೆಂಬ ವಾರ್ತೆ ಕೇಳುತ್ತಿದ್ದಿ. ನಾನಾಡುವ ಮಾತನ್ನು ಚಿತ್ತ ಬಿಟ್ಟು ಕಲಿಬೇಕು.
ನೀವು. ಈ ಹಿಂದೆ ಅದೆಷ್ಟೋ ದಾನವರು ನಮ್ಮ ನಾಗಲೋಕಕ್ಕೆ ದಾಳಿಯನ್ನು ಕೊಟ್ಟವರಿದ್ದಾರೆ. ಆದ್ರೆ ಇವತ್ತು ಚಾರಕರು ಬಂದು ಆಡಿದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವೇ ಸರಿ. ನಮ್ಮ ಈ ನಾಗಲೋಕಕ್ಕೆ ಯುಧಶಿರ ಎನ್ನುವಂತ ರಕ್ಕಸ ದಾಳಿಯನ್ನು ಮಾಡಿದವರಿದ್ದಾರಂತೆ. ತಡ ಮಾಡುವುದಲ್ಲ, ಅವನನ್ನು ಎದುರಿಸಬೇಕಾಗಿದೆ. ಮೊದಲಾಗಿ ನಮ್ಮವನಂತ ಹೇಳಿದ್ದಾನೆ, ಬಂದಂತಹ ದಾನವರನ್ನು ನಾವು ಎದುರಿಸುತ್ತೇವೆ ಎನ್ನುವ ಹಾಗೆ. ಈಗಲೂ ನಾವು ಹೇಳುವುದಷ್ಟೇ, ಆ ದಾನವ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಎದುರಿಸುವುದಕ್ಕೆ ನಾವಿದ್ದೇವೆ, ಚಿಂತೆ ಬಿಡು. ತಡ ಮಾಡುವುದು ಯಾಕೆ? ನಿಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ವಾಹನವನ್ನು ಯಾರು ಸ್ವರ್ಗದ ಪೀಠವನ್ನು ಬಯಸಿ ಬಂದಿದ್ದೇವೆ. ಒಳ್ಳೆಯ ಮಾತಿನಲ್ಲಿ ಕೊಟ್ಟರೆ ಸಾರಿ, ಶಿರ ಛೇದಿಸ್ತೇನೆ. ದಾರಿಯನ್ನು ತೋರಿಸಿದವರು ನಾವು. ಈಗಲೂ ಅದೇ ದಾರಿಯನ್ನು ಮುಂದುವರಿದರೆ ನಿನಗೂ ಅದೇ ಗತಿ.
ನಮಗೆ ಗೊತ್ತಿದ್ದೇ ಹೌದಾ? ಬಂದದ್ದು. ನೋಡುವ ಯಾರು ಮೊದಲೇ ಅರಿತುಕೊಂಡವಳಿದ್ದೇನೆ. ಸ್ವರ್ಗಲೋಕದಲ್ಲಿದ್ದುಕೊಂಡು ಅಹಂಕಾರ ಮನೋಭಾವದಿಂದ ಸಿರಿ ಸಂಪದದಿಂದ ಮೆರೆಯುತ್ತಾ ಇದ್ದಿ. ಅಂತಹ ಸಿರಿ ಸಂಪದ ನನ್ನ ಲಂಕೆಯನ್ನು ಸೇರಬೇಕು ಎನ್ನುವಂತಹ ಉದ್ದೇಶದಿಂದಲೇ ಇದೋ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದವರಿದ್ದೇವೆ. ನೀನಾಗಿ ಬಿಟ್ಟುಕೊಟ್ಟೆ ಎಂದಾದ್ರೆ ಒಳ್ಳಿತು. ಇಲ್ಲವಾದ್ರೆ ಇಲ್ಲ, ನಿನ್ನ ಹೆಡೆ ಮುಡಿ ಬಂಧಿಸಿ ನಾಲ್ಕೆ ಅಪಮಾನಿಸಿ ಬಿಟ್ಟುವನ್ನು ನಾಡು ಪಡೆ ಹೆಸರು. ಅದಕ್ಕೆ ತಕ್ಕದ ಹಾಗೆ ನಿನ್ನ 20 ತಲೆ 40 ಕರಗಲು, ಕಾಲು ಮಾತ್ರ ಎರಡು. ನಾನು ಅದೆಲ್ಲ ಯೋಚನೆ ಮಾಡಿ ಇದೊಂದು ಸಂಪಾದನೆ ಮಾಡಿಕೊಂಡದ್ದಲ್ಲ. ಅಲ್ಲ, ಅರ್ಥ ಆಯ್ತು. ಆಗಲೇ ನನಗೆ ಬಂದಿದೆ. ಅದನ್ನೇ ಯೋಚನೆ ಮಾಡುದು ನಾನು. ಏನು ಹೀಗೂ ಉಂಟೆ ಅಂತ. ಉಂಟಲ್ಲ, ಈ ಹಿಂದೆ ದಶಕಂಠ ರಾವಣೇಶ್ವರ ಇದ್ದ. ಆತನ ಮಗ ಇಂದ್ರಜಿತ್ತುವಿನ ಮಗ ನೀನು ಅಂತ ಕೆಲವರು ಹೇಳುದನ್ನು ಕೇಳಿ. ಎಲ್ಲವರು ಹೇಳುವುದಲ್ಲ, ಹೌದು. ಹೌದಾ? ಮತ್ತೆ ಆತ ಈ ಹಿಂದೆ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದವ, ನನ್ನನ್ನೂ ಸೋಲಿಸಿದವ, ಮತ್ತೆ ಇಂದ್ರಾರಿಸಿಕೊಂಡವ. ಅಂತಹ ಬಲು ಪರಾಕ್ರಮಿಯ ಮಗ ನೀನು ಎಂದಾದ ಮೇಲೆ ನಾನು ಸ್ವಲ್ಪ ಯೋಚನೆ ಮಾಡಲೇಬೇಕಲ್ಲ. ನೀನು ಅಷ್ಟು ಪರಾಕ್ರಮಿ ಹೌದು ಅಂತಾಗಿದ್ರೆ, ಸ್ವರ್ಗಲೋಕದ ಓಡಿಸಿ ನಿನಗೆ ಕೂಡಿದಂತಾಗಿದ್ರೆ, ಇದೋ ಹಿಡಿದಂತ ವಜ್ರಾಯುಧ ನಿನ್ನ 20 ತಲೆಯನ್ನು ನಾನು ಗುರುಳಿಗಳು ನನ್ನ ಅಜ್ಜನನ್ನು ಈ ಸ್ವರ್ಗಲೋಕದಲ್ಲಿ ಬಂಧಿಸುತ್ತಿರುವಂತಹ ಕಾಲಕ್ಕೆ ನನ್ನ ಅಪ್ಪಯ್ಯನಾದಂತಹ ಇಂದ್ರಜಿತುವೆ ಬಂದು ಬಿಡಿಸಿದ್ದಾನೆ. ಆದ ಕಾರಣವಾಗಿ ಅವನ ಮಗ ನಾನು ಹೌದು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕಾಗಿದೆ. ಇದು ಹಿಡಿದಂತಹ ಶರವನ್ನು
ಈ 3 ಲೋಕವು ನಮ್ಮ ಕೈವಶವಾಗಿದೆ. ಸರಿಯಾಗಿ ಕೇಳಿಸಿಕೊಳ್ಳಿ. ಸ್ವರ್ಗದ ಸುಖವನ್ನು ನಾವು ಅನುಭವಿಸಬೇಕು. ನೀವೆಲ್ಲರೂ ಇಲ್ಲಿದ್ದುಕೊಂಡು ಬಣ ಬಂದಂತೆ ವ್ಯವಹರಿಸುತ್ತಾ ಇರಿ. ನಾನು ಆದಷ್ಟು ಶೀಘ್ರದಲ್ಲಿ ನಮ್ಮ ಲಂಕೆಯನ್ನು ಸೇರಿಕೊಳ್ತೇನೆ. ವಿಜಯ. ಎದ್ದು ನಿರ್ಜರ ನಿರ್ಜರಾಯ ಮೆಲ್ಲನೆ ಕದ್ದು ನಡೆ ತಂದಳಲಿ ಕದ್ದು ನಡೆ ತಂದಳಲಿ ರಾಘವನಿದ್ದ ಓಲಗದಲ್ಲಿ ಭಿನ್ನಯಿಸಿದನು ರೋಧಿಸುತ್ತ ರಾಘವನಿದ್ದ ಓಲಗದಲ್ಲಿ ಭಿನ್ನಯಿಸಿದನು ರೋಧಿಸುತ್ತ ಎದ್ದು ನಿರ್ಜರರಾಯ ಏನ ಮಾಡಲಿ ಏನಾಗಿ ಹೋಯಿತು ಕೂಡಲಾದ ರಕ್ಕಸನಲ್ಲಿ ಕಾಳಗವನ್ನು ಕೊಟ್ಟೆ. ಅವ ಏನೂ ಬಲಿಷ್ಠ ಅಲ್ಲ ಅಂತ ನಾನು ಯೋಚನೆ ಮಾಡಿದ್ದು. ನನಗೀಗ ಚೆನ್ನಾಗಿ ಒಂದು ಅರ್ಥ ಆಯಿತು. ಹೆಚ್ಚು ತಲೆ ಇರುವಲ್ಲಿ ಸ್ವಲ್ಪ ಹೆಚ್ಚು ಮಾತಾಡಬಾರದು ಅಂತ. ಕೊಟ್ಟ ಪೆಟ್ಟಿಗೆ ನಾನು ಹೇಗೆ ಓಡಿ ಹೋಗಿದ್ದೇನೆ ಅಂತ ನಾನು ಯೋಚಿಸುವುದು ಆದೀತು. ಇದಕ್ಕೆ ಎಲ್ಲಕ್ಕೂ ಒಂದು ಪೂರ್ಣ ವಿರಾಮ ಹಾಕಬೇಕು ಅಂತಾಗಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತದೆ. ನಮಗೆ ಯಾವ ರೀತಿಯಲ್ಲಿ ಕಷ್ಟ ಬಂದರೂ ಮೊದಲು ನಮಗೆ ಹೋಗುವುದು ಎಲ್ಲಿಗೆ? ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣಲ್ಲಿಗೆ. ಆದರೆ ಈಗ ಅವ ಅಲ್ಲಿಲ್ಲ. ಬದಲಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರಮ ಇದ್ದಾನೆ. ಆತನಲ್ಲಿ ಈ ಕಷ್ಟವನ್ನು ಹೇಳಿದ್ರೆ ಏನಾದ್ರೂ ಒಂದು ದಾರಿಯನ್ನು ಸೂಚಿಸಿಯಾನು. ತೆಳುವೆ ಅತ್ತ ಕಡೆ ಜಯ ಜಯ ಶ್ರೀರಾಮ ಜಾನಕಿ ಪ್ರಿಯ ಗುಣಗಣಧಾಮ ವ್ಯಗ ವಿರಗಿತ ಅಕ್ಷಯ ನಿನ್ನಯ ಪದದ್ವಯಕ್ಕೆ ಎನ್ನರಿಕೆಯು ನಯದಲ್ಲಿ ಲಾಲಿಸು. ಜಯ ಜಯ ಶ್ರೀರಾಮ ಜಯ ಜಯ ದೇವೇಂದ್ರ, 3 ಲೋಕದ ಅಧಿಕಾರವನ್ನು ಹೊಂದಿದವ ನೀನು. ಇಂದು ನೋಡಿದ್ರೆ ದೇವಾದಿ ದೇವತೆಗಳನ್ನೆಲ್ಲ ಕೂಡಿಕೊಂಡು ಬಂದಿದೆ. ಮುಖ ನೋಡಿದ್ರೆ ಯಾವುದೋ ಒಂದು ಸಂಕಷ್ಟವನ್ನು ಅನುಭವಿಸಿದ ಹಾಗೆ ಕಾಣುತ್ತಾ ಉಂಟು. ಏನಾಯ್ತು ನಿನಗೆ? ದೇವ್ರೇ, ನನ್ನ ಮಾತನ್ನು ಚಿತ್ತವಿಟ್ಟು ಆಲಿಸಬೇಕು. ನನಗೆ ಕಷ್ಟ ಬಂದೊದಗಿದೆ ಎಂಬುದು ಸತ್ಯ. ಆದ್ರೆ ಅದಕ್ಕೂ ಮೂಲ ಕಾರಣ ಒಂದು ಉಂಟು. ಏನು? ನಿನ್ನಿಂದಲೇ ಹತನಾದಂತಹ ದುಷ್ಟನಾದಂತಹ ರಾವಣೇಶ್ವರನ ಮಗನಾದಂತಹ ಇಂದ್ರಜಿತು, ಆತನ ಮಗನಾದಂತಹ ದ್ವಿದಶಿರ ಎನ್ನುವಂತ ರಕ್ಕಸನ ನನಗೆ ಉಪಟಳ ಹೆಚ್ಚಾಗುತ್ತಾ ಇದೆ. ವಿಶೇಷ ಅಂತ ಕೇಳಿದ್ರೆ ದೇವ್ರೆ, ಅವನಿಗೆ 20 ತಲೆ 40 ಕರಗಳು, ಬಲಿಷ್ಠನಾಗಿದ್ದಾನೆ. ಈ ಹೊತ್ತಿಗೆ ನಮ್ಮನ್ನೆಲ್ಲ ಸೋಲಿಸಿ ಸ್ವರ್ಗದ ಪೀಠದಲ್ಲಿ ಅವನಿದ್ದಾನೆ. ಆ ದುಷ್ಟ ಕಳನನ್ನು ಕೊಂದು ನಮ್ಮನ್ನು ನೀನೇ ರಕ್ಷಿಸಬೇಕು ತಂದೆ. ಅಂತೂ ನಿನ್ನ ಬಾಧೆ ತಪ್ಪಲಿಲ್ಲ ನಿಮಗೆ. ನನಗೆ ಬಾಧೆ ಮರಳಿ ಕುಂಭಗತಿ ಬಲತೆ ಸುರರಿಗೆ ದಾರಿಯು ಯವನವ ಧರಿಸಿರಲು ಕಳ್ಳನರವಿ ಸೊಕ್ಕಿತು ತರಿವೆ ಮೂರೇ ದಿನದೊಳವನ ಮರಳಿ ಉಪಗತಿ ಬಂದೆ ಸುರರಿಗೆ ಮರಳಿ ಉಪಗತಿ ಬಂದೆ. ಇಂದ್ರ, ದೇವ್ರೇ, ನಿನಗೆ ಇದು ಹೊಸ ಅನುಭವ ಅಲ್ಲ. ನಾನು ಸತ್ಯ ಹೇಳಬೇಕಾ? ಮತ್ತೆ ಇಷ್ಟರವರೆಗೆ ಸುಳ್ಳು ಹೇಳುವುದು ಅಲ್ಲ, ಅದಲ್ಲ. ವಿಷಯ ಇನ್ನೂ ಉಂಟು. ಏನು? ಈ ದೇವೇಂದ್ರ ಎಂಬ ಹೆಸರಿಗೆ ಕಷ್ಟ ಬರುದಾ? ಅಲ್ಲ, ದೇವೇಂದ್ರ ಎಂಬ ಹೆಸರೇ ಸರಿ ಇಲ್ವಾ? ಯಾವಾಗ ನೋಡಿದ್ರು ಕಳರು ಬಂದು ನನ್ನನ್ನು ಸೋಲಿಸುವುದೇ ಆಯ್ತು.
ಯಾವ ಪ್ರಸಂಗ ಬಂದ್ರು ದೇವೇಂದ್ರನಿಗೆ ಒಂದು ಕಷ್ಟವೇ. ಹೌದು, ದೇವೇಂದ್ರನಿಗೆ ಕಷ್ಟ ಅಲ್ಲ, ಮತ್ತೆ ಆ ಪದವಿಯಲ್ಲಿ ಕುಳಿತವನಿಗೆ ಕಷ್ಟ. ಅದು ಹೌದು. ಯಾಕೆ ಆ ಪದವಿ ಸಿಗುವುದು ಕಷ್ಟ, ಸಿಕ್ಕಿದ ಮೇಲೆ ಕಷ್ಟವನ್ನು ಅನುಭವಿಸಬೇಕು ಅಂತ ಉಂಟು. ಇಲ್ಲದಿದ್ರೆ ಇನ್ನು ಆಲೋಚನೆ ಮಾಡಿ. ಇಂದ್ರ ಎನ್ನುವ ಪದವಿ ಅದು ಶಾಶ್ವತವಾದ. ಯಾವ ಕಾಲಕ್ಕೂ ಅಲ್ಲಿದ್ದವರಿಗೆ ಕಷ್ಟ ಬರ್ಲಿಕ್ಕಿಲ್ಲ. ಕಷ್ಟ ಬಂದಾಗ ದೇವೇಂದ್ರ ಅಲ್ಲಿ ಇರ್ಲಿಕ್ಕಿಲ್ಲ. ಪ್ರಾರಂಭದಿಂದ ಕೊನೆಯವರೆಗೂ ಅವ ಬೇಕೇ ಬೇಕು. ನಿನಗೆ ಅರ್ಥ ಆಯ್ತಲ್ಲ ಹೇಳಿದ್ದು? ಮತ್ತೆ ಕಷ್ಟ ಬರ್ಲಿಕ್ಕಿಲ್ಲ, ಬರುವ ಕಾಲದಲ್ಲಿ ದೇವೇಂದ್ರ ಅಲ್ಲಿ ಇರ್ಲಿಕ್ಕಿಲ್ಲ. ಅದು ಹೌದು. ಅದನ್ನು ಅನುಭವಿಸಬೇಕಾದಂತ ಸ್ಥಿತಿ ನಿನಗೆ ಇಂದಿನ ಕಾಲದಲ್ಲಿ ಒದಗಿ ಬಂದಿದೆ. ಈ ಸಲ ಎಲ್ಲ ಎರಡೆರಡು ಕೈಯಿಂದ ಪೆಟ್ಟು ತಿಂದ ಅನುಭವ ಆದದ್ದು ನಿನಗೆ. ಅಯ್ಯೋ, ಆ 20 ತಲೆ 40 ಕೈ ನನಗೆ ಯೋಚನೆ ಆಗುವುದಲ್ಲ. ಮತ್ತೆ ಆ 2 ಕಾಲಲ್ಲಿ ಅಷ್ಟನ್ನು ಹೇಗೆ ತಡೆದುಕೊಳ್ತಾನೆ ಅಂತ. ಇನ್ನು ತಿನ್ನುವುದು ಯಾವ್ದ್ರಲ್ಲಿ ಇಂತ ಬೇಕಲ್ಲ. ಕೇಳಿಲ್ಲ ಅವನಲ್ಲಿ. ಆಹಾ, ಅಷ್ಟು ಕೇಳಲಿಕ್ಕೆ ಪೆಟ್ಟು ಕೊಡುವಾಗ ನಾಳೆ ಮಾತಾಡೋದು ಹೇಗೆ? ಎಲ್ಲಿಂದ ಬಿತ್ತು ಅಂತಲೇ ಗೊತ್ತಾಗಲಿಲ್ಲ ಅಂತ ಕಾಣ್ತದೆ ನಿಮಗೆ. ಆ 40 ಕೈಯಲ್ಲಿ ಎಲ್ಲಿಂದ ಬಿದ್ದಿದೆ ಅಂತ ಗೊತ್ತಾಗಲಿಲ್ಲ ನನಗೆ. ಅಂತೂ ಪಡಬಾರದ ಕಷ್ಟವನ್ನು ನೀನು ಅನುಭವಿಸಿದಿ ಎನ್ನುವುದು ಸ್ಪಷ್ಟವಾಯಿತು. ಅಂತೂ ಅವನಿಗೆ ಅಂತ ಅಲ್ಲ ಬಿಡು, ಕೆಳಗೆ ಹುಟ್ಟಿದಂತ ಯಾವ ದುಷ್ಟ ಸ್ವಭಾವದವರಿದ್ದಾರೆ ಅವರಿಗೆಲ್ಲ ದೃಷ್ಟಿ ಹೋಗುವುದು ಪಕ್ಕನೆ ಮೇಲೆ. ಮೇಲೆ ಯಾವಾಗ ಹೋಗುವುದಂತ ಕಾಯುದು. ಹೌದು, ಮೇಲೆ ಅಂದ್ರೆ ಆ ಮೇಲೆ ಅಲ್ಲ, ಸ್ವರ್ಗದ ಮೇಲೆ. ನಿಜವಾಗಿಯೂ ಭೂಜಾತರಾದವರಿಗೆ ಇರ್ಬೇಕದು. ಹೇಗೆ ನಾವು ಒಂದು ಉನ್ನತ ಸ್ಥಾನವನ್ನು ಏರಬೇಕು ಅಂತ. ಹೌದು, ಹಾಗೆಂದು ಉನ್ನತ ಸ್ಥಾನದಲ್ಲಿದ್ದವರನ್ನು ಕೆಳಗೆ ಹಾಕಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅದರ ಅರ್ಥ ಅಲ್ಲ. ಇವರು ಮಾಡುವುದು ಹಾಗೆ. ಹೌದು, ಹೆದರಬೇಡಿ, ನಿಮಗೆ ಬಂದಂತ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ. ಹಾಗಾದ್ರೆ ದುಷ್ಟನನ್ನು ಕೊಲ್ಲುತ್ತೆ ಎಂಬುದು ಸತ್ಯ ಆಯ್ತು. ದೇವ್ರೆ, ಆದಷ್ಟು ಬೇಗ ನನಗೆ ಮರಳಿ ಸ್ವರ್ಗಕ್ಕೆ ಹೋಗಬೇಕು. ಈಗ ಹೋಗುವ ಹಾಗಿಲ್ಲ, ಎಲ್ಲ ಅವನ ಜನಗಳೆಲ್ಲ ಅಲ್ಲಿದ್ದಾರೆ. ನಾನು ನೋಡಿಕೊಳ್ಳುತ್ತೇನೆ, ನಿಶ್ಚಿಂತನಾಗಿರುವುದು. ಅಜಗರರಿಬ್ಬರಾಲಿಸುವುದು ಅಜ ಹರ ಇಬ್ಬರು ಲಾಲಿಸುವುದು ನಾಳಿನ ಯಜನದೊಳಗೆ. ನಾಳಿನ ಯಜನದೊಳಗೆ ಜನಿಸಿ ಭಜಕರ ಪಾದೆ ಸಂತವಿಸಬೇಕೆನಲಾಗ. ಭಜಕರ ಪಾದೆ ಸಂತವಿಸಬೇಕೆನಲಾಗ ಅವರಿಂತೆಂದರು. ಅಜಗರರಿಬ್ಬರಾಲಿಸಿ ಪ್ರಸಂಗ ಬರ್ತಾ ಅವರು ಕೇಳಬೇಕಿದ್ದರು. ಬರ್ತದ್ದು ಬ್ರಹ್ಮದೇವರಲ್ವಾ, ಅವನಿಗೆ ವರವನ್ನು ಕೊಟ್ಟವರು ಅವರಲ್ವಾ? ಇಲ್ಲದಿದ್ರೆ ಈ ಪ್ರಸಂಗ ಇಷ್ಟು ಮುಂದುವರಿತಾ ಇತ್ತ. ಈ ಮೊದಲು ಅವರನ್ನು ಸಂಹರಿಸುತ್ತಾ ಇದ್ದ. ಸಂಹರಿಸುವುದಕ್ಕೆ ಆಗದೇ ಇರುವಂತ ವರವನ್ನು ಈ ಮೊದಲೇ ಅನುಗ್ರಹಿಸಿದ್ದಾರೆ. ಹಾಗಾಗಿ ಕೇಳಬೇಕು, ಅಜ ಹರ ನೋಡಿ, ಕೊಡುವುದೆಷ್ಟು ಸುಲಭ ಅಂತ. ಮತ್ತೆ ಏನಾಗುತ್ತದೆ? ಅವ ತಪಸ್ಸು ಮಾಡಿದ, ಬ್ರಹ್ಮದೇವ ಒಲಿದ, ಅನುಗ್ರಹಿಸಿದ. ಈಗ ಸುರಪಾಲರೆಲ್ಲ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ಮತ್ತೊಂದುಂಟು, ಅವರು ವರ ಕೊಟ್ಟರು ಅದರಿಂದ ಪರಿಣಾಮ ಲೋಕಕ್ಕೆ ಒಳಿತೇ ಆಗುತ್ತದೆ. ಶಂಕರನೇ ಬಂದು ಆಡಿದ್ದಾನಲ್ವಾ, ಯಜ್ಞ ಮಾಡು, ನಾವು ಅನುಗ್ರಹಿಸುತ್ತೇವೆ. ಹಾಗಾದರೆ ಅವರು ಇದಕ್ಕೆ ಅನುಗ್ರಹಿಸುತ್ತಾರೆ ಎನ್ನುವುದು ಸತ್ಯ. ಅಜ ಹರರೇ, ನಾಳಿನ ಯಜ್ಞದಲ್ಲಿ ನನಗೆ ಅನುಕೂಲ ಆಗುವ ಹಾಗೆ ಅನುಗ್ರಹಿಸಿ, ನಿಮ್ಮ ಅನುಗ್ರಹವನ್ನು ನಾನು ಯಾಚಿಸುತ್ತಾ ಇದ್ದೇನೆ. ನೋಡೋಣ ಏನಾಗುತ್ತೆ. ಎಲ್ಲಿ ಬಂದನು ಆಶ್ಚರ್ಯ. ಬಲಿಗೆ ಏನಾಶ್ಚರ್ಯವದು, ಏನಾಶ್ಚರ್ಯ! ಅಜ್ಜಯ್ಯನಾದಂತಹ ವಿಭೀಷಣನನ್ನು ಸೆರೆಯಲ್ಲಿರಿಸಿದ್ರೆ ತಕ್ಕ
ಪಾಠವನ್ನು ಕಲಿಸಿಕೊಡುವುದಕ್ಕಾಗಿ. ಆದರೆ ಚರರು ಬಂದು ಹೇಳುತ್ತಾ ಇದ್ದಾರೆ, ಕಾರಾಗೃಹದಲ್ಲಿ ವಿಭೀಷಣನಿಲ್ಲ ಎನ್ನುವಂತ ಮಾತನ್ನು ಹೇಳುತ್ತಾ ಇದ್ದಾರಲ್ಲ. ಎಲ್ಲಿಗೋ ತಪ್ಪಿಸಿಕೊಂಡು ಹೋಗಿದ್ದಾನೆ. ಹಾಗಾದ್ರೆ ಎಲ್ಲಿಗೆ ಹೋಗಿರಬೇಕು? ಎಲ್ಲಿ ನಾನು ಹುಡುಕಾಡಬೇಕು? ಏನು ಮಾಡಲಿ ಶಿವ ಶಿವ, ನನ್ನ ಕಣ್ಣು ತಪ್ಪಿಸಿ ಹೋದನಲ್ಲ. ನಿನಗೆಲ್ಲಾದ್ರೂ ಕಷ್ಟ ಬಂದರೆ ಆ ಕಷ್ಟವನ್ನು ದೂರ ಮಾಡೋಕೆ ಇರುವಲ್ಲ ನಾನು. ಹಾಗಾಗಿ ಇಂದು ನನ್ನನ್ನು ಕರೆಯಲಿಲ್ಲ ನೀನು. ಓಡಾಡಿಕೊಂಡು ಬಂದಿದ್ದೇನೆ. ಒಂದು ನಿನ್ನ ಮುಖವನ್ನು ನೋಡುವಾಗ ಎಂದಿನ ಹಾಗೆ ನಿನ್ನ ಮುಖ ಇಲ್ಲ. ಯಾವಾಗಲೂ ಸಂತೋಷದಲ್ಲಿರುವ ನೀನು. ಆದ್ದರಿಂದ ಇಂದು ನೋಡುವ ಬದಲಾವಣೆ ಆಗಿದೆ. ಖಂಡಿತ ನಿನ್ನ ಮುಖ ಬಾಡಿದೆ, ಆಮೇಲೆ ತಲೆಯನ್ನು ತಗ್ಗಿಸಿದ್ದಿ. ಈ ರೀತಿ ಬೇಸರ ಯಾರಿಂದ ಆಯ್ತು, ಹೇಗೆ ಆಯ್ತು? ನಿನ್ನ ಅಜ್ಜಿಯಲ್ಲಿ ಹೇಳು ನೋಡುವ. ಅಜ್ಜಿ, ನನಗೆ ಬಂದಂತ ಈ ದುಃಖವನ್ನು ಯಾರಲ್ಲಿ ನಾನು ಹೇಳಿಕೊಳ್ಳಲಿ? ಆಲೋಚನೆ ಮಾಡುತ್ತಾ ಇದ್ದೆ. ಆ ಹೊತ್ತಿಗಾಗಲೇ ನೀವು ಬಂದಿರಲ್ಲ. ಬಂದಿದ್ದೇನೆ ಅಜ್ಜಿ. ಆಶೀರ್ವಾದ ಮಾಡಬೇಕು, ನನಗೆ ಆಶೀರ್ವಾದ ಮಾಡಬೇಕು. ಅಜ್ಜಿ, ನನ್ನ ಅಜ್ಜ ಇದ್ದಾರಲ್ಲ, ಹೌದು, ವಿಭೀಷಣ, ಹೌದು, ಅವರನ್ನು ಪೀಠದಿಂದ ಎಳೆದು ಹಾಕಿ ಕಾರಾಗೃಹಕ್ಕೆ ತಳ್ಳಿದೆ ನಾನು. ಒಳ್ಳೆ ಕೆಲಸ ಮಾಡಿದೆ. ಭದ್ರಪಡಿಸಿದ್ದೆ. ಮತ್ತೆ ಕಾವಲು ಭಟರನ್ನು ನಾನು ನಿಲ್ಲಿಸಿದ್ದೆ ಅಜ್ಜಿ. ಆದ್ರೆ ಏನು ಮಾಡೋಣ? ಎಲ್ಲಿಂದ ಹೇಗೆ ತಪ್ಪಿಸಿಕೊಂಡಿದ್ದಾನೆ ಅಂತ ಗೊತ್ತಾಗುವುದಿಲ್ಲ ನಮಗೆ. ಹೌದು, ಈಗ ನೋಡಿದರೆ ಚರರು ಬಂದು ಹೇಳುತ್ತಾ ಇದ್ದಾರೆ ಕಾರಾಗೃಹದಲ್ಲಿ ವಿಭೀಷಣ ಇಲ್ಲ ಎನ್ನುವ ಹಾಗೆ. ಈಗ ಆದ್ದರಿಂದ ಅಜ್ಜಿ ಎಲ್ಲಿಗೆ ಹೋಗಿದ್ದಾರೆ, ಏನಾಗಿದ್ದಾರೆ, ಏನು ಮಾಡುತ್ತಾ ಇದ್ದಾರೆ ಎನ್ನುವಂತ ತಲೆ ಬಿಸಿಯಲ್ಲೇ ಚಿಂತಾಕ್ರಾಂತನಾಗಿದ್ದೇನೆ. ಅಜ್ಜಿ ಏನು ಮಾಡಲಿ, ಅಜ್ಜಿ ಏನು ಮಾಡಲಿ? ನಮ್ಮವರ ಕೈವಾಡ ಯಾರಿಲ್ಲಲ್ವಾ? ಅದೇನ
ನನಗೆ ಈಗ ಸಂಶಯ ಬರುವುದು, ನಂಬಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಈ ವಿಭೀಷಣ ಉಂಟಲ್ಲ, ಮೊದಲೇ ದೊಡ್ಡ ಕುತಂತ್ರಿ. ಯಾಕೆ ಲಂಕೆಯಲ್ಲಿರುವಂತಹ ಆ ನನ್ನ ಅಜ್ಜ ಕುಂಭಶ್ರವಣ, ಆ ರಾವಣೇಶ್ವರ ಇವರನ್ನೆಲ್ಲ ಹರಣಗೊಳಿಸುವುದಕ್ಕೆ ದೊಡ್ಡ ಕುತಂತ್ರವನ್ನು ಮಾಡಿದವ. ಯಾಕೆ ಇವರಲ್ಲಿರುವಂತಹ ದೌರ್ಬಲ್ಯವನ್ನೆಲ್ಲ ಹೋಗಿ ಈ ರಾಮನ ಪಕ್ಷದವರಿಗೆ ಊದಿ 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 ಅವನಿಗೆ ಬೇಕಾದಂತ ರೀತಿಯಲ್ಲಿ ಇಲ್ಲಿಂದ ಹೇಳಿಕೊಟ್ಟಿದ್ದಾನೆ, ಒಂದಕ್ಕೆ 10 ಸೇರಿಸಿ ಹೇಳಿದ್ದಾನೆ. ಆದ್ದರಿಂದ ಅವರೆಲ್ಲ ಹರಣಗೊಳಿಸಿದಂತಹ ವಿಭೀಷಣ ಉದ್ದಾನಲ್ಲ, ಎಲ್ಲಿಯಾದ್ರೂ ಏನಾದ್ರೂ ಕುತಂತ್ರ ಮಾಡಿ ಇರಲೇಬೇಕು, ನನಗೆ ಅನುಮಾನ ಬರ್ತಾ ಉಂಟು. ಈಗ ಎಲ್ಲಿಗೆ ಹೋಗಿ ನನ್ನ ತಮ್ಮ ವಿಭೀಷಣ ಮೊದಲೇ ಅವರ ಪಕ್ಷವನ್ನು ಸೇರಿದ್ದಾನೆ, ರಾಮನ ಪಕ್ಷವನ್ನು. ಹೌದು, ಆದರೂ ನಮ್ಮ ವಿಚಾರವನ್ನು ಎಲ್ಲ ಹೇಳಿಬಿಟ್ಟಿದ್ದಾನೆ. ಮತ್ತೆ ಆಮೇಲೆ ಇದ್ದಕ್ಕಿದ್ದಾಗಿ ಅವರನ್ನು ಕಾರಾಗೃಹದಲ್ಲಿ ಹಾಕಿದ್ದೀನಿ ನೀನು. ಹಾಗಾದರೆ ಏನಾದರೂ ಒಂದು ಯಾಕೆಂದ್ರೆ ಲಂಕೆ ನಮಗೆ ಸೇರಬೇಕಾದ್ದು, ಮತ್ತೆ ಅವನಿಗೆ ಅಲ್ಲ. ಆದ್ದರಿಂದ ಅವನನ್ನು ಎಳೆದು ಹಾಕಿ ಕಾರಾಗೃಹ ತಟ್ಟಿದ್ದು ತಪ್ಪ? ಅವು ತಪ್ಪಲ್ಲ, ನೀನು ಇಂದ್ರಜಿತ್ರ ಮಗನಲ್ವಾ? ಹಾಗಾದ್ರೆ ಬರ್ಲಿ, ಯಾರಿಗೆ ಬರ್ಬೇಕಾದದ್ದು? ನಿನಗೆ ಬರ್ಬೇಕಾದದ್ದು. ಇದು ನಿನಗೆ ಕೇಳಿದ್ದು ಒಳ್ಳೆದಾಯ್ತು. ಹಾಗಾದ್ರೆ ವಿಭೀಷಣ ತನ್ನಂತನಿಗೆ ಮಾಯವಾಗಿದ್ದಾನೆ ಅಂತ ಹೇಳಿದ್ರೆ ಏನಿದು? ಮಾಯ ಅಲ್ಲ, ಹೋಗಿದ್ದಾನೆ. ಹಾಗಾದ್ರೆ ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ಈಗ ಪತ್ತೆ ಇಲ್ವಲ್ಲ? ನೀನು ಯೋಚನೆ ಮಾಡಬೇಡ. ಭೂಲೋಕಕ್ಕೆ ಹೋದ್ರೆ ಭೂಲೋಕದಲ್ಲಿ ಯಾವ ಕಡೆ ಇದ್ರು ಹುಡುಕುವಂತ ಕಾರ್ಯ ನನ್ನದೇ. ಆಮೇಲೆ ಪಾತಾಳ ಲೋಕವನ್ನು ಸೇರ್ಲಿ, ಉರಗಾದಿಗಳ ಜೊತೆಯಲ್ಲಿ ಉರಗ ಆಗ್ಲಿ, ಅದನ್ನು ನಾನು ತಿಳಿದು ಬರ್ತೇನೆ. ಆಮೇಲೆ ದೇವಲೋಕವನ್ನು ಸೇರಲಿ, ಆ ದೇವತೆಗಳ ಸಾಲಲ್ಲಿ ದೇವತೆಯಾಗಿ ಇರಲಿ, ನಾನು ಹುಡುಕಿ ತರ್ತೇನೆ. ಆದರೂ ಅವ ಹೋದದ್ದು ಅಲ್ಲಿಗೆ ಇಲ್ಲಿಗೆಲ್ಲ, ಈಗ ಸೀದಾ ಹೋದದ್ದು ಎಲ್ಲಿಗೆ ಗೊತ್ತಾ? ಇಲ್ಲಿ ಇರ್ಲಿಕ್ಕಿಲ್ಲ, ಅಯೋಧ್ಯಕ್ಕೆ ಹೋಗಿದ್ದಾನೆ. ನಮ್ಮ ವೈರಿಗಳ ರಾಮನ ಜೊತೆಯಲ್ಲಿ ಎಲ್ಲ ಇದರ ಮೊದಲು ಹೇಗೆ ಚಕ್ಕಂದವನ್ನು ಆಡಿಯಲ್ಲ ಹೇಳಿಕೊಟ್ಟಿದ್ದಾನೆ, ಹಾಗೆ ನಿನ್ನ ವಿಚಾರ ಎಲ್ಲ ಹೇಳಿಕೊಡ್ತಾನೆ. ಹಾಗಾದ್ರೆ ಏನು ಮಾಡಿದ್ರು ನಾವು? ರಾಕ್ಷಸ ಸೇರಿರಬೇಕು. ಯಾಕೆ ಇಲ್ಲಿ ನಮ್ಮಲ್ಲಿರುವಂತಹ ದೌರ್ಬಲ್ಯ ಅಂತೆಲ್ಲ ಮತ್ತೆ ಆ ರಾಮನಿಗೆ ಉಸಿರಿ ನಮ್ಮನ್ನು ಕೊಲ್ಲುವಂತಹ ಹುನ್ನಾರವನ್ನು ಮಾಡಿರಲೇಬೇಕು. ಅದಕ್ಕಾಗಿ ಅಜ್ಜಿ ತಡ ಮಾಡುವುದಲ್ಲ, ನಾವೆಲ್ಲರ ಜೊತೆಯಾಗಿ ಸೇರಿಕೊಂಡು ಸೇನೆಯ ಮೂಲಕವಾಗಿ ನಡೆಯೋಣ. ಪಿತನ ಮಾತುಳಿ ಕೇಳು ರಾಕ್ಷಸ ಪತಿಯ ಹುಡುಗನಿಗೇನು ಪಾಯವು, ಏನು ಪಾಯವು?
ರಾಕ್ಷಸ ಪತಿಯ ಗುಡುಗರಿಗೇನು ಪಾಯವು ಮಗ ನೇರವಾಗಿ ಲಂಕೆಯನ್ನು ಬಿಟ್ಟಿದ್ದೇವೆ. ಹೌದು. ಬಂದು ಸೇರಿದ್ದಲ್ಲಿ ಅಯೋಧ್ಯೆಗೆ. ಅಯೋಧ್ಯೆಗೆ ಹೌದು. ಆ ಕಡೆ ನೋಡಿ ಅಜ್ಜಿ, ಎಲ್ಲರೂ ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸುತ್ತಾ ಇದ್ದಾರೆ. ಅವಳು ಮಟ್ಟರಿದ್ದಾರೆ. ಹೌದು. ಆದ್ರೆ ವಿಭೀಷಣ ಕಾಣುತ್ತಾ ಇಲ್ವಲ್ಲ. ಒಮ್ಮೆ ಸ್ವಲ್ಪ ದೃಷ್ಟಿ ಹಾಯಿಸಿ ಆ ಕಡೆಗೆ ಈ ಕಡೆಗೆ ಎಲ್ಲಿಯಾದ್ರೂ ಕಾಣ್ತಾರ? ಎಲ್ಲಿ ಕಾಣುವುದಿಲ್ಲಲ್ಲ. ಕಾಣುವುದಿಲ್ಲ ಅಜ್ಜಿ. ಹಾಗಾದ್ರೆ ಎಲ್ಲಿಯೋ ಇಲ್ಲಿ ಒಳಗಿರ್ಬೇಕು. ಹೌದು. ಆದರೆ ನಾವು ಹೀಗೆ ಹೋಗುವುದಕ್ಕೆ ಸಾಧ್ಯವೋ? ಎಲ್ಲಿಯಾದ್ರೂ ಆ ರಾಮ ಇಲ್ಲ ಆತನ ಭಟರು ಯಾರಾದ್ರೂ ಇಲ್ಲಿ ನಮ್ಮನ್ನು ಕಂಡ್ರೆ ಹೋಗಿ ರಾಮನಿಗೆ ಹೇಳ್ತಾರೆ, ರಾಮನ ಪಾಳಯದೊಡನೆ ರಾಮ ಬರ್ತಾನೆ, ನಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾನೆ. ಹಾಗಾಗ ಕೂಡದು. ಯಾಕೆಂದರೆ ಇಲ್ಲಿ ಸೀತಾದೇವಿಯನ್ನು ಬಹಳ ಗೌರವದಿಂದ ನೋಡ್ತಾ ಇದ್ದಾರೆ. ದೇವರೇ ಸೀತಾಮಾತೆ ದೇವರು ಎಂದೆಲ್ಲರೂ ಹೊಗಳುತ್ತಾ ದೇವಿ ಅಂತ ಹೇಳ್ತಾರೆ. ಹಾಗಾದರೆ ಅವರಷ್ಟು ಹೊಗಳುವಾಗ ಈಗ ನಾವು ನೇರವಾಗಿ ಹೋದ್ರೆ ನಮಗೆ ಸ್ವಲ್ಪ ಮರ್ಯಾದಿಲ್ಲ. ಹೊಗಳುವುದು ಯಾರು? ಅವರ ಪಕ್ಷದವರು ಮಾತ್ರ. ಮತ್ತೆ ನಮ್ಮವರು ಹೊಗಳುವುದು ಸೀತೆಯ ಹೆಸರೆತ್ತಿದ್ರೆ ಸಾಕು. ಮತ್ತೆ ಎಲ್ಲಿ ಬೇಡ, ಸುಮ್ಮನೆ ಸ್ವಲ್ಪ ಮೆತ್ತಗೆ ಮಾತಾಡುವುದು. ಯಾಕೆಂದರೆ ನೋಡು, ಎಲ್ಲರೂ ಕಾವಲು ಭಟರಿದ್ದಾರೆ. ಒಂದು ವೇಳೆ ನಮ್ಮ ಅವರಿಗೆ ಕೇಳಿದ್ರೆ ಈಗ ನೇರವಾಗಿ ಹೋಗಿ ಹೇಳ್ತಾರೆ ರಾಮನಲ್ಲಿ, ಆಗ ಬರ್ತಾರೆ. ಹಾಗಾಗ್ಬಾರ್ದು. ಮತ್ತೆ ಹೇಗಜ್ಜಿ ಈಗ ನೋಡು, ಎಂದಳಿತ ಕೊಂದೆಲ್ಲ ಬಿಗುದೆಲೋ ಕಂದಲಾಲಿಸಿ ಕೇಳು, ಕಂದಲಾಲಿಸಿ ಕೇಳು. ಎಂದಾಳಿದ ಕೊಂದೆಲ್ಲ ಬಿಗುದೆಲೋ ಕಂದಲಾಲಿಸಿ ಕೇಳು, ಕಂದಲಾಲಿಸಿ ಕೇಳು. ಜನಕನ ನಂದನೆಯ ರೂಪದಲ್ಲಿ ಹೊಕ್ಕು, ಜನಕನ ನಂದನೆಯ ರೂಪದಲ್ಲಿ ಹೊಕ್ಕು ಮಾಯಗಿದ್ದ ಎಂದಳಿದ ಕೊಂದೆಲ್ಲ ಬಿಗುದೆಲೋ ಕಂದಲಾಲಿಸಿ ಕೇಳು. ನನ್ನ ಕಂದ, ಅಜ್ಜಿ ಯಾವ ರೀತಿ ಹೋಗುದು, ಹೇಗೆ ಹೋಗೋದು, ಅದೇ ನಮಗೆ ಕಷ್ಟ ಆಗುವುದು ಎಂದು ಯೋಚನೆಯನ್ನು ಮಾಡುತ್ತಾ ಇದ್ದೀನಿ. ಹೌದು. ಹಾಗಾದರೆ ಯೋಚನೆ ಮಾಡಬೇಕಂತ ಅಗತ್ಯವೇ ಇಲ್ಲ. ಯಾಕಜ್ಜಿ? ಈಗ ನೋಡು, ಎಲ್ಲರೂ ಪ್ರಜೆಗಳು ಮತ್ತು ಎಲ್ಲರೂ ಕಾವಲು ಭಟರು ಎಲ್ಲರೂ ಸೀತೆಯನ್ನು ಹೊಗಳುತ್ತಾ ಇದ್ದಾರೆ. ಸೀತಾದೇವಿ ಎಂದು ಗೌರವವನ್ನು ಕೊಡ್ತಾರೆ. ಬೇಕಾದ್ರೂ ಹೋಗ್ಲಿ ಬಿಡು, ಅದು ನಮಗೆ ಅಗತ್ಯ ಇಲ್ಲ. ಆದರೂ ನಮ್ಮ ಕೆಲಸ ಆಗ್ಬೇಕಲ್ಲ. ನಮಗೆ ಬೇಕಾದದ್ದು ಆ ವಿಭೀಷಣ ಎಲ್ಲಿದ್ದಾನೆ ಅವನನ್ನು ಎರ್ಕೊಂಡು ಬರುವಂತ ಉದ್ದೇಶ. ಆದ್ದರಿಂದ ನೇರವಾಗಿ ನಾವು ಇದೇ ಹೀಗೆ ಹೋದ್ರೆ ಆಗ್ಲಿಕ್ಕಿಲ್ಲ. ನೋಡು, ನಾನು ಹೆಣ್ಣು, ಹೌದಾ? ಹೌದಜ್ಜಿ. ಈಗ ಅನಿಮಾತಿ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಯಾವಾಗ ಯಾವ ರೂಪವನ್ನು ಮರೆಪಡಿಸಬೇಕು ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ನೀವು ಅಜ್ಜಿ 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 ಅಜ್ಜಿಯಾಗಿ ಕಾಣ್ತಾ ಇದ್ದೀರಿ. ಅಜ್ಜಿ ಅಲ್ಲ ನಾನು, ಯಾವಿನ ಕಾಲದವರು ನಾನು, ನಮಗೆ ಗೊತ್ತಿಲ್ಲ. ಹಾಗಾದರೆ ನೀವು ಮಾಡಿದ ಕೆಲಸ ಎಂತದ್ದು ಗಣ ಕಾರ್ಯವಾದ್ದು ಮತ್ತೆ ನನಗೆ ಗೊತ್ತಿಲ್ಲ. ನಮ್ಮವರು ಹೇಳುವುದನ್ನು ಕೇಳಿದ್ದೇನೆ. ಮತ್ತೆ ನೀನು ಚಿಕ್ಕ ಬಾಲಕೊಲ್ಲ. ಮತ್ತೆ ಆಮೇಲೆ ಈಗ ನಾನು ನೇರವಾಗಿ ಇದೇ ರೂಪದಿಂದ ಹೋದ್ರೆ ಆಗ್ಲಿಕ್ಕಿಲ್ಲ. ಈಗಲೇ ಒಂದು ಮಾಯದ ಸೀತೆ ಆಗಬೇಕು. ಯಾರು? ನಾನೇ. ಮಾಯದ ಸೀತೆ ಸೀತೆಯಾಗಿ ನೇರವಾಗಿ ಒಳ ಪ್ರವೇಶ ಮಾಡ್ತೇನೆ. ಆಗ ನನಗೆ ಗೌರವ ಎಲ್ಲ ಕೊಡ್ತಾರೆ ಅವರು. ಗೊತ್ತಾಯ್ತು ಅಜ್ಜಿ. ಯಾಕೆ ಅಲ್ಲಿ ಒಂದು ಸೀತೆ ಇದ್ದಾಳಲ್ಲ, ಅದೇ ಸೀತೆ ಅಂತ ನಿಮ್ಮದು ಭಾವಿಸ್ತಾರೆ. ಹಾಗೆ ಬರ್ತಾರೆ ಹತ್ತಿರ, ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ನನಗೆ ಗೊತ್ತಲ್ಲ. ಆಮೇಲೆ ನಮ್ಮ ಕಾರ್ಯ ಎಷ್ಟು ಬೆಳೀತದಷ್ಟೇ ನೋಡುವುದು. ಆಮೇಲೆ ನಮ್ಮ ವೈರಿ ಇದ್ದಾನಲ್ಲ ವಿಭೀಷಣ, ಯಾವ ಕಡೆ ಇದ್ದಾನೆ, ಎಲ್ಲಿ ಇದ್ದಾನೆ, ಏನು ಮಾಡ್ತಾನೆ ಎಲ್ಲ ನೋಡಿ ಆಮೇಲೆ ನಿನ್ನಲ್ಲಿ ಬಂದು ಹೇಳ್ತೇನೆ. ಹಾಗಾದ್ರೆ ಈ ರೂಪ ಬೇಡಲ್ಲೋ? ಬೇಡ. ರೂಪ ಬೇರೆ ಬೇಡ. ಬೇಡ. 来。 ಬೇಡ. 来。 ಬೇಡ. 来。 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 来。
ಒಳಗೆ ಪ್ರವೇಶ ಮಾಡಬೇಕಲ್ಲ, ಯಾರಿಗಾದ್ರೂ ಅನುಮಾನ ಬರಬಾರದು. ಆದುದರಿಂದ ಸೀತೆಯ ರೂಪವನ್ನು ಧರಿಸಿದ್ದೇನೆ. ಹಾಗಾದ್ರೆ ಸೀತೆಯಂತೆ ಆಕೆ ಯಾವ ರೀತಿಯಲ್ಲಿ ವರ್ತಿಸುತ್ತಾಳೋ ಅದೇ ರೀತಿಯಲ್ಲಿ ನಡೆದುಕೊಂಡು ಅಯೋಧ್ಯೆಯ ಒಳಗೆ ಆಗಲ ಪಟ್ಟಣದ ದ್ವಾರದಿ ತೂಗಿರುವ ಮಣಿಗಂಟೆ. ಸದ್ದು ಗಂಟಾಯ್ತು. ತೂಗಿರುವ ಮಣಿಗಂಟೆ ಕಪಟದ ಉದ್ಯೋಗವನ್ನು ಸೂಚಿಸಿತು. ಬಲು ಬೆಳಗಾಗಲೆಲ್ಲ ಆಗಲ ಪಟ್ಟಣದ ದ್ವಾರದಿ ತೂಗಿರುವ ಮಣಿಗಂಟೆ. ವಿಭೀಷಣ ದೇವ್ರೆ ನೋಡಿದೆಯಲ್ಲ, ಎಂತದ್ದು ಗಂಟೆಯ ಸದ್ದು ಕೇಳ್ತಾ ಉಂಟು. ಸಮಯ ಆಯ್ತು ಅಂತ. ಎಂತದ್ದು ಸೂಚನೆ? ನಾನು ಹೋಗಬೇಕು ಅಂತೇಳಿ ಇನ್ಯಾರಿಗಾದ್ರೂ ಹೋಗ್ಲಿಕ್ಕೆ ಸಮಯ? ನಮ್ಮ ಅಯೋಧ್ಯೆಯನ್ನು ಪ್ರವೇಶ ಮಾಡುವಲ್ಲಿಯೇ ನಾವು ಗಂಟೆ ಇರಿಸಿದ್ದೇವೆ. ಕಾರಣ ಯಾವ ದುಷ್ಟ ಶಕ್ತಿಗಳಾಗ್ಲಿ ಈ ಕಡೆ ಬಂದ್ರೆ ಆಗ ಮಣಿಗಂಟೆ ಎಚ್ಚರಿಸ್ತದೆ. ಹಾಗಿದ್ರೆ ಯಾರು ಬಂದಿದ್ದಾರೆ ಅಂತ ಆಯ್ತು. ಹೌದು, ನಮಗೆ ಪಕ್ಕನೆ ಗುರುತಿಸುವುದಕ್ಕಾಗಲಿ. ನಾನು ಬದುಕಿದೆ. ಹೌದು, ನಾನು ಬರುವಾಗ ಆಗ್ಲಿಲ್ಲ. ಯಾಕಂದ್ರೆ ನಿನ್ನಲ್ಲಿ ದುಷ್ಟತನವೇ ಇಲ್ಲ. ನಿನ್ನ ಅನುಗ್ರಹ ಅದೇ. ನಮಗೆಲ್ಲ ತಿಳಿದದ್ದು ನೀನೇ ಹೇಳಿದ್ದು. ನೀನು ಕೇಳಿಕೊಂಡದ್ದೇ ಹಾಗೆ ಅಂತೆ ಬ್ರಹ್ಮದೇವನಲ್ಲಿ ಅಲ್ವಾ? ಸದಾ ನನ್ನ ಬುದ್ಧಿ ಧರ್ಮದಲ್ಲೇ ಸ್ಥಿರವಾಗಿ ಉಳಿಯಲಿ. ನೀನು ಎಲ್ಲಿಯಾದ್ರೂ ಕೇಳುವಾಗ ಸ್ವಲ್ಪ ಬದಲಾಯಿಸಿದ್ರೆ ಎಷ್ಟು ಒಳ್ಳೇದಾಗುತ್ತಿತ್ತು. ಏನಂತ ಸ್ವಾಮಿ? ನನ್ನ ಬುದ್ಧಿ ಅಂತಲ್ಲ, ನಮ್ಮ ಬುದ್ಧಿ ಧರ್ಮದಲ್ಲಿ ಸ್ಥಿರವಾಗಿರ್ಬೇಕು ಅಂತ ನೀನು ಕೇಳುತ್ತಿದ್ರೆ ಲಂಕೆಯಲ್ಲಿ ಯಾರು ಆ ಕಾಲಕ್ಕೆ ಆ ಆಲೋಚನೆ ಬರ್ಲಿಕ್ಕೆ ಏನು ಅಂತರಾಯ ಬಂತೇನೋ ಗೊತ್ತಿಲ್ಲ ಅಲ್ವಾ? ಆಗ್ಲಿ, ಯಾವುದಾಗಬೇಕೋ ಅದೇ ಆಗಬೇಕಾದದ್ದು ಅಷ್ಟೇ. ಈಗ ಒಂದು ಕರೆಗಂಟೆ ಕೇಳುತ್ತಾ ಉಂಟು. ಯಾರು ಬಳಸಿರ್ಬೋದು, ಏನಾಗಿರ್ಬೋದು, ಅದೆಲ್ಲ ತಿಳಿದ ನೀನೇ ಹೇಳಬೇಕು, ನನಗೆ ಗೊತ್ತಾಗುವುದಿಲ್ಲ. ಒಂದು ಕ್ಷಣ. ಸೀತೆ ತಾನೆಲ್ಲವಳು ಯಾತುದಾನರ ತಂಗಿ. ಸೀತೆ ತಾನೆಲ್ಲವಳು ಯಾತುದಾನರ ತಂಗಿ. ಖಾದಿಸಿದರ ತಂಗಿ ಕೂದು ಕೆಟ್ಟವಳ. ಸೀತೆ ತಾನೆಲ್ಲವಳು. ಸ್ವಾಮಿ, ಸೀತೆ ತಾನೆಲ್ಲವಳು. ಹೌದಪ್ಪ, ಈ ಕಡೆ ಬರುತ್ತೀವಿ. ದೂರದಲ್ಲಿ ಒಂದು ಹೆಂಗಸು ಬರ್ತಾ ಉಂಟು, ಕಾಣಿಸ್ತದ? ಹೌದೌದು, ನೋಡಿರುವಾಗ ಯಾರು ಹಾಗೆ ಕಾಣಿಸ್ತಾರೆ? ಉಳಿದವರೆಲ್ಲ ಸೀತಾ ಮಾತೆ ಸೀತಾ ಮಾತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಕೈ ಮುಗಿದು ನಿಲ್ತಾ ಇದ್ದಾರೆ ಇಕ್ಕೆಲಗಳಲ್ಲಿ. ಹೌದೌದು, ಆದ್ರೆ ಸರಿ ಗಮನಿಸಂತೆ, ಸ್ವಲ್ಪ ದೊಡ್ಡ ಕಣ್ಣುಂಟು. ಹೌದು, ನಿಜವಾದ ಸೀತಾಮಾತೆಗೆ ಎಷ್ಟು ದೊಡ್ಡ ಕಣ್ಣುಂಟು? ಕಣ್ಣಿಲ್ಲ. ಕಣ್ಣಿಲ್ಲ, ಕಣ್ಣು ದೊಡ್ಡದೇ, ಆದ್ರೆ ಇಷ್ಟು ದೊಡ್ಡದಿಲ್ಲ. ಸ್ವಾಮಿ, ನನಗೆ ಅರ್ಥ ಆಯ್ತಿದೆ ಯಾರು ಅಂತ. ಯಾರು? ಇಲ್ಲಪ್ಪ, ಈ ಮನೆಯ ಹೆಂಗಸರು ಸರಿಯಾಗದೆ ಇದ್ರೆ ಮನೆ ಉಳಿಲಿಕ್ಕೆ ಇಲ್ಲ ಎನ್ನುವುದಕ್ಕೆ ಇದೇ ಒಂದು ಉದಾಹರಣೆ ಆಗಿ ಹೋಯ್ತು. ಹೌದೌದು, ಈ ಮೊದಲು ಆದದ್ದು ಅದೇ ಅಲ್ವಾ? ಮತ್ತೆ ಶೂರ್ಪಣಖ ಪ್ರಕರಣದಿಂದಲೇ ಅಲ್ವಾ? ಅಕ್ಕೊಳ್ಳಿ, ನೀವು ಅಲ್ಲಿಗೆ ಬಂದದ್ದು. ಅದು ಸೀತೆಯ, ಅದು ಸೀತೆಯ ರೂಪದಲ್ಲಿರುವ ಶೂರ್ಪಣಖಿ, ನನ್ನ ತಂಗಿ ಅದು. ಹೌದಾ? ಹೌದಪ್ಪ, ಒಂದೊಂದು ಛದ್ಮವೇಷ ಮಾಡ್ತಾಳೆ ಅವಳು. ಸ್ವಾಮಿ, ಈಗ ಇವ ಬಂದಿದ್ದಾನಲ್ಲ, ಇಂದ್ರಜಿತುವಿನ ಮಗ, ಅವನನ್ನು ತೆಗಿಲಿಕ್ಕೆ ಬಂದದ್ದು. ಬಂದ ಉದ್ದೇಶ ಬೇರೆ, ಆಗುವ ಫಲಿತಾಂಶ ಅದು ಅಂತ ಹೇಳಿ ನಾನು. ಇಲ್ಲದಿದ್ರೆ ಯೋಚನೆ ಮಾಡಿ ಸ್ವಾಮಿ, ಜನಸ್ಥಾನದಲ್ಲಿ ಶೂರ್ಪಣಖಿ ತನ್ನ ನಾಸಚ್ಛೇದನವನ್ನ ಕರ್ಣನಾಶವನ್ನ ಕಳೆದುಕೊಂಡಂತಹ ಕಾಲಕ್ಕೆ ಖರದೂಷಣ ತ್ರಿಶರರೇ ಮೊದಲಾದಂತಹ 14,000 ಖಳರನ್ನು ನೀನೇ ಹೌದಾ ಒಂದೇ ಶರದಲ್ಲಿ ಕೊಂದು ಕೆಡಹಿದಿ. ನಿಜ. ಆ ಕಾಲಕ್ಕೆ ಆ ವಿಚಾರವನ್ನ, ಆ ವಾರ್ತೆಯನ್ನು ಅಕಂಪನ ಬಂದು ಹೇಳಿದ ರಾವಣನಿಗೆ. ಆವಾಗ ಸೀತಾಪಹರಣವೇ ಇದಕ್ಕೆ ಪ್ರಮುಖವಾದಂತಹ ಪರಿಹಾರ ಅಂತ ಅಕಂಪನ ಹೇಳಿದ್ದು ರಾವಣನಿಗೆ. ಹಾಗಿದ್ರೆ ಅಪಹರಣ ಮಾಡುವುದು ಹೇಗೆ ಅಂತ ಆದಾಗ ಮಾರೀಚ ಮಾವನ ಬಳಿಗೆ ಹೋದ ರಾವಣ. ಮಾರೀಚ ಮಾವ, ಇದು ಬೇಡ ಬೇಡ ಈ ವ್ಯವಹಾರ, ನೀನು ನಾಶ ಆಗಿ ಹೋಗುತ್ತಿ ಎನ್ನುವ ಹಾಗೆ ಮಾರೀಚ ಮಾವ ಹೇಳಿದವಾಗ ಒಪ್ಪಿ ಬಂದ. ಒಪ್ಪಿ ಅರಮನೆಗೆ ಬಂದು ತಲುಪಿದ್ದೇ ತಡ, ಇದು ಈ ಮಾರಿ ಬಂತು ಅಂತ. ಈ ಮಾರಿ ಬಂದು ಈ ನಮ್ಮ ಅಣ್ಣನ ಮನಸ್ಸನ್ನು ಪೂರ್ತಿ ಹಾಳು ಮಾಡಿ, ಸೀತೆ ಹಾಗೆ ಇದ್ದಾಳೆ, ಸೀತೆ ಹೀಗೆ ಇದ್ದಾಳೆ, ಅವಳನ್ನ ನಿನ್ನ ಹೆಂಡತಿಯನ್ನಾಗಿ ಮಾಡಿಯೇ ಸಿದ್ಧವೇ ಆಗಬೇಕು ಎನ್ನುವ ಹಾಗೆ ತಲೆ ಹಾಳು ಮಾಡಿ ನೋಡಿ ರಾವಣನ ಮನೆ
ಪೂರ್ತಿ ಹೋಯ್ತಾ? ಹೌದು ಹೌದು. ಹಾಗಿದ್ರೆ ಈ ಕಾಲಕ್ಕೆ ನಾನು ಇಲ್ಲಿ ಇದ್ದೇನೆ ಎನ್ನುವಂತ ವಿಚಾರವನ್ನು ಅರಿತುಕೊಂಡು ಅವಳು ಆ ಸ್ವರೂಪದಿಂದ ಬಂದಿದ್ದಾಳೆ. ಆದ್ರಿಂದ ಅಲ್ಲಿ ಒಮ್ಮೆ ಆಗಿದೆ, ಈ ಸಲ ಪುನಃ ಅದನ್ನು ಪುನರಾವರ್ತಿಸಿದ್ರೆ ಹೇಗೆ? ಒಳ್ಳೇದಾಯ್ತು ನೀನು ನೆನಪಿಸಿತು. ಅಂದು ಪಂಚವಟಿಯ ಕ್ಷೇತ್ರದಲ್ಲಿ ಕೂಡ ನಾನು ಅದನ್ನೇ ನನ್ನ ತಮ್ಮನಾದಂತ ಲಕ್ಷ್ಮಣನಿಗೆ ಸೂಚಿಸಿದ್ದು. ಸ್ವಾಮಿ, ಸಾಧ್ಯ ಆದ್ರೆ ಈ ಸಲ ಕರ್ಣನಾಶ ಮಾತ್ರ ಅಲ್ಲ, ಮತ್ತೆ ಇದ್ದದ್ದನ್ನೆಲ್ಲ ತೆಗೆಯುವುದೊಳ್ಳೆ. ಎಲ್ಲ ತೆಗಿಬೇಕು ಅಂತಾದ್ರೆ ಈ ಸಲ ಲಕ್ಷ್ಮಣ ಬೇಡ, ಅವನ್ನೆಲ್ಲ ತೆಗ್ದಿದ್ದಾನೆ. ಒಂದು ಸೌಮಿತ್ರಿ ಬೇಡ, ಇನ್ನೊಬ್ಬ ಸೌಮಿತ್ರಿ ಇದ್ದಾನೆ. ಯಾರು? ನನ್ನ ತಮ್ಮ ಶತ್ರುಘ್ನ ಅಲ್ವಾ? ಅವನಿಗೊಂದು ಈ ಪ್ರಸಂಗದಲ್ಲಿ ಅವಕಾಶವನ್ನು ಕೊಡುವ. ಸರಿ, ಇಲ್ಲಿಂದಲೇ ಅವನಿಗೆ ಆಜ್ಞೆ ಮಾಡಿದ್ದೇನೆ. ಶತ್ರುಹರ ಬಂದವಳು ಯಾರು ಎನ್ನುವುದನ್ನು ತಿಳಿದು ಅವಳಿಗೆ ಆಗಬೇಕಾದ ತಕ್ಕ ಶಾಸ್ತಿಯನ್ನು ಮಾಡು. ಆ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸರಿ. ಒಂದೊಮ್ಮೆಗೆ ನಮ್ಮನ್ನು ವಂಚಿಸುವುದಕ್ಕೆ ಬಂದಂತ ಅಂದಿನ ಶೂರ್ಪನಖಿ ಇನ್ನು ಅತ್ತಿಗೆ ರೂಪಧಾರಣೆ ಮಾಡಿ ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಬಂದವಳಿದ್ದಾಳೆ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಆಕೆಗೆ ಸರಿಯಾದಂತ ಜಾಸ್ತಿಯನ್ನು ಮಾಡು ತಮ್ಮ ಅನ್ನುವಂತೆ ಆಜ್ಞೆ ಕೊಟ್ಟಿದ್ದಾನೆ. ತಡ ಯಾಕೆ? ಹತ್ತದ ಪೌರುಷವನ್ನು ಈಗಲೇ ಏನು ಮಾಡೋಣ ಹೇಳು. ನಿನ್ನ ಆವತ್ತಿನ ಚಾಳಿಯನ್ನು ಇನ್ನೂ ಬಿಟ್ಟದ್ದಿಲ್ಲ. ಪಂಚವಟಿಯಲ್ಲಿ ಒಂದೊಮ್ಮೆಗೆ ನಮ್ಮ ಅಣ್ಣ ಇರುವಂತ ಆ ಸಮಯದಲ್ಲಿ ಪುರುಷಾತಿಕ್ರಮಣ ಮಾಡಿದೆ ಅನ್ನುವುದಕ್ಕೆ ಬೇಕಾಗಿ ಅಣ್ಣನಾದತ್ತ ಲಕ್ಷ್ಮಣ ನಿನಗೆ ಸರಿಯಾದತ್ತ ಶಾಸನೆ ಮಾಡಿದ್ದ. ಆದ್ರೂ ಕೂಡ ನಿನ್ನ ಈ ಬುದ್ಧಿಯನ್ನು ನೀನು ಬಿಟ್ಟದ್ದಿಲ್ಲ. ನಮ್ಮ ಅತ್ತಿಗೆ ರೂಪವನ್ನು ಧರಿಸಿ ನಮ್ಮನ್ನು ವಂಚಿಸುವುದಕ್ಕೆ ಬಂದೆಯ. ನಿನಗೆ ಏನು ಮಾಡ್ತೇನೆ ಗೊತ್ತಾ? ನಿನಗೆ ಸರಿಯಾದತ್ತ ಶಾಸ್ತಿಯನ್ನು ಮಾಡಲೇಬೇಕು. ಅಂದು ಕಿವಿ ಮೂಗನ್ನು ಕತ್ತರಿಸಿದವ ಲಕ್ಷ್ಮಣ ಎಲ್ಲ ಹೋಗಿದೆ ಅಂತ ಭಾವಿಸಿದ್ದೆ, ಆದ್ರೆ ಹೋದದ್ದಿಲ್ಲ, ಸ್ವಲ್ಪ ಉಳಿದಿದೆ. ಅದನ್ನು ನಾವು ಯಾಕೆ ಬಂದಿದ್ದೇವೆ? ನಿಮ್ಮಲ್ಲಿ ಉದ್ದೇಶಿಸಿ ಬಂದದಲ್ಲ. ನಾವು ಇದ್ದಾನಲ್ಲ ನನ್ನ ತಮ್ಮ ವಿಭೀಷಣ ನಿಮ್ಮಲ್ಲಿಗೆ ಬಂದಿದ್ದಾನೆ ವರ್ತಮಾನವನ್ನು ಕೇಳಿದ್ದೇವೆ. ಆದ್ದರಿಂದ ನಾವು ನೇರವಾಗಿ ಇದೇ ರೂಪದಿಂದ ಬಂದ್ರೆ ಆಗ್ಲಿಕ್ಕಿಲ್ಲ ಅಂತ ತಿಳಿದು ನಿನ್ನ ಅತ್ತಿಗೆ ರೂಪವನ್ನು ತಾಳಿ ಬಂದಿದ್ದೇವೆ. ಆದ್ದರಿಂದ ಸಾರಿ ಹೇಳ್ತಾ ಇದ್ದೇನೆ, ವಿಭೀಷಣವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ಕೊಂದದ್ದು ಸ್ವಲ್ಪ
ಮಾಡುವುದೇನೈ ಶತ್ರುಘ್ನ ಮಾಡಿದ ಅವಮಾನ ಮಗನ ನಿನ್ನ ಮಾತಿನಿಂದ ಮಿಗುವರಿದು ಹೋಗಿ ಯೋಧ ನಗರವೆಲ್ಲ ಹುಡುಕುತ್ತಿದ್ದೆ ಮುಗುದೆ ಸೀತೆಯ ರೂಪದಿ ನೋಡಿದೆಯ ಮಗನೇ ನೋಡಿದೆಯ ಅಯ್ಯೋ ಅಜ್ಜಿ ಮಗನೇ ಹೋದ್ರ ನೀವು ಸರಿಯಾಗಿ ನೋಡಿದ್ಯಾ ಏನಜ್ಜಿ ಇದು ನಿನಗೆ ಮಾತನ್ನು ಕೊಟ್ಟು ನೇರವಾಗಿ ಸೀತೆಯ ರೂಪವನ್ನು ತಾಳಿ ಹೋದೆ ಎಲ್ಲ ಕಡೆಯಲ್ಲಿ ಸುತ್ತಾಡಿದೆ ಎಲ್ಲಿ ನೋಡಿದ್ರು ನಮ್ಮ ವಿಭೀಷಣ ಕಾಣಲಿಲ್ಲ ಅಂತಃಪುರದೊಳಗೆ ಹೋಗಿದೆ ಹೋಗುವಾಗ ಅಲ್ಲಿ ಶತ್ರುಘ್ನ ಎಂಬವ ಬಂದು ನನ್ನನ್ನು ತಡೆದು ನನ್ನ ಕಿವಿ ಮೂಗನ್ನು ಕತ್ತರಿಸಿ ಬಿಟ್ಟ ನೀವು ಎಲ್ಲಿಗೆ ಹೋದರು ಯಾವಾಗ ಹೋದರು ಏನಾದರೂ ಒಂದು ಮಾಡಿಕೊಂಡು ನೀವು ಬರ್ತೀರಿ ಅದು ಖಂಡಿತ ಅದು ಆವತ್ತೊಮ್ಮೆ ಮೂಗು ಕಿವಿಯನ್ನು ಕತ್ತರಿಸಿಕೊಂಡು ಬಂದಿದ್ದೀರಿ ಅದು ಸ್ವಲ್ಪ ಸ್ವಲ್ಪ ಹೋದಷ್ಟೇ ಇವತ್ತು ಹಾಗಲ್ಲ ಇವತ್ತು ಅರ್ಧ ಅರ್ಧ ಹೋಗಿದೆ ನೋಡಿ ಹೋದ ಕಡೆಯೆಲ್ಲ ಒಂದು ಮಾಡಿ ಬರ್ತೀನಿ ನೀವು ಅಜ್ಜಿ ಯಾರದು ಶತ್ರುಘ್ನೇ ಬಂದನೆ ಕಿವಿ ಮೂಗನ್ನು ಕತ್ತರಿಸಿದರೆ ಬೇಸರ ಪಡೆದಿರಿ ಅಜ್ಜಿ ಬೇಸರ ಪಡೆದಿರಿ ನಿನ್ನ ಮೊಮ್ಮಗ ನಾನಿರುವಾಗ ಚಿಂತೆ ಏತಕ್ಕೆ ನಾನು ಹೋಗ್ತೇನೆ ಆ ಶತ್ರು ಹರಣ ಧ್ವಂಸ ಮಾಡಿ ನಾನು ಬರ್ತೇನೆ ನೀವು ಒಳಗಿದ್ದು ನಮ್ಮ ಜೊತೆ ಅವರ ಜೊತೆ ಇರಿ ಸ್ವಲ್ಪ ಔಷಧಿಯನ್ನು ಮಾಡಿ ಗುಂಡು ಸ್ವಲ್ಪ ಹೌದಲ್ಲ ಯಾರು ಏನೆಂಬುದನ್ನು ನೋಡುತ್ತಾ ಶತ್ರು ಹರಣ ಎದುರಿಸುವುದಕ್ಕಾಗಿ ನಡೆಯುವ ಆ ಕಡೆಗೆ
ಇಂಥ ಒಂದೊಂದು ಎರಡೆರಡು ತಲೆ, ಮೂರು ಮೂರು ತಲೆ, 10 ತಲೆ, ಇದೆಲ್ಲವನ್ನು ಈ ಮೊದಲೇ ನಾನು ಕಂಡವ. ಪಂಚವಟಿ ಕ್ಷೇತ್ರದಲ್ಲಿ ಕಾಲಿಡುವಾಗ ನಮಗೆ ಋಷಿ ಮುನಿಗಳ ದೂರು ಬಂದದ್ದೇ ಹಾಗೆ. 1 ತಲೆಯವನೊಬ್ಬ, 2 ಮಂಡೆಯವ ಇನ್ನೊಬ್ಬ, 3 ಮಂಡೆಯವನೊಬ್ಬ, 10 ತಲೆಯವನು ರಾತ್ರಿ ತಿರುಗಾಟ ಮಾಡುವವನೊಬ್ಬ. ಇದನ್ನು ಕೇಳಿ ಕೇಳಿ ನಮಗೆ ಅನುಭವ ಆಗಿದೆ. ನಾವು ಕಣ್ಣಾರೆ ಕಂಡ. ನೀನು ನೋಡಿದ್ದು 10 ಶಿರಗಳವರೆಗೆ ಮಾತ್ರ ಅಲ್ವಾ? ಇವತ್ತಿನ ವಿಶೇಷ ನೋಡು ನೀನು. 20 ಶಿರಗಳನ್ನು ಹೊತ್ತು ಬಂದಿದ್ದೇನೆ. ಹಾಗಾಗಿ ನಾನು ಹೇಳಿದ್ದು 10 ಕಂಡಾಗ ಮತ್ತೆ 10 ಹೆಚ್ಚಾಗಿ ಕಾಣ್ತದೆ ಅಷ್ಟೇ. ಹಾಗಾಗಿ ಉಳಿದವರೆಲ್ಲ ಹೆದರ್ತಾರೆ ಅಂತ ನನ್ನ ಮುಂಭಾಗದಲ್ಲಿ ಬಂದು ನಿನ್ನ ಪರಾಕ್ರಮವನ್ನು ಕಾಣಿಸುವುದಕ್ಕಾಗಿ ಹೊರಟೆ ಎಂದಾದ್ರೆ ಏನು ಮಾಡ್ತಿ? ಎದುರು ನಿಂದವ ರಾಮ ನೆನಪಿರಲಿ. ನಿನಗಾಗೆ ನಾನು ಕಾಲವನ್ನು ಕಾಯುತ್ತಾ ಇದ್ದೆ. ಯಾಕೆ ಬಲ್ಲಯ್ಯ? ನಮ್ಮ ಹಿರಿಯರನ್ನೆಲ್ಲ ನೀನೇ ಕೊಂದು ಕೆಡಹಿದ್ದಿ ಎನ್ನುವಂತ ವಿಚಾರವನ್ನು ನಮ್ಮವರಿಂದ ನಾನು ಕೇಳಿಬಲ್ಲೆ. ಆದ ಕಾರಣವಾಗಿ ನಮ್ಮ ಈ ಅಜ್ಜಯ್ಯನಾದಂತಹ ಆ ರಾವಣೇಶ್ವರ, ಆ ಕುಂಭಶ್ರವಣ ಮತ್ತೆ ಅವರ ಮಕ್ಕಳನ್ನೆಲ್ಲ ಕೊಂದವ ನೀನು. ಅದೇ ರೀತಿಯಲ್ಲಿ ಅವರನ್ನು ಯಾವ ರೀತಿಯಲ್ಲಿ ನೀನು ಕೊಂದಿದ್ಯೋ ಆ ರೀತಿಯಲ್ಲಿ ನಿನ್ನನ್ನು ಮುಗಿಸುವುದಕ್ಕಾಗಿ ಬಂದವ ಇಂದ್ರಜಿತುವಿನ ಕುವರ. ನೋಡುವ ತಾರಣಿ ವಂಚನ ಶೌರ್ಯಕ್ಕೆ ಕೊಂಕ ಕಾಣನೆಂದರರಿ ಚೋದ್ಯವಿದೆಂದು ಕರ್ಕರನೆ ಬಲ್ಮೊರೆದು ದುರುಳೆ ಶೂರ್ಪನ ಕಿತ ಬೆರಸಿ ಪರಲೀಕ್ಷಿಸುತ್ತ ರಘುರಾಮ ಸೀತೆಗಿಂದ ನನ್ನೊಡನೆ ಹೋರಾಡುವುದಕ್ಕೆ ಅಸಾಧ್ಯವಾಗಿ ಪಲಾಯನ ಪಂಡಿತನಾಗಿದ್ದಾನೆ. ಆದರೆ ಬಂದವಳು ಒಬ್ಬಳು ಹೆಣ್ಣು, ಶೂರ್ಪನಖ. ಹೆಣ್ಣೊಡನೆ ನಾನು ಯಾಕೆ ಹೋರಾಟ ಮಾಡುವುದು? ಹೆಣ್ಣಿನ ಮುಂದೆ ಹೋರಾಟ ಮಾಡುವುದಕ್ಕೆ ಹೆಣ್ಣೇ ಆಗಬೇಕು. ಸೀತಾ ಕಾಮಿನಿ ಮಣಿಗೆ ಲಾಲಿಸಬೇಕು ಮಾತುಂದ ಪ್ರೇಮ ವಿಟ್ಟೀಗ ನೀನು ಹೇಮಾಭರಣೆಗಿಂದೆ ನಿನಗಾಗಿ, ಹೇಮಾಭರಣೆಗಿಂದೆ ನಿನಗಾಗಿ ರಾಜ್ಯದ ಸೋಮ ಸಂಹರಿಸಿ ನಾನು ಬಳ್ಳಲಿದೆ ನದಿ ಕಾಧಾವತಿಗಿಂದಾಗಿ ಈ ಖಳೆಯ ರಣಾಗ್ರದಲ್ಲಿ ಗೆಲಿದೆನ್ನ ಮನಕ್ಕೆ ಸಂತಸ ಪಡಿಸೆ ಮುಂದಲೆ, ಗೆಲಿದೆನ್ನ ಮನಕ್ಕೆ ಸಂತಸ ಪಡಿಸೆ ತಾಳದ ಕಾಮುಕ ಪುತ್ತನು. ಪ್ರಾಣೇಶ್ವರಿ, ನಮ್ಮೀರ್ವರ ದಾಂಪತ್ಯದ ಜೀವನದಲ್ಲಿ ನಾನು ಯಾವೆಲ್ಲ ಕಷ್ಟವನ್ನು ಅನುಭವಿಸಬೇಕಾಗಿ ಬಂತು, ಅದಕ್ಕೆ ಜೊತೆಯಾಗಿ ನೀನೂ ಸಹಕರಿಸಿದವಳು. ನನ್ನ ಭಾಗ್ಯ. ಎಲ್ಲಿಂದ ತೊಡಗಿದೆವೋ ಅಲ್ಲಿಂದಲಾಗಿ ನಾವು ಅನುಭವಿಸಿದಂತ ಕಷ್ಟ ಪರಂಪರೆಗಳನ್ನೆಲ್ಲ ನಾವು ಅನುಭವಿಸಿ ಅದೆಲ್ಲವನ್ನು ಉತ್ತರಿಸಿ ಮತ್ತೆ ಸುಖವನ್ನು ಅನುಭವಿಸುವಂತ ಸ್ಥಿತಿ ನಮಗಾಗಿ ಬಂತು. ಹೌದು ಸ್ವಾಮಿ. ಆದರೆ ಮತ್ತೊಮ್ಮೆ ನೋಡಿದೆಯಾ, ಯಾವುದೋ ಒಂದು ಕೆಟ್ಟ ಶಕ್ತಿ ಮತ್ತೆ ನಮ್ಮ ಈ ಅಯೋಧ್ಯಪುರವನ್ನು ಪ್ರವೇಶ ಮಾಡಿದೆ. ನಿಜ. ಹಾಗಾಗಿ ಈ ಸಲ ನಿನಗೂ ಒಂದು ಅವಕಾಶವನ್ನು ಒದಗಿಸಿಕೊಡಬೇಕು ಅಂತಲೇ ನಿರ್ಣಯ ಮಾಡಿದ್ದೆ. ಯಾವ ರೀತಿಯಲ್ಲಿ ಸ್ವಾಮಿ? ಬರ್ತಾ ಇದ್ದಾಳೆ ಒಬ್ಬಳಾಕೆ ದುಷ್ಟೆ. ಯಾರು ಅಂತ ನಿನಗೆ ಗೊತ್ತಿದೆ? ಈ ರೂಪವನ್ನು ಪಂಚವಟಿಯಲ್ಲಿ ಕಂಡಿದ್ದೇನೆ ಅಲ್ವಾ? ಹೌದಲ್ವ? ಶೂರ್ಪನಖ ಅವತ್ತೇ ಮುಗಿಸಬೇಕಿತ್ತು, ಬೇಡ ಅಂತ ಅರ್ಧ ಮುಗಿಸಿದ್ದು. ಹೌದು. ಈ ಸಲ ಅವತ್ತು ನಾನು ಅರ್ಧ ಮುಗಿಸಿದ್ದು, ಇನ್ನು ಅರ್ಧವನ್ನು ನೀನು ಮುಗಿಸಬೇಕು. ಹೌದೇ? ಹೌದೌದು. ಅದಕ್ಕಾಗಿ ನಿನ್ನನ್ನು ಈ ಕಡೆಗೆ ಬರಮಾಡಿಕೊಂಡವನಿದ್ದೇನೆ. ನಿನಗೊಂದು ಈ ಪ್ರಸಂಗದಲ್ಲಿ ಅವಕಾಶ ಇವತ್ತು. ಹೌದೇ? ಹೌದೌದು. ಈಗ
ಸೀತೆ ತನ್ನಳು ತಾನೇ ಸಂತತವನ್ನು ತಾಳುತ್ತಾ ನಿಂತು ಮುಂಗೈ ಬಳೆಗಳ ಮೇಲೆ ಮಾಡಿ ವಿಕ್ರಾಂತಿಯಾಗುತ್ತಾ ಎಂದಳು. ನಿಮ್ಮ ಆಶೀರ್ವಾದ ಎಂಬ ಒಂದು ರಕ್ಷಾ ಕವಚ ಇದ್ದರೆ ಸಾಕು. ದುರುಳೆಯಾದಂತಹ ಶೂರ್ಪಣಖವನ್ನು ಸಂಹರಿಸಿ ಬರುತ್ತೇನೆ. ಹೋಗು ಜಯಶಾಲಿಯ. ಎಲೆ ದುರುಳೆ, ಬಂದೆಯ ನಮ್ಮ ಅಯೋಧ್ಯ ನಗರಕ್ಕೆ. ಅಂದು ಲಕ್ಷ್ಮಣನಿಂದ ಮೂಗನ್ನು ಕಳೆದುಕೊಂಡಂತಹ ನೀನು ಇತ್ತ ಬಂದು ಶತ್ರುಗಳಿಂದ ಮೂಗು ಕಳೆದುಕೊಂಡಿದ್ದೀಯ. ನಿನಗೆ ಎಲ್ಲ ವಿದ್ಯೆ ಬಲ್ಲ, ಹಾಗಾಗಿ ಮೂಗನ್ನು ಪುನರಪಿ ನೀನು ಸೃಷ್ಟಿ ಮಾಡಿಕೊಂಡಿದ್ದೀಯ. ಆದರೆ ಈ ಸಮಯದಲ್ಲಿ ಮೂಗಲ್ಲ, ನಿನ್ನ ದೇಹವನ್ನೇ ಛೇದಿಸುತ್ತೇವೆ. ಸೀತೆ ಗೊತ್ತಿದೆ. ನನ್ನ ಮಾನಚ್ಯತನವನ್ನು ಮಾಡುವಂತ ಸಂದರ್ಭದಲ್ಲಿ ಕೈ ತಟ್ಟಿ ನಗಳಿದೆ ಮಾತ್ರವಲ್ಲದೆ ಆಮೇಲೆ ಭಾಷೆಯನ್ನು ಕೊಟ್ಟಿದ್ದೇನೆ ನಾನು. ನನ್ನ ಹಕ್ಕು ಜನರಲ್ಲಿ ಹೇಳಿ ನಿನ್ನನ್ನು ಕೊಂಡೋಗದಿದ್ದರೆ ಇದು ಶೂರ್ಪಣಖ ಹುಟ್ಟಂತ ಸೀರೆಗಳ ತೊಟ್ಟಂತ ಕುಪ್ಪಸಂತದ್ದು. ಹಾಗಾಗಿ ಅದೇ ಪ್ರಕಾರ ಕೊಂಡಿದ್ದೇನೆ. ಇಂದು ನಿನ್ನ ಮಾಯ ಸೀತೆಯಾಗಿ ಬಂದಿದ್ದೇನೆ. ನಿಜ ಸೀತೆಯಾಗಿ ನೀನು ಬಂದಿದ್ಯಾ? ಇದು ನಿಜ ರೂಪ ನೋಡು. ಹಿಂದೆ ನಡೆದಂತಹ ಘಟನೆಗಳನ್ನು ಚೆನ್ನಾಗಿ ಜ್ಞಾಪಿಸಿಕೊಂಡಿದ್ದೇನೆ. ಅವಕಾಶ ಸಿಕ್ಕಿದೆ, ಈ ಸಮಯದಲ್ಲಿ ಶಿರನ ಮರ್ತಿಸುವ ಬಗೆಗೆ ತನ್ನ ತರಳು ಉಭಯರ ಕರೆದು ನುಡಿದ.
ಮಾಡಿಬಿಡ್ತೇವೆ, ಕೊಂದು ಕೊಡುತ್ತೇವೆ. ಬಂದು ಯೋಗದಿಂದ ಈ ಕ್ಷಣ ರಾಮನ ಮಕ್ಕಳೇ, ಬದುಕಬೇಕು ಮಕ್ಕಳೇ, ನಿಮಗೆ ಇಲ್ಲಿಂದ ಹೊರಡಿ. ಎಲ್ಲ ಶರಣಮೈ ಮರೆಯಲು ಕಂಡು ಈ ಕ್ಷಣದಿ ಶ್ರೀರಾಮ ಮನದಿ ಯೋಚನೆ ತರತರಿಸಿತು. ರೋಮಾಳಿ ಜಗ ಉರಿದು ದುಃಖತಿಗೆನಲಿ ಶರಣಮೈ ಮರೆಯಲು ಕಂಡು ವಿದುರನೊಡನೆ ಹೋರಾಡುವುದಕ್ಕಾಗಿ ಹೊರಟಂತಹ ಶರಣಶ್ರೇಷ್ಠನಾದಂತಹ ವಿಭೀಷಣನು ಮೈಮರೆತಿದ್ದಾನೆ ಎನ್ನುವುದು ಅರ್ಥವಾಯಿತು. ಹಾಗಾದ್ರೆ ಇವನ ಅಂತ್ಯ ಆಗಬೇಕು ಅಂತಾದ್ರೆ ಇನ್ನು ಉಳಿದದ್ದು ಒಂದೇ ಒಂದು ದಾರಿ. ಈ ಹಿಂದೆ ಅಜಭವರೇ ಆಡಿದ್ದಾರೆ, ನೀನೊಂದು ಯಜ್ಞವನ್ನು ಪೂರೈಸು, ಅದರಿಂದ ನಾವೇ ಹುಟ್ಟಿ ಬರುತ್ತೇವೆ ಅಂತ. ಅದಕ್ಕಾಗಿ ಬಂದಿದ್ದೇನೆ, ಯಜ್ಞಕುಂಡದ ಮುಂಭಾಗದಲ್ಲಿ ನಿಂತಿದ್ದೇನೆ, ಯಜ್ಞವನ್ನು ಆರಂಭಿಸಿದ್ದೇನೆ. ಸಂಕಲ್ಪಿಸಿದ್ದೇವೆ. ಅವನನ್ನು ವಧಿಸಬೇಕಾಗಿದೆ. ಏನು ಮಾಡುವ?
ನನಗೊಂದೊಂದು ಆಶೀರ್ವಾದವನ್ನು ನೀಡಿದೆ ಎಂದಾದ್ರೆ ಈ ಕ್ಷಣವೇ ತೆರಳಿ ಆ ದ್ವಿದಶ ಶಿರನನ್ನು ಕೊಡುವ ಅಪ್ಪಣೆ. ಹೋಗಿ ಬಾ ಶ್ರೇಯಸ್ಸ. ನಿನ್ನಿಂದಾಗಿ ಲೋಕವೆಲ್ಲ ಅನ್ಯಾಯ ನಡೆಯುತ್ತಾ ಇದೆಯಾ? ಆಗಬೇಕು. ನಿನಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವರೆ ನಾನೇ ಘೋರ ರೂಪಿಯಾಗಿ ಬಂದಿದ್ದೇನೆ. ನಿನ್ನ ಶಿರವಾದ ಅರ್ಥವಾಗುತ್ತಾ ಇಲ್ಲ ನನಗೆ. ಹೇಗೂ ಬಂದಿದ್ದೆಲ್ಲ ಎದುರಿಸುವುದಕ್ಕಾಗಿ ವಿದೇಶಾಶ್ಚಿರನನ್ನು ಎದುರಿಸುವುದಕ್ಕೆ ಬಂದವ. ಉಳಿದತ್ತ ಪ್ರಶ್ನೆ ಇಲ್ಲ. ನಿನ್ನನ್ನು ಎರಡು ಸೀಲಾಗಿ ಕರೆದು ಆಜ್ಞಾಪಿಸಿದ ಪೋಗಿ ನಿರದೆ ಲಂಕೆಯ ನಾಳಿ ಸುಖದಿಂದಿರಲು ಕೃತು ಜನ್ಮಕನೆ ನಿನ್ನಯ ಪುರದೊಳಿರ್ದು ತಾನೆ ಕದು ಜಲ್ಮಕನ. ಪ್ರಾಣೇಶ್ವರಿ ಸೀತಾ ನೋಡಿದೆ ಈ ಪ್ರಕರಣವನ್ನು. ದ್ವಿದಶ ಶಿರನೆನ್ನುವಂತ ದುಷ್ಟ ದಾನವ ತಾನೇ ಈ ಪ್ರಪಂಚದಲ್ಲಿ ಮೆರೆಯಬೇಕು ಎನ್ನುವುದನ್ನು ತಿಳಿದು ಹೇಗಾದರೂ ತಾನು ಬದುಕಿ ಉಳಿಯಬೇಕೆನ್ನುವುದಕ್ಕಾಗಿ ಬ್ರಹ್ಮದೇವನಿಂದ ವಿಶೇಷವಾದಂತಹ ವರವೊಂದನ್ನು ಸಂಪಾದಿಸಿಕೊಂಡ. ಬ್ರಹ್ಮದೇವ ಅನುಗ್ರಹಿಸಿದ. ಹೌದು. ವರವನ್ನು ಪಡೆಯುವಾಗ ಯಾವ ಉದ್ದೇಶವನ್ನು ಹೊಂದಿದ್ರು ಎನ್ನುವುದು ಬ್ರಹ್ಮದೇವನಿಗೂ ತಿಳಿದಿತ್ತು. ಆದರೆ ತಪಸ್ಸು ಮಾಡುವಾಗ ಮಾಡಿದಂತ ಶ್ರದ್ಧೆಗೆ ಒಲಿದು ಬ್ರಹ್ಮ ಅನುಗ್ರಹಿಸಿದನಾದರೂ ಈ ಪ್ರಪಂಚದಲ್ಲಿ ಪಡೆದ ವರವನ್ನು ಹೇಗೆ ವಿನಿಯೋಗಿಸುತ್ತಾರೆ ಎನ್ನುವುದನ್ನೇ ನಾವಲ್ವ ನಿರೀಕ್ಷಿಸಬೇಕಾದದ್ದು. ಆದರೆ ಇವ ಹೊರಟದ್ದು ಅಧರ್ಮ ಮಾರ್ಗವನ್ನು ಅವಲಂಬಿಸಿಕೊಂಡು. ಅಂತವನಿಗಾದ್ರೂ ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಉಳಿವಿಲ್ಲ ಎನ್ನುವುದಕ್ಕಾಗಿ ಅಜ ಭವರು ಒಂದಾಗಿ ನಾ ಮಾಡಿದಂತ ಯಜ್ಞದಲ್ಲಿ ಘೋರ ರೂಪದಿಂದಲೇ ಉದ್ಭವಿಸಿ ದ್ವಿದಶ ಶಿರನ ವರವನ್ನು ಇಲ್ಲವಾಗಿಸಿ ಬಿಟ್ಟಿದ್ದಾರೆ ಎನ್ನುವಲ್ಲಿಗೆ ನೋಡಿದೆಯ ದೇವಾದಿ ದೇವತೆಗಳು ಅಂಬರ ಪದದಿಂದ ನಿಂತು ಸಿಂಹವೃಷ್ಟಿಯನ್ನು ಗೈಯುತ್ತಾ ಇದ್ದಾರೆ ಎನ್ನುವಲ್ಲಿಗೆಯೇ ಕೌಸಲ್ಯ ಪರಿಣಯ ದ್ವಿದಶ ಶಿರನ ಕಾಳಗ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರೋ, ಯಾರೆಲ್ಲ ಕುಣಿದ್ರೋ, ಇನ್ನು ಮುಂದಕ್ಕೆ ಯಾರೆಲ್ಲ ಆಡಿಸುತ್ತಾರೋ
ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದ ವಿಘ್ನ ನಿವಾರಕನಾದಂಥ ವಿಘ್ನೇಶ್ವರ, ಕಲಾಮಾತೆಯಾದಂಥ ಭ್ರಮರಾಂಬಿಕೆ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವಾದಂಥ ಕಥಾನಕಕ್ಕೆ ಮಂಗಳ ಗೀತವನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಸರಸಿ ಜನೇತ್ರೆಯರು ಯದಿ ನರತರು ತವರು ತಳೆದು ಕೀರ್ತಿಸುವುದರಿಂದ ಮಾತದ ಕೀರ್ತಿಯ ಪಡಗಿರುತ್ತ ಸರ್ವೇಶಗೆ ಆರತಿಯ ಬೆಳಗಿರೆ ಶೋಭಾರಿ. ಧರೆಗೋಡು ಬೆದರಂತ ಶ್ರೀಕಟೀಲು ಕ್ಷೇತ್ರದಲ್ಲಿ ಶ್ರೀಕಟೀಲು ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರುವ ದುರ್ಗಾ ಪರಮೇಶ್ವರಿ ಶರಣಾಗತ ಪರಿಪಾಲಕ ಶುಭಕರಿ ದುರ್ಗಿ ಬಾರಗಿ ಭ್ರಮರಾಂಬಿಕೆಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶಿವಂ ಮಂಗಳಂ. ನೆತ್ತಿಲ ಬಾಳಿಕೆಯಲ್ಲಿ ವಾಸವಾಗಿರುವ ಶ್ರೀ ಕೇಸಿ ಆಳುವ ಮತ್ತು ಮನೆಯವರು. ನೆತ್ತಿಲ ಬಾಳಿಕೆಯಲ್ಲಿ ವಾಸವಾಗಿರುವ ಶ್ರೀ ಕೇಸಿ ಆಳುವ ಮತ್ತು ಮನೆಯವರು. ಶಹಬಾಸ್. ನೆತ್ತಿಲ ಬಾಳಿಕೆಯಲ್ಲಿ ವಾಸವಾಗಿರುವ ಶ್ರೀ ಕೇಸಿ ಆಳುವ ಮತ್ತು ಮನೆಯವರು. ಫಲ. ಅರ್ತಿಗರು ಮೋದಿಗಾರ ಕುಶಲ ಶಹಬಾಸ್. ಭಕ್ತಿಪೂರ್ವಕ ಕೊಟ್ಟಂತ ದಕ್ಕಿತೋ ಬಿಡಾರಕ್ಕೆ ಅಪ್ಪಣೆ.